ನಾನು ನಾಗರತ್ನ. ಗಿಲಿಗಿಲಿ ಮ್ಯಾಜಿಕ್ ಯಾರಿಗೆ ತಾನೇ ಗೊತ್ತಿಲ್ಲ? ಗಿಲಿಗಿಲಿ ಮ್ಯಾಜಿಕ್ ಅಂದ ಕೂಡಲೇ ನೆನಪಾಗುವಂಥದ್ದು ಪ್ರೊಫೆಸರ್ ಶಂಕರ್. ಶಿಮಲಡ್ಕ ಶಂಕರನಾರಾಯಣ ಭಟ್ ಇವರು ಕಾಸರಗೋಡಿನ ಕೃಷಿಕ ದಂಪತಿಗಳಾದಂತಹ ಶ್ರೀಯುತ ಶ್ಯಾಮ್ ಭಟ್ ಮತ್ತು ಪರಮೇಶ್ವರಿಯವರ ಮಗನಾಗಿ 1951 ಮೇ 5ರಂದು ಕಾಸರಗೋಡಿನಲ್ಲಿ ಜನಿಸಿದರು. ಇವರ ಪ್ರಾಥಮಿಕ ಶಿಕ್ಷಣ ಗೇರುಕಟ್ಟೆಯಲ್ಲಿ, ಪ್ರೌಢ ಶಿಕ್ಷಣ ಬೆಳ್ತಂಗಳೆಯಲ್ಲಿ ಹಾಗೂ ಪದವಿ ಪೂರ್ವ ಶಿಕ್ಷಣ ಉಜಿರೆಯಲ್ಲಿ ನಡೆಯಿತು. ಪದವಿಯನ್ನು ಮೈಸೂರಿನ ಪ್ರಸಿದ್ಧ ಮಹಾರಾಜ ಕಾಲೇಜಿನಲ್ಲಿ ಪೂರೈಸಿದರು. ಸಿಂಡಿಕೇಟ್ ಬ್ಯಾಂಕಿನ ಉದ್ಯೋಗಿಯಾಗಿ ಕೆಲಸಕ್ಕೆ ಸೇರಿದ ಇವರು ಸತತ 26 ವರ್ಷಗಳ ಕಾಲ ಇಂಡಸ್ಟ್ರಿಯಲ್ ಮ್ಯಾಜಿಷಿಯನ್ ಆಗಿ ಸೇವೆಯನ್ನು ಸಲ್ಲಿಸುವ ಮೂಲಕ ಬ್ಯಾಂಕಿನ ಇತಿಹಾಸದಲ್ಲಿಯೇ ಹೊಸ ಪರಿಭಾಷೆಯನ್ನು ಪಡೆದು 2001ರಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡರು. 1976ರಲ್ಲಿ ಲಕ್ಷ್ಮಿ ಎಂಬುವರನ್ನು ಬಾಳ ಸಂಗಾತಿಯಾಗಿ ಪಡೆದ ಇವರ ಸುಮಧುರ ದಾಂಪತ್ಯದಲ್ಲಿ ಜನಿಸಿದ ಕುಡಿಗಳು ಯಶಸ್ವಿನಿ ಮತ್ತು ತೇಜಸ್ವಿ. ಪ್ರೊಫೆಸರ್ ಶಂಕರ್ ಅವರು ಟ್ರೆಡಿಷನಲ್ ಸ್ಟ್ರೀಟ್ ಮ್ಯಾಜಿಷಿಯನ್ ಆಫ್ ಇಂಡಿಯಾ ಇವರಿಂದ ಪ್ರೇರಿತರಾಗಿ ತಮ್ಮ 10ನೆಯ ವಯಸ್ಸಿನಲ್ಲಿಯೇ ಜಾದುವನ್ನು ಪ್ರಾರಂಭಿಸಿದವರು. ಸ್ವಯಂ ಕಲಿಕೆಯಿಂದ ಜಾದುವನ್ನು ಕರಗತ ಮಾಡಿಕೊಂಡ ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಜಾದುವನ್ನು ಪ್ರದರ್ಶಿಸಿದವರಲ್ಲಿ ಮೊದಲಿಗರಾಗಿ ನಿಲ್ಲುತ್ತಾರೆ. ತಮ್ಮ ಹುಟ್ಟೂರಿನಲ್ಲಿಯೇ 1995ರಲ್ಲಿ ಪ್ರಥಮ ಪ್ರದರ್ಶನವನ್ನು ನೀಡಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದವರಿವರು. ಕಲ್ಕತ್ತಾದ ಜಾದುಗಾರರ ಸಮ್ಮೇಳನ 1968ರಲ್ಲಿ ನಡೆದಾಗ ಶಂಕರ್ ಸರ್ ಅವರು ಆಹ್ವಾನಿತರಾಗಿ ಪ್ರದರ್ಶನವನ್ನು ನೀಡಿ ಬಂದಿದ್ದರು. ಭಾರತದ ಜಾದು ಪಿತಾಮಹ ಎಂದೇ ಹೆಸರುವಾಸಿಯಾದ ಪದ್ಮಶ್ರೀ PC ಸರ್ಕಾರ್ ಅವರ ಅಖಿಲ ಭಾರತ ಜಾದುಗಾರ ಸಂಘ ಶಂಕರ್ ಸರ್ ಅವರಿಗೆ ಪ್ರೊಫೆಸರ್ ಬಿರುದು ನೀಡಿ ಗೌರವಿಸಿತ್ತು. ಇಂದಿನವರೆಗೆ 10,000ಕ್ಕೂ ಮಿಕ್ಕಿ ಪ್ರದರ್ಶನವನ್ನು ಪ್ರಪಂಚದಾದ್ಯಂತ ವಿವಿಧ ರೀತಿಯಲ್ಲಿ ಪ್ರದರ್ಶಿಸಿದ ಕೀರ್ತಿ ಇವರದ್ದು. ಇಂದಿಗೆ ಅವರ ಇಡೀ ಕುಟುಂಬವೇ ಜಾದುಗಾಗಿ ತಮ್ಮ ಬದುಕನ್ನು ಮುಡಿಪಾಗಿಟ್ಟಿರುವುದೊಂದು ವಿಶೇಷವಾಗಿದೆ. ಹೀಗೆ ಹಲವಾರು ವಿಶೇಷತೆಗಳನ್ನು, ಪ್ರಥಮಗಳನ್ನು, ದಾಖಲೆಗಳನ್ನು ನಿರ್ಮಿಸಿದ ಪ್ರೊಫೆಸರ್ ಶಂಕರ್ ಅವರನ್ನು ಶ್ರೀಯುತ ಕಟೀಲು ಸಿಟ್ಲ ರಂಗನಾಥರಾವ್ ಅವರು ಸಂದರ್ಶಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಪರಿಚಯಿಸಲು ನನಗೆ ಅವಕಾಶವನ್ನು ನೀಡಿದಂತಹ ಗುರು ಸಮಾನರಾದ ಕಟೀಲು ಸಿಟ್ಲ ರಂಗನಾಥರಾವ್ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸುತ್ತೇನೆ. ನಮಸ್ಕಾರ. ನಮಸ್ಕಾರ. ಶಂಕರ್ ರವರ ಗಿಲಿಗಿಲಿ ಜಾದು ಲೋಕಕ್ಕೆ ನಿಮಗೆಲ್ಲರಿಗೂ ಆದರದ ಸುಸ್ವಾಗತ. ಪ್ರೊಫೆಸರ್ ಶಂಕರ್ ಮತ್ತು ಜೂನಿಯರ್ ಶಂಕರ್ ತಮ್ಮ ನವೀನ ಜಾದು ವಿನ್ಯಾಸಗಳಿಂದ, ಕೈ ಚಳಕ ಹಾಗೂ ಭ್ರಮತಂತ್ರಗಳಿಂದ ಕೂಡಿದ ಮನೋರಂಜನಾ ಕಾರ್ಯಕ್ರಮವನ್ನು ನಿಮ್ಮ ಮುಂದಿಡುತ್ತಿದ್ದಾರೆ. 1951ರಲ್ಲಿ ಕನ್ನಡದ ಮಣ್ಣಿನಲ್ಲಿ ಜನಿಸಿದ ಗಿಲಿಗಿಲಿ ಜಾದು ಜಗತ್ತಿನ ರೂವಾರಿ ಪ್ರೊಫೆಸರ್ ಶಂಕರ್ ಸ್ವಪ್ರಯತ್ನದಿಂದಲೇ ಜಾದು ಕಲಿತು ತನ್ನ 14ರ ಹರೆಯದಲ್ಲಿ ಸಾರ್ವಜನಿಕ ಜಾದು ಪ್ರದರ್ಶನ ನೀಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ಜಾದುಗಾರ. 1974ರಿಂದ 2001ರವರೆಗೆ ಸಿಂಡಿಕೇಟ್ ಬ್ಯಾಂಕಿನ ಔದ್ಯಮಿಕ ಯಕ್ಷಿಣಿಗಾರನಾಗಿ ಕಾರ್ಯನಿರ್ವಹಿಸಿದ ಪ್ರೊಫೆಸರ್ ಶಂಕರ್ ಭಾರತದ ಏಕೈಕ ಔದ್ಯಮಿಕ ಯಕ್ಷಿಣಿಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 1969ರಲ್ಲಿ ಗೋವಿಯಿಂದ ಹೊಡೆದ ಗುಂಡನ್ನು ಅಂಗೈಯಲ್ಲಿ ತಡೆಹಿಡಿದು ಬುಲೆಟ್ ಪ್ರೂಫ್ ಮ್ಯಾಜಿಷಿಯನ್ ಎಂಬ ಖ್ಯಾತಿಯನ್ನೂ ಇವರು ಪಡೆದಿದ್ದಾರೆ. ಅಮೆರಿಕದ ಇಂಟರ್ನ್ಯಾಷನಲ್ ಬ್ರದರ್ಹುಡ್ ಆಫ್ ಮ್ಯಾಜಿಷಿಯನ್ ಸಂಸ್ಥೆ ನೀಡುವ ದ ಆರ್ಡರ್ ಆಫ್ ಮೆರ್ಲಿನ್ ಪ್ರಶಸ್ತಿ, ಮದರಾಸು ತೆಲುಗು ಅಕಾಡೆಮಿ ನೀಡುವ ರಾಷ್ಟ್ರೀಯ ಯುಗಾದಿ ಪುರಸ್ಕಾರ ಮತ್ತು 2000ನೇ ಇಸವಿಯ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಗಳಿಂದ ಇವರು ಪುರಸ್ಕೃತರಾಗಿದ್ದಾರೆ. 1978ರಲ್ಲಿ ಜನಿಸಿದ ಯುವ ಜಾದುಗಾರ ತೇಜಸ್ವಿ ಜೂನಿಯರ್ ಶಂಕರ್ ಮೊದಲ ಪ್ರದರ್ಶನವನ್ನು ತನ್ನ 3ನೇ ವಯಸ್ಸಿನಲ್ಲಿ ನೀಡಿದ್ದು, 4ನೇ ವಯಸ್ಸಿನಲ್ಲಿಯೇ ಅಮೆರಿಕದಲ್ಲಿ 25 ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ಅಲ್ಲಿನ ಜಾಗತಿಕ ಜಾದುಗಾರರ ಸಂಘವು ಕೊಡಮಾಡಿದ ವಿಶ್ವದ ಅತ್ಯಂತ ಕಿರಿಯ ಜಾದುಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 1982ರ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನ್ಯೂಯಾರ್ಕ್ನ ಮೆಡಿಸಿನ್ ಅವೆನ್ಯೂದಲ್ಲಿ 50,000ಕ್ಕೂ ಮಿಕ್ಕಿದ ಅಪಾರ ಜನಸ್ತೋಮದೆದುರು ಜಾದು ಪ್ರದರ್ಶನ ನೀಡಿ ಪ್ರಪಂಚದ ಅತಿ ಕಿರಿಯ ವಯಸ್ಸಿನ ಜಾದುಗಾರ ಎಂಬ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ.
ನ್ಯೂಯಾರ್ಕ್ ಟೈಮ್ಸ್ನವರು ಜೂನಿಯರ್ ಶಂಕರ್ ಅವರಿಗೆ ಭಾರತದ ಹೌಡಿನಿ ಎಂಬ ಬಿರುದನ್ನು ನೀಡಿ ಸನ್ಮಾನಿಸಿದ್ದಾರೆ. 1982ರಿಂದ 1987ರವರೆಗೆ ಭಾರತದಲ್ಲಿ ಜರುಗಿದ ಎಲ್ಲಾ ಜಾದು ಸ್ಪರ್ಧೆಗಳಲ್ಲೂ ಪ್ರಥಮ ಸ್ಥಾನವನ್ನು ಗಳಿಸಿದ ಭಾರತದ ಏಕೈಕ ಜಾದುಗಾರ ಜೂನಿಯರ್ ಶಂಕರ್. 1991ರಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ಜರುಗಿದ 18ನೇ ಅಂತಾರಾಷ್ಟ್ರೀಯ ಜಾದು ಸ್ಪರ್ಧೆಯಲ್ಲಿ ಜ್ಯೂರಿಗಳ ವಿಶೇಷ ಪ್ರಶಸ್ತಿ ಗಳಿಸಿದ ಏಕೈಕ ಭಾರತೀಯ ಜೂನಿಯರ್ ಶಂಕರ್. ಇದು ಭಾರತಕ್ಕೆ ಸಂದ ಪ್ರಪ್ರಥಮ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಜಾದೂ ಪ್ರಶಸ್ತಿ. ಮದರಾಸು ತೆಲುಗು ಅಕಾಡೆಮಿಯವರು ನೀಡುವ 1992ರ ರಾಷ್ಟ್ರೀಯ ಯುಗಾದಿ ಪುರಸ್ಕಾರವನ್ನು ಗಳಿಸಿದ ಕರ್ನಾಟಕದ ಪ್ರಪ್ರಥಮ ಜಾದುಗಾರ ಜೂನಿಯರ್ ಶಂಕರ್. ಜಗತ್ ಪ್ರಸಿದ್ಧ ಜಾದುಗಾರರಾದ ಡೇವಿಡ್ ಕಾಪರ್ಫೀಲ್ಡ್, ಡಗ್ ಹ್ಯಾನಿಂಗ್, ಮಾರ್ಕ್ ವಿಲ್ಸನ್, ಪ್ಯಾಂಡ್ರಾಗನ್ಸ್, ಆಲಿ ಬಾಂಗೋ ಮುಂತಾದವರಿಂದ ಪ್ರಶಂಸಿಸಲ್ಪಟ್ಟವರು ಜೂನಿಯರ್ ಶಂಕರ್. ಇವರು ಭಾರತದಾದ್ಯಂತ ಮಾತ್ರವಲ್ಲದೆ ಅಮೆರಿಕ, ಇಂಗ್ಲೆಂಡ್, ಐರ್ಲೆಂಡ್, ಸ್ವಿಟ್ಜರ್ಲೆಂಡ್, ಜರ್ಮನಿ, ಸಂಯುಕ್ತ ಅರಬ್ ರಾಷ್ಟ್ರಗಳು, ಬೆಹ್ರೈನ್, ಕುವೈಟ್ ಮಾತ್ರವಲ್ಲದೆ ಮಾರಿಷಸ್, ಶ್ರೀಲಂಕಾ, ಸಿಂಗಾಪುರ್, ಮಲೇಷ್ಯಾ ಮುಂತಾದ ರಾಷ್ಟ್ರಗಳಲ್ಲಿ ನೀಡಿದ ಜಾದು ಕಾರ್ಯಕ್ರಮಗಳು 10,000ಕ್ಕೂ ಹೆಚ್ಚು. ಬಟ್ಟ ಬಯಲಿನಲ್ಲಿ ಆನೆಯನ್ನು ಅಂತರ್ಧಾನ ಮಾಡುವುದು, ಬೀಳುತ್ತಿರುವ ಕತ್ತೆಯ ಅಲುಗಿನಿಂದ ತಪ್ಪಿಸಿಕೊಳ್ಳುವುದು, ಕೋವಿಯಿಂದ ಹೊಡೆದ ಗುಂಡನ್ನು ಕೈಯಿಂದ ಹಿಡಿಯುವುದು ಮುಂತಾದ ಅಪಾಯಕಾರಿ ಚಮತ್ಕಾರಗಳನ್ನು ಇವರು ಪ್ರದರ್ಶಿಸಿದ್ದಾರೆ. ಐದು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದು ಮಾತ್ರವಲ್ಲ, ತಮ್ಮ ಮನೆ ಅಂಗಳವಾದ ಉಡುಪಿಯಲ್ಲಿ 3 ಬಾರಿ ಜಾಗತಿಕ ಮಟ್ಟದ ಗಿಲಿ ಗಿಲಿ ಜಾದುಗಾರರ ಸಮ್ಮೇಳನಗಳನ್ನು ಆಯೋಜಿಸಿ ದೇಶ ವಿದೇಶಗಳ ಯಕ್ಷಿಣಿಗಾರರ ಕಾರ್ಯಕ್ರಮಗಳನ್ನು ಕನ್ನಡ ನಾಡಿಗೆ ಪರಿಚಯಿಸಿದ ಹಿರಿಮೆ ಇವರದು. ಅನೇಕ ಬೀದಿ ಬದಿಯ ಜಾದುಗಾರರನ್ನು ಗುರುತಿಸಿ ಅವರಿಗೊಂದು ವೇದಿಕೆಯನ್ನು ನಿರ್ಮಿಸಿ ಪ್ರತಿಭೆಗಳ ಪ್ರಚಾರಕ್ಕೆ ಕಾರಣವಾದದ್ದು ಈ ಗಿಲಿಗಿಲಿ ಕುಟುಂಬ. ಇತಿಹಾಸಕ್ಕೆ ಸೇರಿ ಹೋದ ವಿಶ್ವವಿಖ್ಯಾತ ಇಂಡಿಯನ್ ರೋಪ್ ಟ್ರಿಕ್ ಜಾದುವನ್ನು ಪುನರುತ್ಥಾನಗೊಳಿಸಿದ ಕೀರ್ತಿ ಗಿಲಿಗಿಲಿ ಜಾದು ಕುಟುಂಬದ್ದು. ಗಿಲಿಗಿಲಿಯ ಜಾದು ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಲ್ಲ, ವಿಶ್ವದಲ್ಲೇ ಪ್ರಪ್ರಥಮವಾಗಿ ಬ್ಯಾಂಕಿಂಗ್ ಪ್ರಚಾರಕ್ಕಾಗಿ ಜಾದುವನ್ನು ಬಳಸಿಕೊಂಡಿದೆ. ಶಾಲಾ ಕಾಲೇಜುಗಳಲ್ಲಿ ಮನೋರಂಜನಾ ಕಾರ್ಯಕ್ರಮದ ಜೊತೆಗೆ ಶಿಕ್ಷಣಕ್ಕಾಗಿ, ಬುದ್ಧಿಮಾಂದ್ಯ ಮಕ್ಕಳ ಮನೋವಿಕಾಸಕ್ಕಾಗಿ, ಆಸ್ಪತ್ರೆಗಳಲ್ಲಿ ರೋಗಿಗಳ ಚಿಕಿತ್ಸೆಗೆ ಸಹಕಾರಿಯಾಗಿ, ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಲ್ಲಿ ಅನೇಕ ಉಚಿತ ಕಾರ್ಯಕ್ರಮಗಳನ್ನು ನೀಡಿ ಅವರಿಗೆ ಮನೋರಂಜನೆ ನೀಡುತ್ತಿದ್ದಾರೆ. ದೇಶದ ಅಖಂಡತೆ, ರಾಷ್ಟ್ರೀಯ ಭಾವೈಕ್ಯತೆ, ಜಾತ್ಯತೀತತೆ, ಆಧ್ಯಾತ್ಮ, ವಿಶ್ವ ಶಾಂತಿಯ ಮಹತ್ವಗಳನ್ನು ಸಾರಲು ಜಾದುವನ್ನು ಬಳಸಿಕೊಳ್ಳಲಾಗಿದೆ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಸೈನಿಕರ ನೆರವಿಗಾಗಿ ಕಾರ್ಗಿಲ್ ಮ್ಯಾಜಿಕ್ ನಿಧಿ ಸಂಗ್ರಹ ಅಭಿಯಾನ ನಡೆಸಿ ಲಕ್ಷಾಂತರ ರೂಪಾಯಿ ನಿಧಿಯನ್ನು ಸಂಗ್ರಹಿಸಿಕೊಟ್ಟ ಏಕೈಕ ಜಾದು ತಂಡ ಗಿಲಿಗಿಲಿ ಮ್ಯಾಜಿಕ್. ಮಾಟ ಮಂತ್ರ ಪವಾಡಗಳ ಬಗ್ಗೆ ಜನ ಜಾಗೃತಿ ಮೂಡಿಸಲು ಧೂಮಪಾನ, ಮದ್ಯಪಾನ, ಮಾದಕ ದ್ರವ್ಯ ಸೇವನೆ, ಏಡ್ಸ್ ಮುಂತಾದ ಸಾಮಾಜಿಕ ಪಿಡುಗುಗಳ ವಿರುದ್ಧ ಜನರಲ್ಲಿ ಅರಿವು ಮೂಡಿಸಲು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ. 13,900 ಅಡಿ ಎತ್ತರದಲ್ಲಿರುವ ಸಿಕ್ಕಿಮಿನ ಹಿಮಚ್ಛಾದಿತ ಪರ್ವತ ಶ್ರೇಣಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಯೋಧರಿಗಾಗಿ ಯಕ್ಷಿಣಿ ಕಲೆಯನ್ನು ಪ್ರದರ್ಶಿಸಿದ ಸಾರ್ಥಕತೆ ಗಿಲಿಗಿಲಿ ಜಾದು ಕುಟುಂಬದ್ದು. ಜಪಾನ್ನ NHK ಟಿವಿ, ಲಂಡನ್ನ BBC ಮತ್ತು ಥೇಮ್ಸ್ ಟೆಲಿವಿಷನ್ ಪ್ರಸಾರ ಮಾಡಿದ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಪಾತ್ರವಾದ ಗಿಲಿಗಿಲಿ ಜಾದು ಕಾರ್ಯಕ್ರಮವನ್ನು ಹಾಗೂ ದೇಶ ವಿದೇಶಗಳಲ್ಲಿ ಪ್ರಸಾರಗೊಂಡಿರುವ ಕಾರ್ಯಕ್ರಮಗಳನ್ನು ಲಕ್ಷಾಂತರ ಜನ ವೀಕ್ಷಿಸಿದ್ದಾರೆ.
ಆಕರ್ಷಕವಾದ ಬೆಳಕಿನ ವಿನ್ಯಾಸದೊಂದಿಗೆ ಗಮನ ಸೆಳೆಯುವ ಪರಿಣಾಮಕಾರಿ ಸಂಗೀತದೊಂದಿಗೆ ಇದೋ ನಿಮ್ಮ ಮುಂದೆ ಗಿಲಿ ಗಿಲಿ ಮ್ಯಾಜಿಕ್. ಈಗ ನಿಮಗೂ ನಮಗೂ ಪರಿಚಯ ಇದು ಪ್ರಥಮ. ಹೌದು, ಕರೆಕ್ಟ್. ಭೇಟಿ ಕೂಡ. ಸೊ ನಾನು ಏನು ನಿಮ್ಮ ಹತ್ರ ಮ್ಯಾಜಿಕ್ನ ಬಗ್ಗೆ ಏನು ಇಲ್ಲ, ಇನ್ನೂ ಮಾತಾಡಲಿಲ್ಲ. ಆದರೆ ಇವರೀಗ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಒಂದು ಮ್ಯಾಜಿಕ್ ತೋರಿಸ್ಬೇಕು ಅಂತ ಹೇಳಿದಿರಿ. ಸೊ ನಾನು ಮಾಡ್ತೇನೆ. ಕರೆಕ್ಟ್. ಅಂದರೆ ಸಾಮಾನ್ಯವಾಗಿ ಮ್ಯಾಜಿಕ್ ಮಾಡುವಾಗ ನಾನು ಬ್ಯಾಂಕಲ್ಲಿದ್ದೆ, ಹಣದಲ್ಲಿ ಮಾಡುವ ಮ್ಯಾಜಿಕ್ಗಳು ಜಾಸ್ತಿ ನಾನು. ಕರೆಕ್ಟ್. ಯಾಕಂದರೆ ಬ್ಯಾಂಕಿನ ಪ್ರಚಾರಕ್ಕೋಸ್ಕರ ನಾನು ಮ್ಯಾಜಿಕ್ ಮಾಡ್ತಾ ಇದ್ದೆ. ಮೇಡಮ್, ಇದರಿಂದ ಒಂದು ನೋಟ್ ತೆಗಿರಿ. ತೆಗಿರಿ, ಪರವಾಗಿಲ್ಲ. ನೋಡಿ, ನಾನು ಅವರಿಗೆ ಪರ್ಸ್ ಹಿಡಿದಿದ್ದೇನೆ. ಹೌದು. ಪರ್ಸಿಂದ ನೋಟ್ ತೆಗಿದೆ ಅಂತ ಹೇಳಿದ್ದೇನೆ. ಅವ್ರು ನೋಟ್ ತಗೊಂಡಿದ್ದಾರೆ. ಹೌದು. ಈಗ ನೀವೇನ್ ಮಾಡ್ಬೇಕಂದ್ರೆ ಆ ನೋಟಿನ ಸೀರಿಯಲ್ ನಂಬರ್ ಇದೆಯಲ್ಲ, ಅದನ್ನ ಎಲ್ಲಾದ್ರೂ ಬರ್ದಿಟ್ಕೊಳ್ಬೇಕು. ನಿಮ್ಮ ಹತ್ರ ಅಥವಾ ನೆನಪಿಟ್ಕೊಂಡ್ರು ಆಗ್ತದೆ. ಅದೊಂದು ಪೇಪರ್ ಬರ್ಬೇಕು.
ಸೊ ಇದು ಫಸ್ಟ್ ನಾನು ನಿಮ್ಮ ಹತ್ರ ಇದೇ ಅಂತ ನಾನು ಏನೂ ಹೇಳಿಲ್ಲ ಅಲ್ವಾ, ಯಾವುದೇ ನಮ್ಮೊಳಗಿನ ಒಂದು ಅಂಡರ್ಸ್ಟ್ಯಾಂಡಿಂಗು ಇದರಲ್ಲಿ ಇಲ್ಲ. ಇಲ್ಲ ಇಲ್ಲ ಕರೆಕ್ಟ್. ಸರಿ, ಈಗ ನೋಟಿನ ನಂಬರವನ್ನು ಬರೆದಿಟ್ಕೊಳ್ಳಿ ವಿತ್ ಸೀರಿಯಲ್, ಅದೇನೋ ಏನೋ ಬೀನೋ ಏನಿರುತ್ತೋ ಅದನ್ನೆಲ್ಲ ಹಾಕಿ ಬರೀರಿ. ಬರೆದ ಅಲ್ಲ, ನಾವು ನೋಡೋದು ಪರವಾಗಿಲ್ಲ, ಏನು ಕ್ಯಾಮರಾಕ್ಕೆ ತೋರಿಸಿ ನಂಬರವನ್ನು. ಹೌದು, ನೋಟನ್ನು ತೋರಿಸ್ಬೇಕು, ಕ್ಯಾಮರಾಕ್ಕೆ ನಂಬರನ್ನು ತೋರಿಸ್ಬೇಕು. ಹಾಂ ಓಕೆ ಆಯ್ತಾ? ನೋಟನ್ನು ಕೂಡ ತೋರಿಸಿ. ಹಾಂ ಓಕೆ ಸರಿ, ಎರಡು ರೆಕಾರ್ಡ್ ಮಾಡಿದ್ರೆ ಹೌದು. ಹಾಂ, ನಾನೀಗ ಏನು ಮಾಡ್ತೇನೆ, ಈಗ ಈ ನೋಟ್ ಇದೆಯಲ್ಲ ಅದನ್ನು ಒಂದು ಒಂದು ಈ ಕವರ್ ಒಳಗಡೆ ಏನೂ ಇಲ್ಲ ನೋಡಿ. ಹೌದು ಕರೆಕ್ಟ್, ಏನಿಲ್ಲ. ಹೌದು ಏನಿಲ್ಲ, ಕರೆಕ್ಟ್. ಆ ನೋಟನ್ನು ನೀವು ಕವರ್ನ ಒಳಗೆ ಹಾಕಿ. ಸರಿಯಾ? ನೋಟಿನ ನಂಬರವನ್ನು ನೀವು ನೋಟ್ ಮಾಡಿದ್ದೀರಿ, ನೋಟನ್ನು ಕವರ್ನೊಳಗೆ ಹಾಕಿದ್ದೀರಿ. ಇದೆಲ್ಲ ನೀವೇ ಮಾಡಿದ್ದು, ನಾನೇನು. ಈಗ ಈ ಕವರ್ನೊಳಗಡೆ ನೋಟ್ ಇದೆ. ನಾನೀಗ ಈ ಕವರನ್ನು ಹಿಡ್ಕೊಂಡು ಸುಡ್ತಾ ಇದ್ದೇನೆ. ಆಗ ಏನಾಗುತ್ತೆ? ಸುಟ್ಟು ಹೋಗುತ್ತೆ. ನೋಟು ಸುಟ್ಟು ಹೋಗುತ್ತೆ ಅಲ್ವಾ? ನೋಟ್ ಇದೆಯಲ್ಲ ಇದರಲ್ಲಿ ಕನ್ಫರ್ಮ್. ಹೌದು ಅದರಲ್ಲಿ ಇದೆ, ಅವರೇ ಹಾಕಿದ್ದು. ಹೌದು, ನನಗೂ ಕಾಣಿಸ್ತಾ ಇದೆ, ನಿಮಗೂ ಕಾಣಿಸ್ತಾ ಇದೆ. ಸೊ ಈಗ ನೋಟ್ ಒಳಗಡೆ ಕಾಣಿಸ್ತಾ ಇದೆ ನೋಡಿ, ಅದರ ನೆರಳು ಉಂಟು. ಸುಡ್ತಾ ಇದೆ. ಹೌದು, ನಂಬರನ್ನ ನೀವು ನೋಟ್ ಮಾಡಿ ಇಟ್ಕೊಂಡಿದ್ದೀರಿ. ಕೆಳಗೆ ಹಾಕ್ತೇನೆ. ಓಕೆ ಫೈನ್. ಈಗ 10 ರೂಪಾಯಿ ನೋಟು, ಅವ್ರು ತೆಗೆದದ ಅವ್ರ ನೋಟು, ಅದನ್ನ ಕವರ್ನಲ್ಲಿ ಹಾಕಿ ಏನಾಯ್ತು? ಈಗ ಸುಟ್ಟು ಹೋಯ್ತು. ಸುಟ್ಟು ಹೋಯ್ತು. ಆದರೆ ನೋಟು ಸುಡೋದು ಕಾನೂನು ರೀತಿಯಲ್ಲಿ ತಪ್ಪು. ಹೌದು ಅಲ್ವಾ? ನಾನು ಯಾವ ಧೈರ್ಯದಿಂದ ಸುಟ್ಟಿದ್ದೇನೆ ಅಂತ ಹೇಳಿದ್ರೆ, ನನಗೆ ಜಾದೂಗಾರನಿಗೆ ಮ್ಯಾಜಿಕ್ ಮಾಡಿ ಆ ನೋಟನ್ನ ಪುನಃ ತರಿಸಲಿಕ್ಕೆ ಸಾಧ್ಯ ಉಂಟು. ಅದರಿಂದಾಗಿ ನೀವು ಸುಟ್ಟಿದೆ, ನಾನು ಸುಡ್ಲಿಕ್ಕೆ ಆಗುದಿಲ್ಲ. ಈಗ ನೋಡಿ, ನಿಮ್ಮ ಆ ನೋಟು, ಸುಟ್ಟ ನೋಟು ಇಲ್ಲಿ ಉಂಟು. ಕರೆಕ್ಟ್. ಹೌದು. ನಾನು ನೋಡಿ, ಇದನ್ನು ನಾನು ಬ್ಯಾಗಿನ ಹತ್ರ ಹೋಗೋದಿಲ್ಲ. ಈಗ ಇದನ್ನು ತಗೊಳ್ಳಿ, ಬ್ಯಾಗಿನ ಪಾಕೆಟಿಗೆ ಹಾಕಿ ಹಾಕಿದ್ದೀರಾ? ಸರಿ, ಬ್ಯಾಗಿನಲ್ಲಿ ಹಾಕಿದ್ದೀರಿ. ಈಗ ಕೈ ಹಾಕಿ ಬ್ಯಾಗಿನ ಪಾಕೆಟಿಂದ ತೆಗೀರಿ. ಏನುಂಟು ನೋಡಿದ್ರಲ್ಲಿ? ನಂಬರ್ ನೋಡಿ, ನಂಬರ್ ನೋಡಿ, ನಂಬರ್ ನೋಡಿ. ಕರೆಕ್ಟ್. ಅಲ್ಲ, ಇದು ಬರ್ದಿಟ್ಕೊಂಡದ್ದು. ಬರ್ದಿಟ್ಟದ್ದು ತೋರಿಸಿ ಅವರಿಗೆ, ಬರ್ದಿಟ್ಟದ್ದು ತೋರಿಸಿ. ನಂಬರ್ ಕರೆಕ್ಟ್. ನೋಟಿದ್ದಲ್ಲ, ಈ ಧೈರ್ಯದಿಂದಲೇ ನಾನು ನೋಟನ್ನು ಸುತ್ತ. ಕರೆಕ್ಟ್. ಓಕೆ, ಅದೇ ನೋಟು ತೋರಿಸಿ ಇನ್ನೊಮ್ಮೆ. ಅಲ್ಲಲ್ಲ, ಆ ಕೈ ತೆಗಿ. ಕರೆಕ್ಟ್. ಈಗ ಸುಟ್ಟು ಪುನಃ ಬಂದ, ಪುನರ್ಜನ್ಮ ಪಡೆದು ಬಂದ ಈ ನೋಟನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ನೀವು ಇದನ್ನು ಇಟ್ಕೊಳ್ಳಿ, ಕಾಂಪ್ಲಿಮೆಂಟ್ರಿ ನನ್ನ ಸೈಡಿಂದ. ಮುಂದೆ ಯಾವತ್ತಾದರೂ ಪುನಃ ಈ ನೋಟನ್ನು ತೆಗೆಯುವಾಗ ನಿಮಗೆ ನೆನಪಾಗ್ತದೆ, ಉಡುಪಿಯಲ್ಲಿ ಗಿರಿಗಿರಿ ಮ್ಯಾಜಿಕ್ ಶಂಕರ್ ಅವರ ಮನೆಗೆ ನಾನು ಹೋಗಿದ್ದೆ, ಅಲ್ಲಿ ಅವರು ಮಾಡಿದ ಮ್ಯಾಜಿಕ್ ಅನ್ನು ನೋಟಿದಂತೆ ನಿಮಗೆ ನೆನಪಾಗ್ತದೆ. ಸೈನ್ ಮಾಡಿ ಗೊತ್ತಾಯ್ತು. ಇದು ನಂದು ಆಟೋಗ್ರಾಫು, ಪೆನ್ಸಿಲ್ನಲ್ಲಿ ಮಾಡಿದ್ದೇನೆ, ಯಾಕಂದ್ರೆ ಪೆನ್ನಿನಲ್ಲಿ ಬರೀಬಾರ್ದು ನಾವು, ಅದಕ್ಕೋಸ್ಕರ ಮಾಡಿದ್ದೇನೆ. ಡೇಟ್ ಹಾಕ್ತೇನೆ. 12 11 16. ಸೊ ಇದು ಮ್ಯಾಜಿಕ್ನಲ್ಲಿ ಬಂದ ನೋಟು, ನಿಮಗೆ ಕಾಂಪ್ಲಿಮೆಂಟ್ರಿ. ಗಿಲಿಗಿಲಿ ಮ್ಯಾಜಿಕ್ ಶಂಕರ್, ಪ್ರೊಫೆಸರ್ ಶಂಕರ್ ಅಂತಂದರೆ ನಾನು ನನ್ನ ಹೈಸ್ಕೂಲ್ ಜೀವನದಿಂದ ನಾನು ನಿರಂತರ ಕೇಳಿ ಬರ್ತಾ ಇದ್ದ ಹೆಸರು ಆಗ ಕಾಲದಲ್ಲಿ. ಅಂದರೆ ನನಗೆ ಆಗ ಬಹಳ ಒಂದು ನನ್ನ ಮೇಲೆ ಅಗಾಧವಾದಂಥ ಒಂದು ಪರಿಣಾಮವನ್ನು ಮಾಡಿದ ಹೆಸರು. ನನ್ನ ಆ ಕಾಲೇಜು ಜೀವನ ಆಗಿರಬಹುದು ಅಥವಾ ನನ್ನ ಹೈಸ್ಕೂಲ್ ಜೀವನ ಆಗಿರ್ಬೋದು, ಆ ಕಾಲದಲ್ಲಿ ನನಗೆ ತಿಳಿದು ತಿಳಿಯದೆ ಹಲವಾರು ಮಂದಿಗಳು ನನ್ನ ಮೇಲೆ ಪ್ರಭಾವವನ್ನು ಬೀರಿದವರಿದ್ದಾರೆ ಅವರವರ ಒಂದು ಸಾಧನೆಯ ಮೂಲಕ.
ಅದೇ ರೀತಿಯಾಗಿ ಈ ಒಂದು ನಿಮ್ಮ ಹೆಸರು ಕೂಡ ನನ್ನ ಮೇಲೆ ಬಹಳಷ್ಟು ಒಂದು ಪ್ರಭಾವವನ್ನು ಬೀರಿತ್ತು. ಹಾಗೆ ಅಂತ ಹೇಳಿ ನೀವು ನನ್ನ ಜಾದುವನ್ನು ಎಷ್ಟು ನೋಡಿದ್ದೀರಿ ಅಂತ ಕೇಳಿದರೆ ನಾನು ಉತ್ತರ ಕೊಡುವಂಥದ್ದು ಪರಿಸ್ಥಿತಿಯಲ್ಲಿಲ್ಲ. ಯಾಕೆಂತಂದರೆ ನಾನು ನೋಡಲಿಲ್ಲ. ಆದರೆ ಎಲ್ಲಿ ಕೇಳಿದರೂ ಆ ಹೆಸರು ಮತ್ತು ಗಿಲಿಗಿಲಿ ಮ್ಯಾಜಿಕ್ ಇದಂತೂ ನಿರಂತರ ಕಿವಿಗೆ ಬೀಳ್ತಾ ಇತ್ತು. ನನಗೆ ಭಾಳ ಒಂದು ಅಂದರೆ ಈ ಜಾದುವಿನ ಬಗ್ಗೆ ತಿಳ್ಕೊಳ್ಬೇಕು. ಈಗ ನಾವು ಕೆಲವೊಂದಷ್ಟು ಜಾದುಗಳನ್ನು ನೋಡಿದ್ದೇವೆ, ಅದು ಏನು ಅಂತವೇ ನಮಗೆ ಅರ್ಥ ಆಗೋದಿಲ್ಲ. ಆ ಒಂದು ವಿಚಾರದ ಬಗ್ಗೆ ನಾವು ಇಲ್ಲಿಟ್ರೇಟ್. ಆದರೆ ಈಗ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಜೊತೆ ಒಂದಷ್ಟು ಹೊತ್ತು ಕಾಲ ಕಳೆಯುವಂಥ ಒಂದು ಸಂದರ್ಭ ನನಗೆ ಒದಗಿ ಬಂದಿದೆ. ಈಗ ನಿಮ್ಮ ಹತ್ರ ನಾನು ಜಾದುವಿನ ಬಗ್ಗೆ ವಿಶೇಷವಾಗಿ ಕೇಳುವುದಿದ್ರೆ, ಈ ಜಾದು ಅಥವಾ ಇಂದ್ರಜಾಲ ಅಥವಾ ಮಹೇಂದ್ರಜಾಲ ಏನೇನೆಲ್ಲ ಹೆಸರುಗಳು ಉಂಟು, ಇದರ ಉಗಮ ಹೇಗೆ? ಈಗ ನಮ್ಮ ಪೌರಾಣಿಕವಾದಂತಹ ನೆಲೆಗಟ್ಟಿನಿಂದ ನಾವು ಯೋಚನೆ ಮಾಡಿದರೆ 64 ವಿದ್ಯೆಗಳಲ್ಲಿ ಇಂದ್ರಜಾಲವು ಕೂಡ ಒಂದು ಅಂತ ಹೇಳಿ ನಮಗೆ ತಿಳಿದು ಬರ್ತದೆ. ಹಾಗೆ ಅಂತ ಹೇಳಿ ನಾವು ಪೌರಾಣಿಕವಾಗಿಯೇ ನಾವು ಯೋಚನೆ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂತಂದರೆ ಅದಕ್ಕೆ ಸೂಕ್ತವಾದಂತಹ ಆಧಾರಗಳು ಇಲ್ಲದೇ ಇರುವ ಕಾರಣ. ಈಗ ವಾಸ್ತವ ನೆಲೆಗಟ್ಟಿನಲ್ಲಿ ನೋಡಿದರೆ ಈ ಜಾದುವಿನ ಉಗಮ ಹೇಗೆ, ಅಥವಾ ಪೌರಾಣಿಕವಾದಂಥ ನೆಲೆಗಟ್ಟಿನಿಂದನೇ ನಾವು ತೆಗೆದುಕೊಳ್ಬೇಕಾ, ಹೇಗೆ ಇದರ ಬಗ್ಗೆ ಸ್ವಲ್ಪ ವಿಚಾರ ಹೇಳ್ತೀರಾ ಸರ್? ಅಲ್ಲ, ನಮ್ಮ ಪುರಾಣಗಳಲ್ಲಿ ಜಾದೂವಿನ ರೀತಿಯ ಹಲವಾರು ಐಟಮ್ಸ್ಗಳನ್ನು ನಾವು ನೋಡ್ತೇವೆ. ಕರೆಕ್ಟ್. ಈಗ ಮಾರೀಚ ಜಿಂಕೆಯಾಗಿ ಪರಿವರ್ತನೆ ಆಗಿದ್ದು ಒಂದಲ್ಲ, ಬೇರೆ ಬೇರೆ ನಮಗೆ ನಾವು ನೋಡಿ. ಹೌದು. ಆದರೆ ಅದನ್ನು ವೇದಿಕೆಯಲ್ಲಿ ಅಂಥದ್ದನ್ನು ಕೂಡ ಈಗಲೂ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಈಗಿನ ನಾವು ಮಾಡುವ ಟೆಕ್ನಾಲಜಿಯಲ್ಲಿ ನಾವು ಮಾಡ್ತೇವೆ. ಮೊದಲು ಹೇಗೆ ಆಗ್ತಾ ಇತ್ತು ನಮ್ಗೆ ಗೊತ್ತಿಲ್ಲ. ಕರೆಕ್ಟ್. ಮತ್ತು ಆಧುನಿಕ ಮ್ಯಾಜಿಕ್ನ ಬಗ್ಗೆ ಹೇಳ್ತಾ ಹೋದರೆ, ಮ್ಯಾಜಿಕ್ಕು ಈಜಿಪ್ಟಿನಿಂದ ಇಲ್ಲಿಗೆ ಬಂತು ಅಂತೇಳಿ ಒಂದು ದಾಖಲೆ ಇದೆ. ಈಜಿಪ್ಟಿನಿಂದ. ಆಮೇಲೆ ಅಲ್ಲಿಯ ಪಿರಮಿಡ್ಗಳಲ್ಲಿ ಅಲ್ಲಿ ಕೂಡ ಮ್ಯಾಜಿಕ್ಗಳು, ಈಜಿಪ್ಟಿನ ದೊರೆ ಮ್ಯಾಜಿಕ್ನ ಬಗ್ಗೆ ಬಹಳಷ್ಟು ಆಸಕ್ತರಾಗಿದ್ದರು. ಅವರ ಆಸ್ಥಾನಗಳಲ್ಲಿ ಜಾದೂಗಾರರಿದ್ದರು ಅಂತೇಳಿ. ಆಮೇಲೆ ಭಾರತದಲ್ಲಿ ಕೂಡ ಅಷ್ಟೇ, ನಮ್ಮ ಹಿಸ್ಟ್ರಿಯಲ್ಲಿ ಬರುವ ಕೆಲವು ರಾಜರ ಆಸ್ಥಾನಗಳಲ್ಲಿ ಜಾದೂಗಾರರನ್ನು ಸೇರಿಸ್ಕೊಂಡಿದ್ರು, ಆಸ್ಥಾನ ಕಲಾವಿದರಾಗಿ ಸೇರಿಸ್ಕೊಂಡಿದ್ರು. ಸರಿ. ಆಮೇಲೆ ಅದು ಹೆಚ್ಚು ಪ್ರಚಾರದಲ್ಲಿ ಇರಲಿಲ್ಲ ಆಗ. ಮತ್ತು ಇನ್ನೊಂದು ಏನಾಗಿತ್ತು ಅಂದರೆ, ಹಿಂದಿನ ಕಾಲದಲ್ಲಿ ಜಾದೂ ಮಾಡಿದರೆ ಯಾರೂ ಆ ಜಾದುವಿನ ರಹಸ್ಯವನ್ನು ಬಿಲ್ಕುಲ್ ಯಾರಿಗೂ ಹೇಳ್ಕೊಡ್ತಾರೆ. ಹೌದು. ಆದರೆ ಈಗ ಸ್ವಲ್ಪ ಕಾಲ ಬದಲಾವಣೆ ಆಗಿದೆ. ಹಾಗಂದ್ರೆ ಇಲ್ಲಿ ಒಂದು ಪ್ರಶ್ನೆ ಉಂಟು ನೋಡಿ. ಯಾಕೆಂತಂದರೆ ಜಾದುವಿನ ರಹಸ್ಯವನ್ನು ಯಾರಿಗೂ ಹೇಳಿಯೇ ಕೊಡದಿದ್ರೆ ಅದು ಈಗ ನಾವು ಈಜಿಪ್ಟಿನಿಂದ ತಗೊಳ್ಳುವ, ಈಜಿಪ್ಟಿನಿಂದ ಬಂತು, ಅಲ್ಲಿಂದ ಇಲ್ಲಿವರೆಗೆ ಅದು ಬಂದದ್ದಾದರೂ ಹೇಗೆ? ಅದು ಅಲ್ಲಿಂದ ಮಾಡ್ತಾ ಇದ್ದಂಥ ಜಾದೂಗಾರರು ಅವರು ಕಾರ್ಯಕ್ರಮಕ್ಕೆ ಬಂದಾಗ ಅದನ್ನು ನೋಡಿ, ಈಗ ಕೆಲವು ಜಾದುಗಳನ್ನೆಲ್ಲ ಅವ್ರು ಹೇಳಬೇಕು ಅಂತ ಇಲ್ಲ, ನಮಗೆ ನೋಡ್ತಾ ಇದ್ದಾಗೆ ಅರ್ಥ ಆಗುತ್ತೆ. ಅದು ಅವರು ಮಾಡುವ ಅದೇ ರೀತಿಯಲ್ಲಿ ಇರಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಉಪಯೋಗಿಸುವ ಟೆಕ್ನಿಕ್ಗಳು ಬೇರೆ ಬೇರೆ ಇರಬಹುದು, ಪರಿಣಾಮ ಒಂದೇ ಇರ್ತದೆ. ಪ್ರೇಕ್ಷಕರಿಗೆ ಒಂದೇ ಪರಿಣಾಮ ಇರ್ತದೆ. ಈಗ ನಾವು ಮಾಡುವ ಜಾದು ಕೂಡ ಅಷ್ಟೇ. ಈಗ ನಾನು ಪ್ರಾರಂಭ ಮಾಡಿದಾಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೇ ಜಾದೂಗಾರರು ಇರಲಿಲ್ಲ. ಕರೆಕ್ಟ್. ಮ್ಯಾಜಿಕ್ ಅಂದರೆ ಇಲ್ಲಿಯ ಜನಕ್ಕೆ ಡೊಂಬರಾಟ ಬಿಟ್ಟು ಬೇರೆ ಏನೂ ಗೊತ್ತಿರ್ತಿಲ್ಲ. ಕರೆಕ್ಟ್. ಸೊ ನನಗೆ ಈ ಡೊಂಬರಾಟಗಳನ್ನು ನೋಡಿ, ಅವರು ಮಾಡುವ ಡೊಂಬರಾಟದ ಜಾದುಗಳನ್ನು ನೋಡಿ, ನಾನು ನನ್ನಷ್ಟಕ್ಕೆ ಯೋಚನೆ ಮಾಡಿ ಇದು ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಪ್ರಾಕ್ಟೀಸ್ ಮಾಡಿ ಮಾಡ್ತಾ ಬಂದೆ. ಆಮೇಲೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಹುಟ್ಟಿದ್ದು ಕಾಸರಗೋಡು ತಾಲೂಕಿನ ಶಿಮಲಡ್ಕ ಅಂತ ಮನೆ ಹೆಸರು. ಅಲ್ಲಿಂದ ನಾವು 51ನೇ ಇಸವಿಯಲ್ಲಿ ನಾನು ಹುಟ್ಟಿದ್ದು, 55ನೇ ಇಸವಿಗೆ ನಾವು ಅಲ್ಲಿಂದ ಕರ್ನಾಟಕಕ್ಕೆ ಬಂದೇವೆ. ನಮ್ಮ ತಂದೆಯವರು ಬೆಳ್ತಂಗಡಿ ಹತ್ತಿರ ಆಸ್ತಿ ತಗೊಂಡ್ರು. ಸೊ ನಾವೆಲ್ಲ ಅಲ್ಲಿಗೆ ಬಂದೆವು. ಈಗ ನನ್ನ ಎಜುಕೇಷನು, ಬೇಸಿಕ್ ಎಜುಕೇಷನ್ಸು ಗೀರುಗಟ್ಟೆ ಶಾಲೆ, ಬೆಳ್ತಂಗಡಿ ಹೈಸ್ಕೂಲು, ಬೆಳ್ತಂಗಡಿ ಎಲಿಮೆಂಟ್ರಿ ಶಾಲೆ ಹೈಸ್ಕೂಲು, ಉಜಿರೆ ಧರ್ಮಸ್ಥಳ ಮಂಜುನಾಥ ಕಾಲೇಜಿನ PUC. ಆಮೇಲೆ ನನಗೆ ಡಿಗ್ರಿ ನಾನು ಮೈಸೂರಿನಲ್ಲಿ ಮಾಡಿದೆ. ಅದಕ್ಕೆ ಕಾರಣ ಏನಂದರೆ ನನಗೆ ಸೈಕಾಲಜಿ ಓದಬೇಕು ಅಂತಿತ್ತು. ಮ್ಯಾಜಿಕ್ಕಿಗೆ ಸೈಕಾಲಜಿ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತೇಳಿ. ಆದರೆ ಆ ಸಮಯದಲ್ಲಿ ಇಲ್ಲಿ ಎಲ್ಲೂ ಸೈಕಾಲಜಿ ಸಬ್ಜೆಕ್ಟ್ ಇರಲಿಲ್ಲ. ಇತ್ತು, ಸೈಂಟ್ ಆಗ್ನೆಸ್ನಲ್ಲಿತ್ತು, ಅಲ್ಲಿಗೆ ನನಗೆ ಅಡ್ಮಿಷನ್ ಸಿಗಲಿಕ್ಕಿಲ್ಲ. ಆದ್ದರಿಂದ ನಾನು ಸೈಕಾಲಜಿ ಓದಬೇಕು ಅಂತೇಳಿ ಮೈಸೂರಿಗೆ ಹೋಗಿದ್ದೆ. ಇದು ನನ್ನ ಎಜುಕೇಷನ್. ಹೌದು. ಈಗ ನೋಡಿ, ನೀವು ಇಷ್ಟೆಲ್ಲ ಎಜುಕೇಷನ್ ಅಂದರೆ ನೀವು ಜಾದೂಗಾರ ಆಗಬೇಕು ಅಂತ ಹೇಳಿಯೇ ನೀವು ಎಜುಕೇಷನ್ ಕಂಟಿನ್ಯೂ ಅಂದರೆ ಮೈಸೂರಿಗೆ ಹೋಗಿ ಸೈಕಾಲಜಿಯನ್ನು ಕಲ್ತದ್ದು. ಅಂದರೆ ನೀವು ಪೂರ್ವ ನಿರ್ಧಾರಿತ ಜಾದೂಗಾರರೇ ಆಗುದು ಅಂತ ನೀವು ನಿರ್ಧಾರ ಮಾಡಿದ್ರಿ. ಅದು ಮಾಡಿದ್ದೇನೆ. ಯಾಕಂದರೆ ಅದು ಯಾವ ಕಾಲದಲ್ಲಿ ನೀವು ಮಾಡಿದ್ದು ನಿರ್ಧಾರ? 60ನೇ ಇಸವಿಯಲ್ಲೇ ಮಾಡಿದೆ. ಅಂದರೆ ನೀವು ಯಾವಾಗ? ಒಂದು 9-10 ವರ್ಷ. ಆವಾಗಲೇ ನಾನು ಕಾರ್ಯಕ್ರಮ ಕೊಡ್ತಾ ಇದ್ದೆ. 65ನೇ ಇಸವಿಯಲ್ಲಿ ಬೆಳ್ತಂಗಡಿಯಲ್ಲಿ ನಂದು ಪ್ರಥಮ
ಸಾರ್ವಜನಿಕ ಟಿಕೆಟ್ ಶೋ ಆಯಿತು. ಓಹೋ, ಪ್ರಥಮ ಸಾರ್ವಜನಿಕ ಶೋ. ಅದಾದಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರಚಾರ ಬಂತು, ಕಾರ್ಯಕ್ರಮಕ್ಕೆ ಕರೀತಾ ಇದ್ದು ನಾನು ಕಾರ್ಯಕ್ರಮ ಕೊಡ್ತಾ ಇದ್ದೆ. ಎಜುಕೇಷನು ಮತ್ತು ಈ ಮ್ಯಾಜಿಕ್ಕು ಅದು ಜೊತೆಯಲ್ಲೇ ಹೋಗಿದೆ ನನಗೆ. ಮತ್ತು ಎಲ್ಲೂ ಕೂಡ ನಾವು ಈ ಮ್ಯಾಜಿಕ್ ಮಾಡೋದ್ರಿಂದಾಗಿ ನನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆ ಬರಲಿಲ್ಲ. ಸಾಮಾನ್ಯವಾಗಿ ಒಂದು ಜನರಲ್ಲಿ ಒಂದು ಕಲ್ಪನೆ ಇರುತ್ತೆ, ಅಂದರೆ ಓದೋದನ್ನು ಬಿಟ್ಟರೆ ಬೇರೆ ಯಾವುದೂ ಇರಬಾರ್ದು, ಇದ್ದರೆ ಓದಿನಲ್ಲಿ ಹಿಂದೆ ಬೀಳ್ತಾನೆ, ಫೇಲ್ ಆಗ್ತಾನೆ ಅಂತ. ಈಗ ನಮ್ಮಲ್ಲಿ ಮ್ಯಾಜಿಕ್ ಕಲೀಲಿಕ್ಕೆ ಅಂತ ಬರ್ತಾಯಿದ್ರು. ಯಾರು ಬಂದರೂ ಕೂಡ ಅವರು 9th ಸ್ಟ್ಯಾಂಡರ್ಡ್ ಆಗಿ 10th ಹೋಗುವಾಗ ಮ್ಯಾಜಿಕೆಲ್ಲ ಸ್ಟಾಪ್. ಯಾಕೆಂದರೆ ನಾನು SSLC ವರ್ಷ ಪಬ್ಲಿಕ್ ಪರೀಕ್ಷೆ ಅಂತೇಳಿ ಈ ಒಂದು ಜನರಲ್ಲಿ ಉಂಟು. ಆದರೆ ನಾನು ಹೇಳೋದೇನೆಂದರೆ, ಅವನು ಯಾರೇ ಹುಡುಗರಲಿ ಯಾರೇ ಆಗಲಿ, ಅವನಿಗೆ ಓದಿನ ಜೊತೆಯಲ್ಲಿ ಬೇರೆ ಮ್ಯಾಜಿಕ್ಕೋ, ನಾಟಕವೋ, ಸಂಗೀತವೋ ಯಾವುದಾದ್ರೂ ಒಂದು ಕಲೆಯ ಮೇಲೆ ಅವನಿಗೆ ಆಸಕ್ತಿ ಉಂಟಂತಾದರೆ ಅದರಿಂದಾಗಿ ಅವನಿಗೆ ಈ ಓದಿಗೆ ಹೆಲ್ಪ್ ಆಗ್ತದಷ್ಟೇ ಹೊರತು ಖಂಡಿತ ತೊಂದರೆ ಆಗೋದಿಲ್ಲ. ಇದನ್ನು ನಾನು ನಂಬ್ಕೊಂಡು ಬಂದವು. ಕರೆಕ್ಟ್. ಆಮೇಲೆ ಕಾರ್ಯಕ್ರಮ ಹೇಳಿದಾಗ ಅದೇ ನಾನು ಡೊಂಬರಾಟದಿಂದ ಕಲ್ತದ್ದು ಅಂತೇಳಿ ಒಪ್ಕೊಳ್ತೇನೆ ನಾನು. ಅಂದರೆ ನೀವು ಸೆಲ್ಫ್ ಸ್ಟಡಿ, ನೀವೇ ಅದನ್ನು, ನಿಮಗೆ ಯಾರು ಗುರುಗಳಿಲ್ಲ? ಯಾಕಂದರೆ ಇಲ್ಲಿ ಮ್ಯಾಜಿಕ್ ಮಾಡೋರು ಯಾರೂ ಇರಲಿಲ್ಲ. 67ನೇ ಇಸ್ವಿಯಲ್ಲಿ ಮಂಗಳೂರಿಗೆ KL ಮತ್ತು ಗೋಗಿಯಾ ಪಾಷಾ ಅಂತ ಇಬ್ಬರು ಕಲ್ಕತ್ತವರು ಮ್ಯೂಸಿಷಿಯನ್ಸ್ ಬಂದರು. ನಾನು ಅವ್ರ ಪ್ರೋಗ್ರಾಮ್ ನೋಡಿದೆ. ಅವ್ರದ್ದು ದೊಡ್ಡ ಮಟ್ಟದ ಪ್ರೋಗ್ರಾಮ್. ಅದನ್ನು ನೋಡಿದಾಗ ನನಗೆ ಅನ್ನಿಸ್ತು, ನಾನು ಕೂಡ ಮುಂದೆ ಇಂಜಿನಿಯರೋ ಡಾಕ್ಟ್ರೋ ಆಗೋದು ಬೇಡ, ಮ್ಯಾಜಿಕ್ಕನ್ನು ಇದೇ ರೀತಿ ಮಾಡಿ ಪ್ರೊಫೆಷನಲ್ ಮ್ಯೂಸಿಷಿಯನ್ ಆಗಬೇಕು ಅಂತೇಳಿ ನಾನು ಸಂಕಲ್ಪ ಮಾಡಿದೆ. ಅಲ್ಲಿ KL ಅವ್ರ ಹತ್ರ ನಾನು ಕೇಳಿದೆ, ನಾನು ಮಾಡ್ತಾ ಐಟಮ್ಸನ್ನೆಲ್ಲ ಹೇಳಿದೆ. ನಾನು ಆಗಿನಿಂದಲೇ ಒಂದು ಬುಲೆಟ್ ಕ್ಯಾಚಿಂಗ್ ಅಂತ ಒಂದು ಐಟಮ್ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಕೋವಿ ಇತ್ತು. ಕೋವಿಯಾಗಿ ಸಿಂಗಲ್ ಬುಲೆಟ್ ಹಾಕಿ 100 feet ಡಿಸ್ಟೆನ್ಸಿಂದ ನನ್ನ ಕೈಗೆ ಗುರಿ ಇಟ್ಟು ಫೈರ್ ಮಾಡಿದರೆ ಆ ಬುಲೆಟನ್ನು ನಾನು ಬರೀ ಕೈಯಲ್ಲಿ ಹಿಡಿದು ತೆಗೆದುಕೊಡ್ತಾ ಇದ್ದೆ. ಈ ಮ್ಯಾಜಿಕ್ಕನ್ನು ನಾನು KL ಹೇಳಿದೆ. ಅವಾಗ ಅವ್ರು ಹೇಳಿದರು, ಹೌದು, ಈಗ ಪ್ರತಿ ವರ್ಷವೂ ಕಲ್ಕತ್ತಲ್ಲಿ ಕಾನ್ಫರೆನ್ಸ್ ಆಗುತ್ತೆ, ನೀನು ಅಲ್ಲಿಗೆ ಒಂದು ಲೆಟ್ರ್ ಕಳಿಸು, ಅಲ್ಲಿ ಹೋಗಿ ಮಾಡು ಅಂತ ಹೇಳಿದ್ರು. ಹಾಗೆ ಕಲ್ಕತ್ತದಿಂದ ನನಗೆ 68ನೇ ಇಸ್ವಿಯಲ್ಲಿ ಕರೆಕ್ಟ್ ಒಂದು ಮ್ಯೂಸಿಷಿಯನ್ಸ್ ಕಾನ್ಫರೆನ್ಸ್ ಆದಾಗ ನನಗೆ ಇನ್ವಿಟೇಷನ್ ಬಂತು. ನಾನು ಕಲ್ಕತ್ತಕ್ಕೆ ಹೋದೆ. ಅದು ನನ್ನ ಪ್ರಥಮ ಕಾನ್ಫರೆನ್ಸು. ಮತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದು ಅದು ಫಸ್ಟ್ ಟೈಮ್. ಆಗ ನೀವು ಎಷ್ಟು ವಯಸ್ಸು? 68. ನಾನು 51ರಲ್ಲಿ ಹುಟ್ಟಿದ್ದು. 17 ವರ್ಷ ನನಗೆ ಆಗ. ನಾನು ಮತ್ತು ನನ್ನ ಅಣ್ಣ ನಾವಿಬ್ಬರು ಹೋಗಿದ್ದು. ಇಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ಒಂದು ಘಟನೆ ನಡೆಯಿತು. ಕಲ್ಕತ್ತಾಗೆ ಹೋದೆವು. ಅಲ್ಲಿ ನಮಗೆ ಉಳ್ಕೊಳ್ಳಿಕ್ಕೆ ಒಬ್ಬರು ಭೂಪೇಂಸೂರು ಅಂತೇಳಿ ಒಬ್ಬರು ಮ್ಯೂಸಿಷಿಯನ್ ಮನೆಯಲ್ಲಿ ವ್ಯವಸ್ಥೆ ಮಾಡಿದರು. ಒಂದು ಹಳೆಯ ಮನೆ, ಭೂತದ ಬಂಗ್ಲೆ ಆಗಿರೋ ಮನೆ. ನಾವಿಲ್ಲಿಂದ ಹೊರಡುವಾಗಲೇ ನಮಗೆ ಊರಿನಲ್ಲಿ ಭಾಳ ಜನ ಹೇಳಿದರು, ಕಲ್ಕತ್ತಾದಲ್ಲಿ ಕಾಳಿಗೆ ಬಲಿ ಕೊಡ್ತಾರೆ, ಜಾಗ್ರತೆ. ಕರೆಕ್ಟ್. ಅದು ಒಂದು ರೀತಿಯ ಭಯ ನಮ್ಗೆ ಕೂಡ ಆಗಿತ್ತು ಮನಸ್ಸಿನಲ್ಲಿ. ಅಲ್ಲಿ ಹೋಗಿ ಆ ಕೆಳಗೆ ಅವರ ಭೂತ ಬಂಗ್ಲೆ ಆಗಿರೋ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ರಾತ್ರಿ ಮಲ್ಕೊಳ್ಳೋ ಮೊದಲು ನಾನು ಲೈಟ್ ಹಾಕಿ ನೋಡಿದರೆ ಗೋಡೆಯಲ್ಲಿ, ಆ ಕೋಣೆ ಗೋಡೆಯಲ್ಲಿ ಕೆಲವು ರೆಡ್ ಸ್ಪಾಟ್ಗಳಿತ್ತು, ಗುರುತುಗಳಿತ್ತು. ಅಲ್ಲಿ ನಾವು ಲೆಕ್ಕ ಮಾಡಿದೆವು, 8-9 ಜನ ಇತ್ತದಲ್ಲಿ. ನಾನು ಮತ್ತು ನನ್ನ ಅಣ್ಣ ಇಬ್ಬರಿದ್ದೆವು. ನಾವು ಮಾತಾಡ್ಕೊಂಡೆವು, ಇವರು ಇಷ್ಟರವರೆಗೆ ಇಷ್ಟು ಜನರನ್ನು ಬಲಿ ಕೊಟ್ಟಿರಬೇಕು, ಅದಕ್ಕೆ ಮಾರ್ಕ್ ಮಾಡಿಟ್ಟಿದ್ದಾರೆ, ನಾವು ಜಾಗ್ರತೆ ಬೇಕು ಅಂತೇಳಿ. ಆಮೇಲೆ ಮಂಚವನ್ನು ಬಾಗಿಲಿಗೆ ಅಡ್ಡ ಇಟ್ಟು ಅಣ್ಣ ಮತ್ತು ನಾವು ಮಲ್ಕೊಂಡೆವು. ನಿದ್ರೆ ಬರಲಿಲ್ಲ ರಾತ್ರಿ. ಮರುದಿವಸ ಬೆಳಿಗ್ಗೆ ಆ ಮನೆಯ ಮುದುಕಿ ಬಾಗಿಲು ತಟ್ಟಿದ್ರು. ಬಾಗಿಲು ತೆಗೆದೆ. ಅವ್ರು ಬಂದು ಹೀಗೆ ಬಂದು ಪುನಃ ಅದೇ ಸ್ಪಾಟ್ನಲ್ಲಿ ಇನ್ನೊಂದು ಮಾರ್ಕ್ ಮಾಡಿದ್ರು. ಹೋದ್ಲು. ಅವರು ಹೋದ್ಮೇಲೆ ನಾನು ಅಜ್ಜಿಯ ಮೊಮ್ಮಗನ ಹತ್ರ ಕೇಳಿದೆ. ಅವನು ಸಮ ಪ್ರಾಯದವನೇ ಇದ್ದವ, ಜಯಂತ್ ಕುಮಾರ್ ಅಂತೇಳಿ. ಕೇಳಿದ್ವಿ, ಏ ಸಬ್ ಕ್ಯಾ ಹೇ ಅಂತ ಕೇಳಿದೆ. ಆವಾಗ ಅವರು ಹೇಳಿದರು, ಅದು ನಮ್ಮ ಅಜ್ಜಿಗೆ ಎಜುಕೇಷನ್ ಇಲ್ಲ, ಅದು ಹಾಲಿನ ಲೆಕ್ಕ, ಎಷ್ಟು ಲೀಟ್ರ್ ಹಾಲು ತಗೊಂಡಿದ್ದಾರೆ ಅಂತೇಳಿ ಅವರು ಗೋಡೆಯಲ್ಲಿ ಮಾರ್ಕ್ ಮಾಡ್ತಾರೆ, ತಿಂಗಳ ಅखेರಿಗೆ ಪೇಮೆಂಟ್ ಮಾಡ್ತೇವೆ ಮತ್ತು ಪುನಃ ಅದನ್ನು ಉಜ್ಜುತ್ತೇವೆ, ಪುನಃ ನೆಕ್ಸ್ಟ್ ತಿಂತೆ ಅಂತ ಹೇಳಿದ್ರು. ಸೊ ನಮಗೆ ಭಾಳ ನಗು ಬಂತು. ನಮಗೆ ನಾವು ತಿಳ್ಕೊಂಡದ್ದೇನು ನಿಜವಾಗ್ತದೇನು ಅಂತೇಳಿ. ಸರಿ, ಕಾನ್ಫರೆನ್ಸ್ನಲ್ಲಿ ನಾನು ಮ್ಯಾಜಿಕ್ ಮಾಡಿದೆ. ಎಲ್ರಿಗೂ ಭಾಳ ಇಷ್ಟಪಟ್ಟರು. ಅಲ್ಲಿ ನನಗೆ ಒಂದು ಬುಲೆಟ್ ಪ್ರೂಫ್ ಮ್ಯೂಸಿಷಿಯನ್ ಅಂತೇಳಿ ಅವರೊಂದು ಸರ್ಟಿಫಿಕೇಟ್ ಕೊಟ್ಟರು. ಅದಲ್ಲದೆ ನನಗೆ ಪ್ರೊಫೆಸರ್ ಅಂತೇಳಿ ನನಗೆ ಅಲ್ಲಿ ಒಂದು ಸರ್ಟಿಫಿಕೇಟ್ ಆಗಲಿ 17ನೇ ವಯಸ್ಸಿಗೆ. ಹೌದು. ಅಂದರೆ ಈ ಪ್ರೊಫೆಸರ್ ಅಂದರೆ ಬೇರೆ ಮ್ಯಾಜಿಕ್ನ ಎಜುಕೇಷನ್ ಹೌದು, ಗೊತ್ತಾಯ್ತು. ಒಂದು ಗೌರವವಾಗಿ ಕೊಡುವಂಥ ಒಂದು ಇದು ಕೊಟ್ಟದ್ದವರು. ಆದರೆ ನನ್ನ ಪ್ರೊಫೆಸರ್ ಅಂದರೆ ನನಗೆ ಬೇರೆ ಯಾವುದೇ ಒಂದು ಡಿಗ್ರಿ ಮಾಡಿದ ಆ ಪ್ರೊಫೆಸರ್ ಅಲ್ಲ, ನಾನು ಮ್ಯಾಜಿಕ್ನಲ್ಲಿ ಸಿಕ್ಕಿದೆ. ಮತ್ತು ಅಲ್ಲಿಂದ ಬಂದ ನಂತರ ನನಗೆ ಬಹಳಷ್ಟು ಊರಲ್ಲಿಯೂ ಪ್ರೋತ್ಸಾಹ ಆಯಿತು, ನಾನು ಮಾಡ್ತಾ ಇದ್ದೇನೆ ಪ್ರೋಗ್ರಾಮ್. ಈಗ ನೋಡಿ ಸರ್, ಜಾದು ಅಂತ ನಾವು ಏನು ಹೇಳ್ತೇವೆ, ಇದು
ಆಗ ನಾವು ಮಾತಾಡ್ತಾ ನೀವು ಹೇಳಿದಾಗೆ ಅಂದರೆ ಅದರಲ್ಲಿ ಏನೆಲ್ಲ ಎಷ್ಟೆಲ್ಲ ವಿಧಗಳುಂಟು, ವೆರೈಟೀಸ್. ಜಾದೂನಲ್ಲಿ ಮುಖ್ಯವಾಗಿ ಹಾಂ ಒಂದು ಕ್ಲೋಸ್ ಅಪ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಹಾಂ ಅಂದರೆ ಹೆಚ್ಚಿನ ಸಲಕರಣೆಗಳು ಕೂಡ ಇಲ್ಲದೆ ಹಲವಾರು ಬಾರಿ ಏನು ಸಲಕರಣೆ ಇಲ್ಲ ಇದ್ದ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಾವು ಹತ್ತಿರದಲ್ಲಿ ಕೂತು ಮಾಡುವಂಥದ್ದು. ಹೌದು. ಈಗ ಉದಾಹರಣೆಗೆ ಈಗ ಏನೂ ಸಲಕರಣೆ ಇಲ್ಲ, ಈಗ ನೀವು ಏನು ಮಾಡ್ಬೋದು? ಹಾಂ ಹಾಂ ಅಲ್ಲ ಅದು ಆ ಥರ ಮಾಡುವಂಥದ್ದನ್ನು ನೋಡಿ. ಅದರಲ್ಲಿ ಈಗ ಒಂದು 10 ರೂಪಾಯಿ ನೋಟಿಂದ ಕರೆಕ್ಟ್ ಒಂದು ಮ್ಯಾಜಿಕ್ ನನಗೆ ಮಾಡಿ ತೋರಿಸ್ತೇನೆ. ಹೌದು. ನೋಡಿ ಈಗ ಇಲ್ಲಿ ಇಲ್ಲಿ ಅಲ್ಲಿ ತಗೊಳ್ತಿರೋದನ್ನ ಅದು ನಾನು ಹೇಳ್ಬೇಕೇನಾಯ್ತು ಅಲ್ಲ, ಇಲ್ಲಿ ಅದು ಆಗದ್ದು ನೀವು ಲಿಂಕ್ ತಗೊಳ್ಳಿ. ಆಗದಲ್ಲಿ ಲಿಂಕ್ ತಗೊಳ್ಳಿ ಅಲ್ಲಿಂದ, ಆಯಿತಾ? ಸೊ ಇದರಲ್ಲಿ ನೋಡಿ ಈಗ ಈ 10 ರೂಪಾಯಿದು ಮ್ಯಾಜಿಕ್ ನೋಡಿದ್ವಿ. ಸೊ ಇದರಲ್ಲಿ ನಾನು ಏನು ಈ ವಿಶೇಷ ವಸ್ತು ಏನೂ ಇಲ್ಲ ಇದರಲ್ಲಿ. ಕರೆಕ್ಟ್. ಪರ್ಸ್ ಅವ್ರದ್ದೇ, ಹಣ ಕೂಡ ಅಲ್ಲಿದೆ ಇದು ಮಾಡಿದ್ದಾರೆ, ನಂಬರ್ ನೋಟ್ ಮಾಡ್ಕೊಂಡು ಮಾಡಿದರೆ ಎಲ್ಲ ನೀವು ಮಾಡಿದರೆ, ಆದರೆ ಪರಿಣಾಮ ಅದ್ಭುತ ಪರಿಣಾಮ ಬೀರುತ್ತೆ. ಕರೆಕ್ಟ್. ಇದನ್ನು ಕ್ಲೋಸ್ ಅಪ್ ಅಂತ, ಕ್ಲೋಸ್ ಅಪ್ ಅಲ್ಲಿ ಇದು ಬರ್ತದೆ, ಸ್ಟೇಜಲ್ಲೂ ಮಾಡ್ತಾರೆ. ಬಟ್ ನಾನು ಕ್ಲೋಸ್ ಅಪ್ ನಲ್ಲಿ ತೋರಿಸಿದ್ದೇನೆ ಅಷ್ಟೇ. ಮತ್ತೆ ಕ್ಲೋಸ್ ಅಪ್ ಮ್ಯಾಜಿಕ್ ಆದ್ಮೇಲೆ ಇನ್ನೊಂದು ಕಂಜೂರಿಂಗ್ ಮ್ಯಾಜಿಕ್ ಅಂತಿದೆ. ಅಂದ್ರೆ ಏನು ಸರ್? ಸ್ವಲ್ಪ ದೊಡ್ಡ ಮಟ್ಟದ ಸಲಕರಣೆಗಳನ್ನು ಬಳಸ್ಕೊಂಡು ಈ ಕ್ಲೋಸ್ ಅಪ್ ಮ್ಯಾಜಿಕ್ ಬರೀ ಹತ್ತಿರ ಇದ್ದ 2-3 ಜನರಿಗೆ 4 ಜನರಿಗೆ ತೋರಿಸೋದು, ಮತ್ತು ಅವರಿಗೆ ಮಾತ್ರ ಕಾಣ್ತದೆ. ಕರೆಕ್ಟ್. ದೂರದಲ್ಲಿದ್ದವರಿಗೆ ಕಾಣಲಿಕ್ಕಿಲ್ಲ. ಕಂಜೂರಿಂಗ್ ಐಟಮ್ ಅಂದರೆ ಸ್ವಲ್ಪ ಸ್ಟೇಜ್ ಮಟ್ಟಿದ್ದು, ಒಂದು 100-200 ಜನ ಇದ್ರೂ ಕೂಡ ಅವರಿಗೆ ಕಾಣಿಸುವಂಥದ್ದು, ಅದು ಕಂಜೂರಿಂಗ್ ಅಂತ ಮ್ಯಾಜಿಕ್ ಅಂತ ನಾವು ಹೇಳ್ತೇವೆ. ಅಂದರೆ ಉದಾಹರಣೆಗೆ ಅಂದರೆ ನೀವು ಉದಾಹರಣೆಗೆ ನಾವು ಸ್ಟೇಜಲ್ಲಿ ಮಾಡುವಾಗ ಒಂದು ಹೇಳಿ ಪಾರಿವಾಳ, ಮೊಲ ಶೂನ್ಯದಿಂದ ಸೃಷ್ಟಿ ಮಾಡಿದಾಗ ನಾವು ಮಾಡ್ತೇವೆ. ಅದು ನಿಜವಾಗಿ ಶೂನ್ಯದಿಂದ ಸೃಷ್ಟಿ ಮಾಡಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅದು ಪ್ರೇಕ್ಷಕರಿಗೆ ಹಾಗೆ ಕಾಣ್ತದಷ್ಟೇ ಹೊರತು ಶೂನ್ಯ ಸೃಷ್ಟಿ ಅಲ್ಲ. ಇಂಥ ಐಟಮ್ಸ್ಗಳು ಮತ್ತು ಬೇರೆ ಆ ಲೆವೆಲಿನ ಐಟಮ್ಸ್ಗಳು ಕಂಜೂರಿಂಗ್ ಇದರಲ್ಲಿ ಬರ್ತದೆ. ಕರೆಕ್ಟ್. ಆ ನಂತರ ಗ್ರ್ಯಾಂಡ್ ಇಲ್ಯೂಷನ್ಸ್ ಅಂತಿದೆ. ಗ್ರ್ಯಾಂಡ್ ಇಲ್ಯೂಷನ್ಸ್ ಅಂದರೆ ಪೂರ್ತಿ ದೊಡ್ಡ ಸೆಟಪ್ನಲ್ಲಿ ದೊಡ್ಡ ಸ್ಟೇಜ್ ಬೇಕಾಗುತ್ತೆ, ಬಹಳಷ್ಟು ಜನ ನಮಗೆ ಅಸಿಸ್ಟೆಂಟ್ಸ್ಗಳು ಬೇಕಾಗುತ್ತೆ, ವಿಶೇಷ ಬೆಳಕಿನ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೇವೆ, ಅದಕ್ಕೆ ಮ್ಯೂಸಿಕ್ ಇರುತ್ತೆ, ಅದಕ್ಕೆ ದೊಡ್ಡ ದೊಡ್ಡ ಐಟಮ್ ಅಂದರೆ ಒಬ್ಬಳು ಹುಡುಗಿಯನ್ನು ತುಂಡು ಮಾಡಿ 2 ಪೀಸ್ ಬೇರೆ ಕರೆಕ್ಟ್ ಪುನಃ ಜಾಯಿನ್ ಮಾಡುವಂಥದ್ದು, ಗಾಳಿಯಲ್ಲಿ ತೇಲಿಸುವಂಥದ್ದು, ಇದ್ದಕ್ಕಿದ್ದಾಗೆ ನಿಂತ್ಕೊಂಡಿದ್ದ ಮಾಯ ಆಗುವಂಥದ್ದು, ಇದೆಲ್ಲ ಗ್ರ್ಯಾಂಡ್ ಇಲ್ಯೂಷನ್ಸ್ಗಳಲ್ಲಿ ಬರ್ತದೆ. ಈಗ ನೋಡಿ, ಇದು ಸರಿ. ಈಗ ಕೆಲವೊಮ್ಮೆ ನಾನು ಪತ್ರಿಕೆಗಳಲ್ಲಿ ನೋಡಿದ ಹಾಗೆ ಅಥವಾ ಇನ್ನೊಂದು ಕಡೆ ತಾಜ್ ಮಹಲ್ ಅನ್ನು ಮಾಯ ಮಾಡುದು ಅಥವಾ ವಿಧಾನಸೌಧವನ್ನು ಮಾಯ ಮಾಡುದು, ಇದು ಯಾವ ಕ್ಯಾಟಗರಿಯಲ್ಲಿ ಬರ್ತದೆ? ವಿಧಾನಸೌಧ ಮಾಯ ಮಾಡೋದು ಹೇಳುವಾಗ ನನಗೆ ಜ್ಞಾಪಕ ಬಂತು. ನಾನು PC ಸರ್ಕಾರ ಅವರು ಕಲ್ಕತ್ತಲ್ಲಿ ಟ್ರೈನ್ ಮಾಯ ಮಾಡಿದರು. ಅದು ಪತ್ರಿಕೆಯಲ್ಲಿ ಬಹಳ ಬಂತು. ಅದೇ ಸಮಯದಲ್ಲಿ ಉಡುಪಿಯ ಪತ್ರಿಕಾ ಪ್ರತಿನಿಧಿಗಳೆಲ್ಲ ನನ್ನ ಹತ್ರ ಇಟ್ಕೊಂಡು ಕೇಳಿದ್ರು, ಅವರು ಟ್ರೈನ್ ಮಾಡಿದರೆ ನೀವು ಯಾಕೆ ಮಾಡೋದಿಲ್ಲ ಅಂತ ಹೇಳಿದ್ರು. ಆಗ ಉಡುಪಿಯಲ್ಲಿ ರೈಲ್ವೆ ಸ್ಟೇಷನ್ ಇರಲಿಲ್ಲ, ಟ್ರೈನ್ ಇರಲಿಲ್ಲ. ಯಾಕಂದ್ರೆ ನಾನು ಹೇಳಿದೆ, ಆಯ್ತು ನಾನು ಅಂಥದ್ದು ಮಾಡಿ ತೋರಿಸ್ತೇನೆ ಅಂತ ಹೇಳಿದೆ. ನಾನು ಮತ್ತು ಜೂನಿಯರ್ ಶಂಕರ್ ಮಗ ನಾವಿಬ್ಬರು ಸೇರಿ ಮಣಿಪಾಲದ ಓಪನ್ ಗ್ರೌಂಡಲ್ಲಿ ಕೃಷ್ಣ ಶಿರೂರು ಮಠದ ಆನೆ ಲಕ್ಷ್ಮೀಶ ಅಂತ, ಆ ಆನೆನ ತಗೊಂಡು ಹೋಗಿ ಆನೆಗೆ ಚೈನ್ ಹಾಕಿ ಕಟ್ಟಿ ಬೀಗ ಹಾಕಿ ಆನೆಯ ಮಾವುತ ಆನೆಯನ್ನು ಕೈಯಲ್ಲಿ ಮುಟ್ಕೊಂಡು ಇದ್ದಾಗೆ ಎದುರುಗಡೆ ಕೂತು ಜನರನ್ನೆಲ್ಲ ಕೂತ್ಕೊಡಿಸಿ ಅವರು ನೋಡ್ತಾ ಇದ್ದಾಗೆ ಆ ಆನೆಯನ್ನು ಅಲ್ಲಿಂದ ಮಾಯ ಮಾಡಿದರು. ಮಾಯ ಮಾಡಿದ ಆನೆ ಕ್ಷಣಾರ್ಧದಲ್ಲಿ ಅದು ಕೃಷ್ಣ ಮಠದಲ್ಲಿ ಲಾಯದಲ್ಲಿ ಆ ಆನೆ ಇತ್ತು. ಅವರಲ್ಲಿ ಟ್ರೈನ್ ಮಾಡಿದ್ದು ನಾವು ಇದನ್ನು ಇಲ್ಲಿ ಮಾಡಿ ತೋರಿಸ್ತೇವೆ. ಕರೆಕ್ಟ್. ಈಗ ಇದರಲ್ಲೇನೆಂದರೆ ನಾವು ಇದು ಒಂದು ರೀತಿಯ ಪ್ರಚಾರದ ತಂತ್ರವೂ ಆಗ್ತದೆ ಇದರಲ್ಲಿ. ಮತ್ತು ನಿಜವಾಗಿಯೂ ಈ ಆನೆಯಲ್ಲಿಂದ ಮಾಯ ಆಯಿತು ಅಂತ ನಾನು ಹೇಳೋದಿಲ್ಲ, ಆದರೆ ಅಲ್ಲಿ ಕೂತವರಿಗೆ ಆ ಮಾಯದ ಒಂದು ಪರಿಣಾಮವನ್ನು ನಾವು ಅದೇ ಇಂದ್ರಜಾಲ ಅಲ್ವಾ, ಅದು ಕೊಟ್ಟಿದ್ದೇವೆ ನಾವು ಅದರಲ್ಲಿ. ಮತ್ತು ತಾಜ್ ಮಹಲ್ ಹೇಳಿದ್ರಿ. ಈಗ ತಾಜ್ ಮಹಲ್ ಇದನ್ನು ಈಗ ಪ್ರಚಾರಕ್ಕೋಸ್ಕರ ಈಗ ನನ್ನ ಮಗ ಕೂಡ ಮಾಡಿದ್ದಾನೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಮೇರಿಕಾ ಇರಿದ್ದು ಅದನ್ನು ಮಾಯ ಮಾಡೋದು, ಅದು ಕೂಡ ಮಾಡಿದೆ. ಇದೆಲ್ಲ ಇದರಲ್ಲಿ ಔಟ್ಡೋರ್ಸ್ ಈವೆಂಟ್ಸ್ಗಳು ಅಂಥದ್ರಲ್ಲಿ ಬರ್ತದೆ. ಇದರಲ್ಲಿ ಮ್ಯಾಜಿಕ್ಗಿಂತಲೂ ಟೆಕ್ನಿಕ್ಗಳು ಜಾಸ್ತಿ. ಅಂದರೆ ಹಾಗಾದರೆ ಜಾದು ಅನ್ನುವಂಥದ್ದು ಕೇವಲ ಟೆಕ್ನಿಕ್ ಮಾತ್ರವಾ? ಅದರಲ್ಲಿ ಬೇರೆ ಯಾವುದೇ ಸೂಪರ್ ನ್ಯಾಚುರಲ್ ಪವರ್ಸ್ ಇದೆ ಅಂತೇಳಿ ನಮ್ಗೆ ತಿಳ್ಕೊಂಡಿದ್ದಾರೋ ಜನ ಅದು ಇಲ್ಲ. ಇದು ಬೇರೆ ಡ್ಯಾನ್ಸು, ನಾಟಕ ಎಲ್ಲ ಬೇರೆ ಕಲೆಗಳಿರುವ ಹಾಗೆ ಇದು ಒಂದು ಕಲೆ. ಕರೆಕ್ಟ್. ಇದೊಂದು ವಿಜ್ಞಾನ ಕೂಡ. ಯಾಕಂದ್ರೆ ಮ್ಯಾಜಿಕ್ ಹೇಗೆ ವಿಜ್ಞಾನ, ಕಲೆ ಅನ್ನೋದು ಅರ್ಥ ಆಯಿತು, ವಿಜ್ಞಾನ ಹೇಗೆಂದರೆ ಈ ಮ್ಯಾಜಿಕ್ನಲ್ಲಿ ಇರುವಂತಹ ಎಲ್ಲ ಅಂಶಗಳನ್ನು ನಾವು ವಿವರಿಸ್ಬೋದು, ಹೇಳ್ಬೋದು, ಅಂದರೆ ತರ್ಕಬದ್ಧವಾಗಿ ವಿವರಣೆ ಕೊಡಬಹುದು. ಆದರೆ ಹೇಳೋದಿಲ್ಲ. ಯಾಕೆ ಅಂದರೆ ನೋಡಿ, ಬೆಲೂನ್ನಲ್ಲಿ
ಗಾಳಿ ತುಂಬಿದಾಗ ಬೆಲೂನು ನೋಡಲಿಕ್ಕೆ ಚೆಂದ ಇರ್ತದೆ. ಕರೆಕ್ಟ್. ಅದನ್ನು ನೀವು ಒಂದು ಸೂಜಿಯಲ್ಲಿ ತೂತು ಮಾಡಿದರೆ ಟುಸ್ ಗಾಳಿ ಹೋಯಿತು, ಬೆಲೂನ್ ಎಲ್ಲಿ ಉಂಟು? ಕರೆಕ್ಟ್. ಕುತೂಹಲ ಹೊರಟು ಹೋಗ್ತದೆ. ಅದೇ ರೀತಿ ಮ್ಯಾಜಿಕ್ನಲ್ಲಿ ರಹಸ್ಯವನ್ನು ನಾವು ಹೇಳಿದರೆ ಕುತೂಹಲ ಇರೋದಿಲ್ಲ, ಜನರಿಗೆ ಗೊತ್ತಾಗುತ್ತೆ. ಮ್ಯಾಜಿಕ್ನಲ್ಲಿ ಮಾತ್ರ ಅಲ್ಲ, ಯಾವುದೇ ಕಲೆ ತನ್ನ ರಹಸ್ಯವನ್ನು ಏನು ಭೇದಿಸಿದ್ರೆ ಅದು ಕಲೆಯಾಗಿ ಉಳ್ಕೊಳ್ಳುವುದಿಲ್ಲ, ಜನರಿಗೆ ಬಹಳ ಹೌದು, ಹಾಸ್ಯಾಸ್ಪದವಾಗ್ತದೆ, ತಾತ್ಸಾರವೂ ಆಗ್ತದೆ. ತನ್ನ ತನವನ್ನು ಉಳಿಸಿಕೊಳ್ಬೇಕು ಅಂತ. ಅದು ಆದ್ದರಿಂದ ಮ್ಯಾಜಿಕ್ನ ರಹಸ್ಯವನ್ನು ಹೇಳಬಾರ್ದು. ಹಾಗಂತೇಳಿ ನಾವು ಮ್ಯಾಜಿಕ್ ಟ್ರೈನಿಂಗ್ ಕ್ಲಾಸಸ್ ಕೊಟ್ಟು ಬಹಳಷ್ಟು ಮ್ಯಾಜಿಷಿಯನ್ಸ್ಗಳನ್ನು ತಯಾರು ಮಾಡಿದ್ದೇವೆ. ಯಾಕಂದರೆ ಅವರು ಒಳ್ಳೆ ಸಂಪಾದನೆಯನ್ನು ಮಾಡ್ಕೊಂಡಿದ್ದಾರೆ, ಉದ್ಯೋಗ ಮಾಡ್ಕೊಂಡಿದ್ದಾರೆ, ಭಾಳ ಜನ ಮ್ಯಾಜಿಕ್ಕಿಂದ ಮಾಡ್ಕೊಂಡಿದ್ದಾರೆ. ಸೊ ಅವರಿಗೆ ಹೆಲ್ಪ್ ಆಗ್ತದೆ. ಸರ್, ಈಗ ನೀವು ಆಗ ಹೇಳಿದ್ರಿ, ಅಂದರೆ ನೀವು ಕಲಿಯುವಾಗ ಯಾವುದೇ ಗುರು ಅಂತ ಇರಲಿಲ್ಲ, ನೀವೇ ಸ್ವಯಂ ಕೃಷಿಯಿಂದ ನೀವು ಕಲ್ತದ್ದು. ನಿಮ್ಮ ಮಗನಿಗೆ ನೀವೇ ಗುರುವಾಗಿ ನೀವು ಕಲಿಸಿಕೊಟ್ರಿ, ಆಯ್ತಾ? ಈಗ ನೀವು ಹೇಳಿದ್ರಿ, ನಾವು ಹಲವಾರು ಜನರಿಗೆ ನಾವು ಇದು ಕೊಡ್ತಾ ಇದ್ದೇವೆ. ಇದು ಹೌದು, ಕೊಟ್ಟಿದ್ದೀರಿ. ಯಾಕೆ ಇದು ಅಂದರೆ ನೀವೀಗ ಕಷ್ಟಪಟ್ಟು ನೀವು ಕಲ್ತಿದ್ದೀರಿ, ನೀವು ಯಾಕೆ ಅದನ್ನು ಇನ್ನೊಬ್ಬರಿಗೆ ಕೊಟ್ರಿ? ಅವರಿಗೆ ಒಂದು ಜೀವನೋಪಾಯ ಆಗ್ತದೆ. ನಾವು ಮಾತ್ರ ಬದುಕುವುದಲ್ಲ, ನಮ್ಮ ಒಟ್ಟಿಗೆ ಇರುವವರು, ನಮ್ಮ ಸುತ್ತಮುತ್ತಲ ಅವರು ಬದುಕಬೇಕು, ಅದೇ ನಮ್ಮ ಉದ್ದೇಶ. ಅಂದರೆ ಈಗ ಈ ಹೆಚ್ಚಿನ ಎಲ್ಲ, ಈಗ ನೀವು ಆಗ ಹೇಳಿದಾಗ, ಅಂದರೆ ಭಾರತ ದೇಶದ ಎಲ್ಲ ಏನು ಜಾದೂಗಾರರು ವರ್ಷಕ್ಕೊಂದು ಕಾನ್ಫರೆನ್ಸು ಅದು ಇದು ಎಲ್ಲ ಮಾಡಿಕೊಂಡು ಇದ್ದೀರಿ, ನೀವು ಒಂದು ಸಂಘಟಿತರಾಗಿ ನೀವು ಇದ್ದೀರಿ ಅಂತ ಇಟ್ಟುಕೊಳ್ಳುವ. ಹೀಗೆ ಈ ಸಂಘಟನೆಯ ಮುಖಾಂತರ ಏನು ಮುಂದಿನ ಪೀಳಿಗೆಯನ್ನು ತಯಾರು ಮಾಡುವಂಥ ಏನಾದರೂ ಕೆಲಸ ಕಾರ್ಯಗಳು ನಡೀತಾ ಉಂಟು. ನಾವೇ ಇಲ್ಲಿ ಉಡುಪಿಯಲ್ಲಿ 3 ಬಾರಿ ಗಿಲಿ ಕನ್ವೆನ್ಷನ್ಸ್ ಅದು ಮಾಡಿದೆವು, ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಮಾಡಿದೆವು. ಪ್ರಾರಂಭದ ಫಸ್ಟ್ ನಮ್ಮ ಕನ್ವೆನ್ಷನ್ 1994ರಲ್ಲಿ ಉಡುಪಿಯಲ್ಲಿ ಮಾಡಿದೆವು, ಆಮೇಲೆ 97ರಲ್ಲಿ ಮಾಡಿದೆವು, 2001ರಲ್ಲಿ ಮಾಡಿದೆವು. 12 ರಾಷ್ಟ್ರಗಳ ಬೇರೆ ಬೇರೆ ಮ್ಯಾಜಿಷಿಯನ್ಸು ಇಲ್ಲಿಗೆ ಬಂದರು. ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದ ಮ್ಯೂಷಿಯನ್ಸ್ ಬಂದರು. ಕರೆಕ್ಟ್. ಆ ಬಂದ ಮ್ಯೂಷಿಯನ್ಸು ಅವರ ಟ್ಯಾಲೆಂಟ್ಸ್ ತೋರಿಸಿದ್ರು. ಅವರು ಕೆಲವರೆಲ್ಲ ಕಲಿಸಿದ್ರು, ಅವರ ಐಟಮ್ಸ್ಗಳನ್ನ ಲೆಕ್ಚರ್ ಮೂಲಕ ಕಲಿಸಿದ್ರು. ಉಳಿದ ಜಾದೂಗಾರರು ಕಲಿತು. ಇದು ಈ ಕಲೆಯ ಬೆಳವಣಿಗೆಗೆ ತುಂಬ ಸಹಾಯ ಆಗ್ತದೆ. ಕರೆಕ್ಟ್. ನಾವು ಅದನ್ನು ಮಾಡಿದ್ದೇವೆ. ಅದರಲ್ಲಿ ಇನ್ನೊಂದು ಮುಖ್ಯವಾದ್ದೇನೆಂದರೆ ಇಂಡಿಯನ್ ರೋಪ್ ಟ್ರಿಕ್ ಅನ್ನೋ ಒಂದು ಮ್ಯಾಜಿಕ್. ಇದು ಲೆಜೆಂಡ್, ಅದು ಇಲ್ಲ ಅಂತೇಳಿ ಬಹಳ ವಾದ ಇತ್ತು. ಅಂದರೆ ಅದು ಏನದು ಸ್ವಲ್ಪ ಇದನ್ನು ಆ ಇಂಡಿಯನ್ ರೋಪ್ ಟ್ರಿಕ್ ಅಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಸ್ಟ್ರೀಟ್ ಮ್ಯಾಜಿಷಿಯನ್ಸು ಅವರ ಜಾದೂ, ಅವರು ಒಂದು ಹಗ್ಗವನ್ನು ಬುಟ್ಟಿಯಲ್ಲಿ ಹಾಕಿ ಇಡ್ತಾ ಇದ್ರಂತೆ. ಆ ಹಗ್ಗದ ಮುಂದೆ ಕೂತು ಅವನು ಪುಂಗಿ ಊದಿದಾಗ ಹಗ್ಗ ನೇರವಾಗಿ ಗಾಳಿಯಲ್ಲಿ ನಿಂತ್ಕೊಳ್ತದೆ. 15, 20, 30 ಫೀಟ್ ಎತ್ತರಕ್ಕೆ ನಿಂತ್ಕೊಳ್ತದೆ. ಆಮೇಲೆ ಒಬ್ಬ ಹುಡುಗ, ಅಂದರೆ ಅವನ ಹುಡುಗನೇ, ಆ ಹಗ್ಗವನ್ನು ಹತ್ಕೊಂಡು ಮೇಲೆ ಹೋಗ್ತಾನೆ. ಮೇಲೆ ಹೋದ ಹುಡುಗ ಅವನ ಕತೆ ಹೇಳ್ತಾನೆ. ಅವನು ದೇವಲೋಕಕ್ಕೆ ಹೋದ, ಅಲ್ಲಿಗ ದೇವತೆಗಳ ಜೊತೆ ಯುದ್ಧ ಆಯಿತು. ರಾಕ್ಷಸರು ಅವನನ್ನು ಹೋದವನ ದೇವತೆಗಳಲ್ಲಿ ಯುದ್ಧದಲ್ಲಿ ಇವನನ್ನು ತುಂಡು ಮಾಡಿ ಹಾಕಿದ್ರು ಅಂತ. ಹಾಗೆ ಹೇಳುವಾಗ ಮೇಲೆ ಹೋದ ಹುಡುಗನ ಕೈ ಕಾಲು ದೇಹ ತುಂಡಾಗಿ ಕೆಳಗೆ ಬೀಳ್ತದೆ. ಈ ಬಿದ್ದ ಎಲ್ಲ ತುಂಡುಗಳನ್ನು ಅವನು ಒಟ್ಟು ಸೇರಿಸಿ ಪುನಃ ಬುಟ್ಟಿಯಲ್ಲಿ ಹಾಕ್ತಾನೆ. ಪುನಃ ಬುಟ್ಟಿ ಓಪನ್ ಮಾಡಿ ನೋಡಿದರೆ ಆ ಹುಡುಗ ಜೀವಂತ ಇಟ್ಕೊಂಡು ಬರ್ತಾನೆ. ಇದು ನಮ್ಮ ಇಂಡಿಯನ್ ಕಾನ್ಸೆಪ್ಟ್ ಮಾಡ್ತಾ ಇದ್ರು ಅಂತ, ಮೊದಲು ನಮ್ಮಲ್ಲಿ ಮಾಡ್ತಾ ಇದ್ರು ಅಂತ ಹೇಳಿ. ಅಂದರೆ ಇದಕ್ಕೆ ದಾಖಲೆಗಳೇನಾದರೂ ಉಂಟಾ? ಈಗ ಫಾರಿನ್ ವಿಸಿಟರ್ಸ್ ಇಲ್ಲಿಗೆ ಬಂದವರು, ವಿದೇಶಗಳಿಂದ ಭಾರತಕ್ಕೆ ಬಂದ ವಿಸಿಟರ್ಸ್, ಅವರು ನಾವು ನೋಡಿದ್ದೇವೆ, ಮಾಡಿದ್ದಾರೆ, ರೆಡ್ ಫೋರ್ಟ್ನ ಹತ್ರ ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ ಅಂತಾರೆ. ಅಂದರೆ ಯಾವ ಕಾಲಘಟ್ಟದಲ್ಲಿ ಅಂತ ಏನಾದರೂ ಗೊತ್ತುಂಟು ಸರ್? 15, 16, 17ನೇ ಶತಮಾನ ಇರ್ಬೋದು, ಅಷ್ಟು ಹಿಂದೆ ನೋಡಿದ್ದೇವೆ ಅಂತ ಹೇಳಿದ್ದಾರೆ. ಅದನ್ನು ನಾವೇನು ಮಾಡಿದ್ದೇವೆ ಅಂದರೆ 97ರ ನಮ್ಮ ಕಾನ್ಫರೆನ್ಸ್ನಲ್ಲಿ ರಿಪೀಟ್ ಮಾಡಬೇಕು ಅಂತ ಮಾಡಿದ್ದೇವೆ, ಪುನರ್ ಇದು ಮಾಡಬೇಕು ಅಂತೇಳಿ ಮಲ್ಪೆ ಬೀಚ್ನಲ್ಲಿ. ಮತ್ತು ಆ ಮ್ಯಾಜಿಕನ್ನು ಆವಿಷ್ಕಾರ ನಾವು ಮಾಡಿದೆವು. ನಮ್ಮ ನಿರ್ಮಾಣ ಮಾಡಿದ್ದು ನೀವು? ನಮ್ಮ ಬಳಗದಲ್ಲಿ ಒಬ್ಬ ಸ್ಟ್ರೀಟ್ ಮ್ಯಾಜಿಷಿಯನ್ ಇದ್ದ. ಆ ಜಾದೂವನ್ನು ನಾನು ಮಾಡಿ ತೋರಿಸಿದ್ರೆ ಅಥವಾ ಮಗ ಮಾಡಿ ತೋರಿಸಿದರೆ ನಾವು ಪ್ರೊಫೆಷನಲ್ ಮ್ಯಾಜಿಷಿಯನ್ಸ್ ಮಾಡಿದ್ದು ಅಂತ ಆಗುತ್ತೆ, ಹಿಸ್ಟ್ರಿಗೆ ಹೋಗೋದಿಲ್ಲ. ಯಾಕಂದರೆ ಹಿಸ್ಟ್ರಿಯಲ್ಲಿ ಸ್ಟ್ರೀಟ್ ಮ್ಯಾಜಿಷಿಯನ್ಸ್ ಮಾಡ್ತಾಯಿದ್ದರು. ಕರೆಕ್ಟ್. ಆದ್ದರಿಂದ ಆ ನಮ್ಮ ಟ್ರೂಪ್ನಲ್ಲಿದ್ದಂಥ ಆ ಒಬ್ಬ ಸ್ಟ್ರೀಟ್ ಮ್ಯಾಜಿಷಿಯನಿಗೆ ನೀನು ಮಾಡು ಅಂತ ಹೇಳಿದೆ. ಕೊನೆಗೆ ಅವನನ್ನು ಮುಂದೆ ಇಟ್ಕೊಂಡು ಈ ಜಾದೂವನ್ನು ಮಲ್ಪೆ ಬೀಚಲ್ಲಿ ಮಾಡಿದೆವು. ಇದನ್ನು ದಾಖಲಿಸಲಿಕ್ಕೋಸ್ಕರ ವಿದೇಶಗಳಿಂದ BBC TV, ಬೇರೆ ಬೇರೆ ವಿದೇಶ ಟಿವಿಯವರು ಮತ್ತು ಬರ್ಮಿಂಗ್ಹ್ಯಾಮ್ ಯೂನಿವರ್ಸಿಟಿ ಇವರೆಲ್ಲ ಅಲ್ಲಿಂದ ಪ್ರೊಫೆಸರ್ ಬಂದು ನೋಡಿದರು. ನೋಡಿ ಅವರಿಗೆ ಬಹಳ ಖುಷಿಪಟ್ಟು ಅವರು ಹೇಳಿದರು, ಇಂಡಿಯನ್ ರೋಪ್ ಟ್ರಿಕ್ಕಿಗೆ
ಬಹಳ ಹತ್ತಿರ ಒರಿಜಿನಲ್ ಇಂಡಿಯನ್ ಏನಿದೆಯೋ ಅದಕ್ಕೆ ಬಹಳ ಹತ್ತಿರವಾಗಿ ಇದನ್ನು ಮಾಡಿದ್ದಾರೆ. ನಾವು ಏನು ಮಾಡಿಲ್ಲ ಅಂದರೆ ಹುಡುಗ ಹತ್ಕೊಂಡು ಹೋಗೋದನ್ನು ಮಾಡಿದ್ದೇವೆ. ಆ ಹುಡುಗನ ಕೈಕಾಲು ತುಂಡಾಗಿ ಕೆಳಗೆ ಬಿದ್ದು ಪುನಃ ಜಾಯಿಂಟ್ ಆಗೋದನ್ನು ನಾವು ಮಾಡಲಿಲ್ಲ. ಈಗ ಅದರ ಬಗ್ಗೆ ನನಗೆ ಅವರು BBC ಅವರು ಕ್ವಶನ್ ಕೇಳಿದರು, ಯಾಕೆ ಮಾಡಲಿಲ್ಲ? ಈಗ ನನಗೂ ಅದೇ ಪ್ರಶ್ನೆ ಬಂದಿತ್ತು. ನೋಡಿ, ನಾನು ಹೇಳಿದೆ, ಒಂದು ವೇಳೆ ಹಲವಾರು ಬಾರಿ ಒಂದು ಮ್ಯಾಜಿಕನ್ನು ನೋಡ್ತಾ ಇರುವಾಗ ಇನ್ನೊಂದು ಮ್ಯಾಜಿಕನ್ನು ಮಾಡಿದರೆ ಆ ನೋಡಿದವನು ಸ್ವಲ್ಪ ಸಮಯ ಕಳೆಯುವಾಗ ಅವನೇ ಕನ್ಫ್ಯೂಸ್ ಮಾಡಿ ಈ ಮ್ಯಾಜಿಕ್ಕಿನ ಒಂದು ಅಂಶವನ್ನು ಆ ಮ್ಯಾಜಿಕ್ಕಿನ ಒಂದು ಅಂಶವನ್ನು ಸೇರಿಸಿ ಹೀಗಂತ ಹೇಳುವ ಸಾಧ್ಯತೆ ಉಂಟು. ಕರೆಕ್ಟ್. ಅವನಿಗೆ ನೆನಪಿರೋದಿಲ್ಲ, ಆಮೇಲೆ ಅವನು ಬರೆಯುವಾಗ ಬರೆದು ಬಿಡ್ತಾನೆ. ಹಾಗೆ ಇದು ಆಗುವ ಚಾನ್ಸು ಒಂದು. ಎರಡನೇದಾಗಿ, ಒಂದು ವೇಳೆ ನಿಜವಾಗಿಯೂ ಅವನು ಮಾಡಿದಾನಂತಾದರೆ ಖಂಡಿತ ಅಲ್ಲಿ ಒಂದು ಕೊಲೆ ನಡೆದಿರ್ತದೆ. ಒಬ್ಬ ಹುಡುಗನ ಟ್ವಿನ್ಸ್ಗಳು ಇದ್ದರೆ ಒಬ್ಬ ಹುಡುಗ ಮೇಲೆ ಹೋದ ಹುಡುಗನನ್ನು ಅವ್ರು ಕೊಲೆ ಮಾಡ್ತಾರೆ. ಇಲ್ಲಿ ಸಾಧ್ಯವೇ ಇಲ್ಲ. ಈ ರೀತಿಯಲ್ಲಿ ಇದನ್ನು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಕೊಲೆ ಮಾಡಲಿಕ್ಕಿಲ್ಲ, ಯಾರಿಗೂ ಮನಸ್ಸು ಬರಲಿಕ್ಕಿಲ್ಲ ಕೊಲೆ ಮಾಡುವಂಥದ್ದು. ಆದ್ದರಿಂದ ನಾನು ಅಂದರೆ ಆ ತುಂಡಾಗಿ ಬೀಳುವುದು ಅದು ಒಂದು ಮಿಥ್ಯೆ ಇರ್ಬೋದು. ಅಂದರೆ ಸಾಮಾಜಿಕವಾದಂತಹ ಒಂದು ಜವಾಬ್ದಾರಿಯನ್ನು ನೀವು ಅಲ್ಲಿ ಒಂದು ನೋಡಿದ್ರಿ. ನೋಡಿ, ಅದು ಭಾಳ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಹಾಗೆ ಅಂದರೆ ನೀವು ಹೇಳುದು ಅಲ್ಲಿಯವರೆಗೆ ಹುಡುಗ ಮೇಲೆ ಹಗ್ಗದ ಮೇಲೆ ಹತ್ತಿಕೊಂಡು ಹೋಗುತ್ತಿರುವಷ್ಟುವರೆಗೆ ಅದು ಕರೆಕ್ಟ್. ಅಲ್ಲಿಂದ ತುಂಡಾಗಿ ಬೀಳುವುದು ಅದು ಇಂದ್ರಜಾಲ ಅಲ್ಲ, ಅದು ಬಹುಶಃ ಯಾರನ್ನೋ ಒಬ್ಬರನ್ನು ಕಲ್ಪನೆಯಲ್ಲಿ ಮಾಡಿರ್ಬೋದು, ನಿಜವಾಗಿ ಖಂಡಿತ ಸಾಧ್ಯ ಇಲ್ಲ. ಅಂದ್ರೆ ನಿಜವಾಗಿ ಅದನ್ನು ಮಾಡಬೇಕು ಅಂತಾದ್ರೆ ಒಬ್ಬನು ಕೊಲ್ಲಲೇಬೇಕು. ಸಾಧ್ಯವೇ ಇಲ್ಲ. ಅಂದ್ರೆ ಜಾದು ಈಸ್ ಏನು ನಮ್ಮ ಕಣ್ಣಿಗೆ ಅದು ಒಂದು ಮಿಥ್ಯೆಯಾಗಿ ಕಾಣ್ತದೆ ಹೊರತು, ಬಟ್ ಅದು ಸತ್ಯ. ಹೌದು, ನೋಡೋದೆಲ್ಲ ಸತ್ಯ. ಈಗ ಸ್ಟೇಜಿಯಲ್ಲಿ ಅಂದ್ರೆ ಓಕೆ, ಸ್ಟೇಜಲ್ಲಿ ನಾವು ಈಗ ನಾನೇ ಪ್ರೋಗ್ರಾಮ್ ಮಾಡುವಾಗ ನಾನು ಬ್ಯಾಂಕಿನಲ್ಲಿ 26 ವರ್ಷ ಜಾದೂಗಾರನಾಗಿ ಕೆಲಸ ಮಾಡಿದ್ದೆ. ಕರೆಕ್ಟ್. ಹೌದು. ಹಣದ ಬ್ಯಾಂಕಿನ ಬೇರೆ ಬೇರೆ ಡೆಪಾಸಿಟ್ ಲೋನುಗಳ ಬಗ್ಗೆ ನಾನು ಜಾದು ಮೂಲಕ ಜನರಿಗೆ ತಿಳಿಸ್ತಾ ಇದ್ದೆ. ಅಲ್ಲಿ ಹಣ ಮಾಡ್ತೇನೆ, ರೂಪಾಯಿ ನೋಟುಗಳ ರಾಶಿ ರಾಶಿ ಸ್ಟೇಜಲ್ಲಿ ಬೀಳ್ತದೆ. ಓಹೋ. ಆಗ ಜನರು ಹೇಳ್ತಾರೆ ಅದೆಲ್ಲ ನಿಜವಾದ ಅಂತೇಳಿ ನನ್ನ ಹತ್ರ. ಆಗ ನಾನು ಅವರಿಗೆ ಹೇಳಲಿಕ್ಕುಂಟು, ನೋಟು ನಿಜವಾದ್ದೇ, ಏನು ಸುಳ್ಳಲ್ಲ. ಆದರೆ ಅಷ್ಟೂ ನೋಟು ನನ್ನಲ್ಲಿ ಇದ್ದದ್ದನ್ನು ನಿಮಗೆ ಯಾವಾಗ ಕಾಣಬೇಕೋ ಆ ಸಮಯದಲ್ಲಿ ಕಾಣುವ ಹಾಗೆ ನಾನು ಮಾಡಿದ್ದೇನೆ. ಅದು ಮ್ಯಾಜಿಕ್ ಹೊರತು ಆ ನೋಟು ಯಾವುದು ಕಳ್ಳ ನೋಟಲ್ಲ. ಅಂದರೆ ನಾನೀಗ ಏನು ಒಂದು ಇದಕ್ಕೆ ಬಂದಿದ್ದೇನೆ ಅಂತಂದರೆ, ಇಲ್ಲದೆ ಇರುವುದನ್ನು ಉಂಟು ಮಾಡುವ ಭ್ರಮೆ ಮತ್ತು ಇದ್ದದ್ದನ್ನು ಇಲ್ಲದ ಹಾಗೆ ಮಾಡುವ ಭ್ರಮೆಯನ್ನು ಮಾತ್ರ ಜಾದುವಿನಿಂದ ಮಾಡುವಂಥದ್ದು. ನಿಜವಾಗಿ ಆಗುವಂಥದ್ದಲ್ಲ. ಅಲ್ಲ, ಸೃಷ್ಟಿ ಮಾಡೋದು ಯಾರಿಂದಲೂ ಖಂಡಿತ ಸಾಧ್ಯ ಇಲ್ಲ. ನಾಶ ಮಾಡುವುದು ಅಷ್ಟೇ. ನಾಶ ಆಗೋದೇ ಇಲ್ಲಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕರೆಕ್ಟ್. ಆಮೇಲೆ ನೋಡಿ ಸರ್, ಈಗ ಈಜಿಪ್ಟಿನಿಂದ ಶುರುವಾಯಿತು ಅಂತ ಅಂದರೆ ಈಗ ನಾವು ಪೌರಾಣಿಕವಾದಂಥದ್ದು ನಿಜವಾಗ ಅದು ಒಂದು ರೀತಿ ಬಾಲಿಶ್ ಆಗ್ತದೆ. ಅದು ನಾವು ಈಗ ವಾಸ್ತವ ಪ್ರಪಂಚದಲ್ಲಿ ಗೊತ್ತಿಲ್ಲ ನಮಗೆ. ಹೌದು, ಅದು ನಮ್ಮ ಧಾರ್ಮಿಕ ಜಿಜ್ಞಾಸೆಗೆ ಬಿಟ್ಟಿರುವಂಥದ್ದು. ಅದನ್ನು ನಾವು ಒತ್ತಟ್ಟಿಗೆ ಇಟ್ಟುಕೊಳ್ಳುವ. ಈಗ ಈಜಿಪ್ಟಿನಿಂದ ಬಂತು, ಈಜಿಪ್ಟ್ ಮೂಲ ಅಂತ ನೀವು ಹೇಳಿದ್ರಿ. ಚೈನಾದಲ್ಲಿ ಕೂಡ ಅದೇ ಇನ್ನೊಂದು ವಾದ ಕೂಡ ಉಂಟು. ಚೈನಾದಲ್ಲಿ ಕೂಡ ಇತ್ತು ಅಂತ ಹೇಳ್ತಾರೆ. ಅದು ಯಾವುದು ಕೂಡ ಹೌದು, ಅಂದ್ರೆ ಅದಕ್ಕೆ ಸೂಕ್ತ ಪುರಾವೆಗಳು ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನೋಡಿ ಸರ್, ನಮ್ಮ ಭಾರತ ದೇಶದಲ್ಲಿ ಅಥವಾ ಏನು ರಷ್ಯಾದಲ್ಲಿ ಅಥವಾ ಅಮೆರಿಕದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಈ ಜಾದುವಿನ ಈ ಜಾದು ಬೇರೆ ಬೇರೆ ಅಥವಾ ಒಂದೇ, ಯಾವ ರೀತಿ ಸರ್ ಇದು? ಮ್ಯಾಜಿಕ್ನಲ್ಲಿ ಸಾಮಾನ್ಯವಾಗಿ ಎಲ್ಲ ಒಂದೇ. ಈಗ ಗಾಳಿಲಿ ತೇಲಾಡಿಸೋದು ಎಲ್ಲ ಕಡೆಯಲ್ಲೂ ಗಾಳಿಯಲ್ಲಿ ತೇಲಾಡಿಸೋದೆ. ಆದರೆ ವ್ಯತ್ಯಾಸ ಏನಂದರೆ ಆಯಾಯ ಕಂಟ್ರಿಯ ಅಲ್ಲಿಯ ಟೆಕ್ನಾಲಜಿಯನ್ನು ಅವರು ಉಪಯೋಗ ಮಾಡ್ತಾರೆ. ಅದರಿಂದಾಗಿ ಪ್ರೆಸೆಂಟೇಷನ್ನಲ್ಲಿ ವ್ಯತ್ಯಾಸಗಳು ಅಂದರೆ ಬಳಸುವ ತಂತ್ರಜ್ಞಾನದಲ್ಲಿ ಪ್ರೆಸೆಂಟೇಷನಲ್ಲಿ. ಹಾಗಿದ್ರೆ ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ. ಈಗ ನಮ್ಮ ಭಾರತ ದೇಶದಲ್ಲಿ ತಂತ್ರಜ್ಞಾನವನ್ನು ಬಳಸುವುದು ಅತ್ಯಂತ ಕಡಿಮೆ. ಹಾಗಿದ್ರೆ ನಮ್ಮ ಜಾದು ಬೇರೆ ಎಲ್ಲರಿಗಿಂತ ಶ್ರೇಷ್ಠ ಅಂತ ಆಗಲಿಲ್ವಾ? ಆಗಿದೆ ಅಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ, ನಮ್ಮಲ್ಲಿ ಕೆಲವು ಒರಿಜಿನಲ್ ಇಂಡಿಯನ್ ಮ್ಯಾಜಿಕ್ ಅಂತ ಇದೆ. ಇಂಡಿಯನ್ ಬಾಸ್ಕೆಟ್ ಟ್ರಿಕ್ ಅಂತ ಹೇಳ್ತಾರೆ, ಇಂಡಿಯನ್ ಮ್ಯಾಂಗೋ ಟ್ರೀ ಟ್ರಿಕ್ ಅಂತ ಹೇಳ್ತಾರೆ. ಇದೆಲ್ಲ ನಮ್ಮ ಸ್ಟ್ರೀಟ್ ಜಾದೂಗಾರರು ಮತ್ತು ಅವರಿಂದ ಬಂದದ್ದು. ಓಹೋ. ಇಂಡಿಯನ್ ಮ್ಯಾಂಗೋ ಟ್ರೀ ಟ್ರಿಕ್ ಅಂದರೆ ಒಂದು ಮಾವಿನ ಕಾಯಿಯ ಗೊರಟನ್ನು ಹಾಕಿ ಮಣ್ಣಿನಲ್ಲಿಟ್ಟು ತಕ್ಷಣ ಅದು ಮೊಳೆತು ಗಿಡ ಆಗಿ ಮರ ಆಗಿ ಹಣ್ಣು ಕೊಡೋದನ್ನು ತೋರಿಸ್ತಾರೆ. ಇಷ್ಟು ಬರಬೇಕು, ತೋರಿಸ್ಬೇಕಾದ್ರೆ ಅವ್ರು ತಗೊಳ್ಳೋ ಸಮಯ ಒಂದು ಅರ್ಧ ಗಂಟೆ. ಕರೆಕ್ಟ್. ಇದು ಇಂಡಿಯಾದ ಒರಿಜಿನಲ್ ಮ್ಯಾಜಿಕ್. ಇಲ್ಲಿ ಒಂದು ಪ್ರಶ್ನೆ ಉಂಟು ನೋಡಿ, ಪ್ರಪಂಚದ ಯಾವ ಕಂಟ್ರಿಗೆ ಹೋದ್ರು ಅವರು ಈ ಮ್ಯಾಜಿಕ್ ಅನ್ನ ಅಮೆರಿಕನ್ ಮ್ಯಾಂಗೋ ಟ್ರಿಕ್ ಅಂತ ಹೇಳೋದಿಲ್ಲ.
ಓ, ಇದು ಇಂಡಿಯನ್ ಮ್ಯಾಂಗೋ ಟ್ರಿಕ್ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಬಾಸ್ಕೆಟ್ನಲ್ಲಿ ಮಗುವನ್ನು ಹಾಕಿ ಅದನ್ನು ಪಾರಿವಾಳ ಮಾಡುವುದು, ಆ ಮಗುವನ್ನು ತುಳಿದು ಇಲ್ಲ ಅಂತ ಮಾಯ ಮಾಡಿ ತೋರಿಸುವಂಥದ್ದು, ಇದನ್ನು ಅವ್ರು ಮಾಡ್ತಾರೆ. ಆದರೆ ಹೇಳೋದು ಇಂಡಿಯನ್ ಬಾಸ್ಕೆಟ್ ಅಂತ. ಇದೆಲ್ಲ ನಮ್ಮ ಕೆಲವು ಒರಿಜಿನಲ್ ಐಟಮ್ಸ್ಗಳು ಇಂಡಿಯದು. ಹಾಗೆ ವಿದೇಶಗಳದ್ದು ತುಂಬ ಉಂಟು. ಅವ್ರದ್ದು ಟೆಕ್ನಾಲಜಿ ವಯಸ್ಸು ವಿದೇಶಗಳದ್ದು ತುಂಬ ಉಂಟು. ಈಗ ನಾವು ಅದನ್ನು ಕಾಪಿ ಮಾಡ್ತೇವೆ. ಈಗ ನಮ್ಮಲ್ಲಿ ಕೂಡ ಅಂಥ ಟೆಕ್ನಾಲಜಿಯನ್ನು ಬಳಸಿ ನಾವು ಕೂಡ ಮಾಡ್ತಾ ಇದ್ದೇವೆ ಮ್ಯಾಜಿಕ್. ಅದೇ ಮ್ಯಾಜಿಕ್. ಈಗ ನೋಡಿ, ನೀವು ಈಗ ಹೇಳಿದ್ರಿ ಇಂಡಿಯನ್ ಮ್ಯಾಂಗೋ ಟ್ರಿಕ್ ಅಂತ ಹೇಳಿದ್ರಿ. ಇದು ಇಲ್ಲಿ ಆಗ ನೀವು ಹೇಳುವಾಗ ಏನು ಹೇಳಿದಿರಿ? ಈ ನಮ್ಮಲ್ಲಿ ಇದ್ದದ್ದನ್ನೇ ನಾವು ಬಳಸಿ ನಾವು ಆ ಒಂದು ಭ್ರಮೆಯನ್ನು ಹುಟ್ಟಿಸುವಂಥದ್ದು ಅಂತ ನೀವು ಹೇಳಿದ್ದೀರಿ. ಈಗ ಅರ್ಧ ಗಂಟೆಯಲ್ಲಿ ಏನು ಮಾವಿನ ಹಣ್ಣಿನ ಬೀಜದಿಂದ ನೀವು ಮರ ಮಾಡ್ತೀರಿ ಅಂತಾದ್ರೆ ಮರ ಇರ್ಬೇಕಲ್ಲ. ಮರ ತುಂಬ ದೊಡ್ಡ ಮರ ಆಗೋದಿಲ್ಲ, ಸುಮಾರು ಅಷ್ಟೇ ಆಗೋದಿಲ್ಲ. ಸಾಧಾರಣ ಒಂದು 3-4 ಫೀಟ್ ಅಷ್ಟೇ. ಅದರಲ್ಲಿ ಮಾವಿನ ಹಣ್ಣು ತೋರಿಸ್ತಾರೆ, ಆ ಹಣ್ಣನ್ನು ಕಟ್ ಮಾಡಿ ತಿನ್ಲಿಕ್ಕೆ ಕೊಡ್ತಾರೆ. ಸೊ ಇದು ನಮ್ಮ ಕೈ ಚಳಕ, ಕರೆಕ್ಟ್, ನಮ್ಮ ತಂತ್ರಗಾರಿಕೆ. ಈಗ ನೋಡಿ ಸರ್, ಕೆಲವರೆಲ್ಲ ಹೇಳ್ತಾರೆ ಏನು ಅಂತಂದರೆ, ಈಗ ಅದು ಸಾಮೂಹಿಕವಾದಂಥ ಜನರ ಏನು ಭ್ರಮೆಯೋ ಅಥವಾ ಆ ರೀತಿ ಭ್ರಮೆಯನ್ನು ಹುಟ್ಟಿಸ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಸಂಗೀತ ಕೇಳುವುದರಿಂದ ರೋಗ ಶಮನ ಆಗ್ತದೆ, ಅಥವಾ ಇನ್ನೊಂದು ಮಾಡುವುದರಿಂದ ಇನ್ನೊಂದಾಗ್ತದೆ, ಹಾಗೆ ಜಾದುವನ್ನು ನೋಡುವುದರಿಂದ ರೋಗ ವಾಸಿಯಾಗ್ತದೆ ಅನ್ನುವಂಥದ್ದನ್ನು ಕೆಲವರು ಹೇಳುವುದನ್ನು ನಾನು ಕೇಳಿದ್ದೇನೆ. ಇಲ್ಲಿ ಏನಾಗ್ತದೆ ಅಂತಂದರೆ, ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದರೆ, ಸಂಗೀತವನ್ನು ಕೇಳುವಾಗ ಅಥವಾ ಜಾದುವನ್ನು ನೋಡುವಾಗ, ಯಾವುದೋ ಒಂದು ಮನೋರಂಜನೆಯ ಮಾಧ್ಯಮವನ್ನು ನಾವು ನೋಡುವಾಗ ನಮ್ಮ ಮನಸ್ಸು ಪ್ರಫುಲ್ಲಗೊಳ್ಳುತ್ತದೆ. ಆರೋಗ್ಯಶಾಸ್ತ್ರ ಏನು ಹೇಳ್ತದೆ? ಪ್ರಫುಲ್ಲಿತವಾದಂತಹ ಮನಸ್ಸು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಮುಖ್ಯ. ಹಾಗಿದ್ರಿಂದ ಪ್ರಫುಲ್ಲಿತವಾಗಲಿಕ್ಕೆ ಅದು ಏನು ಕಾರಣ ಆಗಿರುವುದರಿಂದ ರೋಗವನ್ನು ದೂರ ಮಾಡಬಹುದು ಹೊರತು ಬಂದ ರೋಗವನ್ನು ವಾಸಿ ಮಾಡುವುದು ಹೇಗೆ ಎನ್ನುವಂಥದ್ದು ಇದೊಂದು ಪ್ರಶ್ನೆ. ಇದರ ಬಗ್ಗೆ ನಾವು ಬಹಳಷ್ಟು ಕೆಲಸ ಮಾಡಿದ್ದೇವೆ, ಖಂಡಿತವಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೇವೆ. ಕೆಲವು ಉದಾಹರಣೆ ನಾನು ಹೇಳ್ತೇನೆ. ಮಣಿಪಾಲ ಆಸ್ಪತ್ರೆಯಲ್ಲಿ ನಾವು ವಿಸಿಟ್ ಮಾಡಿದ್ದೇವೆ. ನಾವು ಹಾಸ್ಪಿಟ್ಲಿಗೆ ಹೋಗ್ತೇವೆ, ಹೋಗಿ ಅಲ್ಲಿ ಪೇಷಂಟ್ಗಳ ಹತ್ರ ಕೂತ್ಕೊಂಡು ಅವರ ಹತ್ರ ಮಾತಾಡ್ತಾ, ಕರೆಕ್ಟ್, ಅವರಿಗೆ ಏನು ಪ್ರಾಬ್ಲಮ್ ಅಂತ ಹೇಳಿ ಅದನ್ನು ತಿದ್ಕೊಳ್ಳಿ, ಅದನ್ನು ವಾಸಿ ಮಾಡಿಕೊಳ್ಳಿ. ಕರೆಕ್ಟ್. ಯಾವ ರೀತಿಯ ಜಾದುವಿನಿಂದ ಅವರ ಮನಸ್ಸಿಗೆ ಖುಷಿಪಡಿಸ್ಬೋದು, ಅವರ ಮನಸ್ಸಿಗೆ ಧೈರ್ಯವನ್ನು ತುಂಬೋದು ಅಂತ ನೋಡಿ ಅದನ್ನು ಮಾಡ್ತೇವೆ. ಮಣಿಪಾಲಕ್ಕೆ ನಾವು ಬಂದಿದ್ದಾಗ ಚಿಲ್ಡ್ರನ್ಸ್ ವಾರ್ಡಲ್ಲಿ ಒಂದು ರೌಂಡ್ ಹೊಡೆದೆವು. ಅಲ್ಲಿ ಡಾಕ್ಟರ್ ನಳಿನಿ ಭಾಸ್ಕರಾನಂದ್ ಅಂತೇಳಿ ಅವಳು ಪೀಡಿಯಾಟ್ರಿಕ್ ಹೆಡ್ ಡಿಪಾರ್ಟ್ಮೆಂಟ್ ಆಗಿದ್ದು. ಅವರು ನಮ್ಮ ಹತ್ರ ಹೇಳಿದರು, ನೋಡಿ ಶಂಕರ್, ಇಲ್ಲಿ ಒಬ್ಬಳು ಹುಡುಗಿದ್ದಾಳೆ, ಇವಳ ಹೆಸರು ಆಶಾ ಅಂತೇಳಿ. ಇವಳು ಬಂದು 6 ತಿಂಗಳಾಯಿತು, ಒಂದು ದಿವಸವೂ ಇವರು ನಗಲಿಲ್ಲ. ಅವಳು, ನೀವು ಜಾದು ಮಾಡಿ ಅವ್ರನ್ನ ನಗಿಸ್ತೀರಾ ಅಂತ ಕೇಳಿದ್ರು. ನಾವೇನು ಮಾಡಿದೆವು, ನಮ್ಮ ಜೊತೆ ಅಮೇರಿಕದಿಂದ ಬಂದ ನಮ್ಮ ಇಂಟರ್ನ್ಯಾಷನಲ್ ಸೊಸೈಟಿ ಅಧ್ಯಕ್ಷರಿದ್ದರು. ಅವರು ನಾವೆಲ್ಲ ಸೇರಿ ಆ ಮಗುವಿನ ಮುಂದೆ ಬೇರೆ ಬೇರೆ ರೀತಿಯ ಮ್ಯಾಜಿಕ್ ಮಾಡಿ ತೋರಿಸ್ತೇವೆ. ಕೆಲವು ಮ್ಯಾಜಿಕನ್ನು ಮಾಡುವಾಗ ಅವಳಿಗೆ ನಗು ತಡಿಲಿಕ್ಕೆ ಆಗಲಿಲ್ಲ, ಜೋರಾಗಿ ನಕ್ಕಳು. ಆಸ್ಪತ್ರೆಗೆ ಬಂದ ನಂತರ ಪ್ರಥಮ ನಗು ಅವಳಿತ್ತು. ಅದಕ್ಕೆ ಕಾರಣ ನಾವು ತೋರಿಸಿದ ಜಾದು. ಕರೆಕ್ಟ್. ಮಾಧ್ಯಮದವರು ಮರು ದಿವಸವೇ ಹಾಕಿದರು, ನಕ್ಕಳ ಆಶಾ ಅಂತೇಳಿ ಕ್ಯಾಪ್ಷನ್ ಕೊಟ್ಟು ಹಾಕಿದರು. ಇದು ಅಲ್ಲಿದ್ದು. ಇನ್ನೊಂದು, ನಾನು ಅಮೆರಿಕಕ್ಕೆ ಹೋಗಿದ್ದಾಗ 82ನೇ ಇಸ್ವಿಯಲ್ಲಿ 81ನೇ ಇಸ್ವಿಯಲ್ಲಿ ಬ್ರಾಂಕ್ಸ್ ಲೆಬನಾನ್ ಸೈಕಿಕ್ ಹಾಸ್ಪಿಟ್ಲ್ ಅಂತೇನೆ ಬ್ರಾಂಕ್ಸ್ನಲ್ಲಿದೆ. ಅಲ್ಲಿ ಡಾಕ್ಟರ್ ಗೋಪಾಲಕೃಷ್ಣ ಉಪಾಧ್ಯಾಯ ಅಂತೇಳಿ ಉಡುಪಿಯವರು ಸೈಕ್ಯಾಟ್ರಿಸ್ಟ್ ಆಗಿದ್ದಾರೆ. ಅವರು ನನಗೆ ಪರಿಚಿತವರು. ಅವರು ನನ್ನನ್ನು ಒಂದು ಕಾರ್ಯಕ್ರಮ ಕರೆಸಿದರು. ನಾನು ಹೋದೆ. ನಾನು ಒಬ್ಬನೇ ಹೋಗಿದ್ದಾಗ ಎಲ್ಲ ಮೈಲ್ಡ್ ಸೈಕಿಕ್ ಪೇಷಂಟ್ಸ್ಗಳು ನನ್ನ ಆಡಿಯನ್ಸ್. ಅದರಲ್ಲಿ ಒಬ್ಬ ಬ್ಲ್ಯಾಕ್ ಅಮೇರಿಕನ್ ಫ್ರಂಟ್ ರೋದಲ್ಲಿ ಕೂತ್ಕೊಂಡು ತನ್ನ ಶರ್ಟಿನ ಬಟನ್ನ ತೆಗೆದು ಆ ಬಟನ್ ಹೋಲ್ ಇದೆಯಲ್ಲ, ಆ ಹೋಲ್ನ ಮೂಲಕ ಹೀಗೆ ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದ. ಕರೆಕ್ಟ್. ಗೊತ್ತಿಲ್ಲ, ಅದನ್ನು ನೋಡ್ತಾ ಇದ್ದ. ಕರೆಕ್ಟ್. ನಾನು ಏನು ಮಾಡಿದೆ, ನನ್ನೊಂದು ಮ್ಯಾಜಿಕ್ ಐಟಮ್ಗೆ ಅವನನ್ನು ಸ್ಟೇಜ್ಗೆ ಕರೆದೆ. ಫಸ್ಟಿಗೆ ಬರೋದಿಲ್ಲ ಅಂತ ಹೇಳಿದ, ಕೊನೆಗೆ ಕೆಲವು ತಂತ್ರಗಾರಿಕೆ ಮಾಡಿ ನಾನು ಅವನ್ನೇ ಸ್ಟೇಜಿಗೆ ಕರೆಸಿದೆ. ಬಂದಾದ್ಮೇಲೆ ನಾನು ಒಂದು ಪ್ರಶ್ನೆ ಕೇಳಿದೆ, ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ನಿನಗೆ ಅಂತ ಕೇಳಿದೆ. ಫಸ್ಟ್ ಕ್ವಶನ್ ನಾನು ಕೇಳಿದೆ. ಆ ಕೇಳಿದ ತಕ್ಷಣ ಅವನು ಜೋರು ನಗಾಡಿದ, ಏನು ಹೇಳಿಲ್ಲ. ಆಮೇಲೆ ನೋಡು, ನಿನಗೊಂದು 5 ಜನ ಗರ್ಲ್ ಫ್ರೆಂಡ್ಸ್ ಇದೆ ಅಂತ ತಿಳ್ಕೊಳ್ಳ. ಈ 5 ಜನ ಗರ್ಲ್ ಫ್ರೆಂಡ್ಸಲ್ಲಿ ನಿನ್ನ ಒಬ್ಬಳು ಗರ್ಲ್ ಫ್ರೆಂಡ್ಸ್ದು ಬರ್ತ್ಡೇ ನಾಳೆ. ನೀನೇನೋ ಅವಳಿಗೆ ಪ್ರೆಸೆಂಟ್ ಮಾಡಬೇಕಂತ ಇದ್ದೆ. ಏನು ಮಾಡಬೇಕು ಅಂತ ಇರೋದನ್ನು ನೀನು ಮನಸ್ಸಿನಲ್ಲಿ ಯೋಚನೆ ಮಾಡು. ಕರೆಕ್ಟ್. ನಾನು ತೆಗೆದುಕೊಡ್ತೇನೆ ಅಂತ ಹೇಳಿದೆ. ಅವನು ಹೀಗೆ ಮಾಡಿದ, ನೋಡುವ ಅಂತೇಳಿ. ಕೊನೆಗೆ ನಾನೇನು ಮಾಡಿದೆ, ಒಂದು ಕರ್ಚಿಪ್ ಅಂತ ಹೇಳಿದೆ. ಆ ಕರ್ಚಿಪನ್ನು ಒಂದು ಹಾರ್ಟಿನ ಚಿತ್ರದ ಇರುವುದು ಅದರ ಮೂಲಕ ಪಾಸ್ ಮಾಡಿದೆ. ಹೇಳಿದೆ, ನೋಡಿ ನಿನ್ನ ಹಾರ್ಟಿನ ಮೂಲಕ ಕರ್ಚಿಪ್ ಬರ್ತಾ ಉಂಟು,
ಆಗ ಅದು ಹೊರಗೆ ಬರುವಾಗ ನಿನ್ನ ಸ್ವೀಟ್ ಹಾರ್ಟಿಗೆ ನೀನು ಏನು ಕೊಡಬೇಕಂತಿದೆಯೋ ಅದು ಆಗ್ತದೆ ಅಂತ ಹೇಳಿ ಅವನ ಕೈ ಹಿಡ್ಕೊಳ್ಳಿಕ್ಕೆ ಹೇಳಿದೆ. ಈ ಖರ್ಚಿಪನ್ನು ಹಾರ್ಟ್ನಲ್ಲಿದೆಲ್ಲ ಕೆಳಗೆ ಬರುವಾಗ ಅದು ಒಂದು ಸ್ವಿಮ್ಮಿಂಗ್ ಡ್ರೆಸ್ ಆಯಿತು. ಅವನಿಗೆ ಅದನ್ನು ನೋಡಿ ಭಾಳ ಖುಷಿ ಆಯಿತು, ನಗಾಡಿದ, ಜೋರು ನಗಾಡಿದ. ಮತ್ತು ಮುಂದೆ ಹೋಗಿ ಕೂತ್ಕೊಂಡು ಶೋವನ್ನು ಡೈರೆಕ್ಟಾಗಿ ನೋಡಿದ. ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ನಾನು ಡಾಕ್ಟರ್ಸ್ಗಳಿಗೆ ನನ್ನ ಫೋಟೋಸ್ ಆಲ್ಬಮ್ ತೋರಿಸುವಾಗ ನಾನು ನೋಡ್ಬೋದು ಅಂತ ಕೇಳಿದೆ. ಅವನಿಗೆ ಕೊಟ್ಟ ನೋಡಿದ. ಮರುದಿವಸ ಡಾಕ್ಟ್ರ್ ಅವನಿಗೆ ರೂಮಿಗೆ ಬಂದಾಗ ಅವನೇ ಡೋರ್ ಓಪನ್ ಮಾಡಿ ಡಾಕ್ಟ್ರಿಗೆ ಚೇರ್ ಕೊಟ್ಟು ಫಸ್ಟ್ ಕ್ವಶನ್ ಅವನು ಡಾಕ್ಟ್ರಿಗೆ ಕೇಳಿದ್ದಂತೆ ಅವನು, ವೇರ್ ಇಸ್ ದ ಮೆಜಿಷಿಯನ್ ಅಂತ. ಡಾಕ್ಟ್ರಿಗೆ ಆಶ್ಚರ್ಯ, ಯಾಕೆಂದರೆ ಅಲ್ಲಿವರೆಗೆ ಡಾಕ್ಟ್ರ್ ರೂಮಿಗೆ ಬರುವಾಗ ಅವನು ಕೌನ್ಸೆಲಿಂಗಿಗೆ ಮಾತಾಡಲಿಕ್ಕೆ ಎದು ಸಿಗ್ತಾನೆ ಇಲ್ಲ. ಕರೆಕ್ಟ್. ಮಂಚದಡಿಯಲ್ಲಿ ಅಡಿಗೆ ಕೂತ್ಕೊಳ್ತಾ ಇದ್ದಂತೆ, ಬೆಡ್ಶೀಟ್ ಹಾಕಿ ಹೊತ್ಕೊಂಡು ಮಾಡ್ಕೊಳ್ತಾ ಇದ್ದಂತೆ, ಎದುರು ಬರಲಿಲ್ಲ. ಈ ಒಂದು ಪ್ರೋಗ್ರಾಮು ಇದನ್ನು ನೋಡಿದ ತಕ್ಷಣ ಅವನ ಬಿಹೇವಿಯರ್ನಲ್ಲಿ ಹೇಗೆ ಅಷ್ಟು ಚೇಂಜಸ್ ಆಯಿತು ಅದರ ಬಗ್ಗೆ ಅವರು ರಿಸರ್ಚ್ ಮಾಡಿದರು, ಸ್ಟಡಿ ಮಾಡಿದ್ರಂತೆ. ಆಮೇಲೆ ಇದು ಒಂದು ಮ್ಯಾಜಿಕ್ನ ಮೂಲಕ ಆಗುವ ಪರಿಣಾಮ. ಇದೇ ರೀತಿ ನಾವು ಗಂಗಾರಾಮ ಹಾಸ್ಪಿಟಲ್ ಡೆಲ್ಲಿ, ಮಣಿಪಾಲ, KLE ಹಾಸ್ಪಿಟಲ್ ಬೆಳಗಾಮು. ಆ KLE ಹಾಸ್ಪಿಟಲ್ ಬೆಳಗಾಮದಾಗ ನನಗೆ ಜ್ಞಾಪಕ ಬಂತು, ಅಲ್ಲಿ ಅದನ್ನು ನಾನು ತೋರಿಸ್ತೇನೆ, ಆ ಮ್ಯಾಜಿಕನ್ನು ತೋರಿಸ್ತೇನೆ. ಇಲ್ಲಿ ಏನಾಗಿದೆ ಅಂದರೆ ಆ ಪೇಷಂಟಿಗೆ ಧೈರ್ಯ ಇರಲಿಲ್ಲ. ಕರೆಕ್ಟ್. ಆಪ್ರೇಷನ್ಗೆ ಥಿಯೇಟ್ರ್ ಒಳಗೆ ಹೋಗಬೇಕಿದ್ರೆ ನನಗೆ ಏನೋ ಆಗುತ್ತೆ ಅಂತೇಳಿ ನಾನು ಮಾಡಿದ ಕೆಲಸ ಈ ಮ್ಯಾಜಿಕ್ಕನ್ನು ಅವನಿಗೆ ತೋರಿಸಿ ಅವನಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿ ಅವನಿಗೆ ಹೇಳಿದೆ, ನಿನಗೆ ಏನು ಆಗೋದಿಲ್ಲ, ಧೈರ್ಯದ ನೀನು ಆಪ್ರೇಷನ್ಗೆ ಹೋಗು ಅಂತ ಹೇಳಿದೆ. ಮರುದಿವಸ ಊಟಿಗೆ ಹೋಗುವಾಗ ಮಕ್ಕಳೇ ಸ್ವಲ್ಪ ಹೆದರಿದಂತೆ, ಇವರೇ ಮಕ್ಕಳಿಗೆ ಹೇಳ್ತಾ ಇದ್ದಂತೆ, ಏನಾಗಲ್ಲ ಕಣ, ನನಗೇನಾಗೋದಿಲ್ಲ, ಹೆದರಬೇಡಿ, ನಾನು ಬರ್ತೇನೆ ಅಂತ. ಆ ಕಾನ್ಫಿಡೆನ್ಸಲ್ಲಿ ಅವನು ಊಟಿ ಒಳಗೆ ಹೋಗಿದ್ದಾನೆ. ಕರೆಕ್ಟ್. ಇದಕ್ಕೆ ಬರಲಿಕ್ಕೆ ನನ್ನ ಇದ್ದೆ ಅಂತ ನಾನು ಗೊತ್ತಿಲ್ಲ, ಆ ತೋರಿಸಿದ ಆ ಒಂದು ಜಾದು ಅವನಿಗೆ ಅದರಿಂದ ಅವರಿಗೆ ಆದ ಪರಿಣಾಮ, ಮಾನಸಿಕ ಪರಿಣಾಮ ಅದೇ ಯಾಕೆ ಹೆಲ್ಪ್ ಆಗಿರಬಾರ್ದು. ಕರೆಕ್ಟ್. ಕ್ವಶನ್ ಮಾರ್ಕ್ ಇಟ್ಕೊಂಡಿದ್ದೇನೆ. ನೀವು ಮ್ಯಾಜಿಕ್ ಅಂದರೆ ಈ ಜಾದು ಶುರು ಮಾಡುವ ಸಮಯ, ಅದಕ್ಕಿಂತ ಹಿಂದೆ ಶುರು ಮಾಡಿದ ಸಮಯ, ಇಷ್ಟು ವರ್ಷ, ಒಂದು 4-5 ದಶಕ ನೀವು ಅದರ ಜೊತೆ ಜಾದು ಮಾಡಿಕೊಂಡು ನೀವು ಬಂದ್ರಿ. ಈಗ ಆ ಒಂದು ಕಲೆಗೆ ಇರುವಂತಹ ಒಂದು ಪರಿಸ್ಥಿತಿ, ಈ ಮೂರು ಸ್ಟೇಜ್ಗಳನ್ನು ಅಥವಾ 4 ಎಷ್ಟು ನೋಡಿದ್ದೀರಿ ನೀವೇ ಹೇಳಬೇಕು ನನಗೆ. ಈ ಸ್ಟೇಜ್ಗಳಲ್ಲಿ ಈ ಒಂದು ಜಾದು ಕಲೆಯ ಒಂದು ಅದು ಮೇಲೆ ಏರಿಕೊಂಡು ಬಂದಿದೆಯಾ ಅಥವಾ ಕೆಳಗೆ ಬಂದಿದೆ, ಹೇಗೆ ಅದರ ಸ್ಥಿತ್ಯಂತರ ಹೇಗಾಯಿತು, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಅಂದರೆ ನಾನು ಇದನ್ನು ಪ್ರಾರಂಭ ಮಾಡಿದಾಗ 60ರ ದಶಕ. ಆಗ ನಮ್ಮ ಇಲ್ಲಿಯದೇ ನಾನು ಉದಾಹರಣೆ ಕೊಡೋದ್ರೆ, ಯಾಕೆಂದರೆ ನಾನು ಹೆಚ್ಚು ಹೊರಗೆ ಹೋಗಿ ತಿರುಗಾಡಿರಲಿಲ್ಲ. ಕರೆಕ್ಟ್. ಇಲ್ಲಿ ನೋಡಿದರೆ ಮ್ಯಾಜಿಕ್ ಅಂದರೆ ಜನರಿಗೆ ಡೊಂಬರಾಟ ಒಂದು ಬಿಟ್ಟು ಬೇರೆ ಯಾವುದೂ ಗೊತ್ತಿರಲಿಲ್ಲ, ಬೇರೆ ಯಾರ್ದು ಪ್ರೋಗ್ರಾಮೂ ಆಗ್ತಾ ಇರಲಿಲ್ಲ. ಮಂಗಳೂರಿನಲ್ಲಿ KLE ಗೂಗಿಯ ಪಾಷ ಅವರು ಬಂದ ನಂತರವೇ ಇಲ್ಲಿ ಜನಕ್ಕೆ ಮ್ಯಾಜಿಕ್ನಲ್ಲಿ ಇಷ್ಟೊಂದು ಚಂದ ಕಾರ್ಯಕ್ರಮ ಕೊಡ್ಬೋದು, ನೋಡ್ಬೋದು ನಮಗೆ ಅಂತೇಳಿ ಅವ್ರಿಗೆ ಅನಿಸಿದ್ದು. ಹೌದು. ಆಮೇಲೆ ನಾನು ಅದನ್ನು ಹಂತವಾಗಿ ಬೆಳೆಸ್ತಾ ಬಂದೆ. ಮ್ಯಾಜಿಕನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಜನನಿಬಿಡ ರಸ್ತೆಗಳಲ್ಲಿ ಸ್ಕೂಟರ್ ಸವಾರಿ, ಸೈಕಲ್ ಸವಾರಿ ಮಾಡೋದು, ಇದೊಂದು ಮ್ಯಾಜಿಕ್ಕು ನಾನು ಮೊದಲು ಮಾಡ್ತಾ ಇದ್ದೆ. ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಜಿಲ್ಲೆಯ ಜನ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಬಹಳ ಬುದ್ಧಿವಂತ. ಕರೆಕ್ಟ್. ನನಗೆ ಯಾರೋ ಹೇಳಿದ್ದು ಸತ್ಯ ಗೊತ್ತಿಲ್ಲ, ಮಾಸ್ಟರ್ ಹಿರಣ್ಣಯ್ಯ ಅವರು ಒಂದು ಮಾತು ಹೇಳಿದಾರಂತೆ, ಮಂಗಳೂರಿನಲ್ಲಿ ಹೋಗಿ ಕಾರ್ಯಕ್ರಮ ಕೊಟ್ಟು ಅಲ್ಲಿಯ ಜನರನ್ನು ನಗಿಸಿದರೆ ಅವನು ಎಲ್ಲೂ ಹೋದರೂ ಸಕ್ಸಸ್ ಆಗ್ತಾನೆ ಅಂತ. ಯಾಕಂದರೆ ಇಲ್ಲಿ ಹಿರಣ್ಣಯ್ಯವರು ಬಂದಿದ್ದಾಗ ಕೂಡ ಜನರನ್ನು ನಗಿಸಲಿಕ್ಕೆ ಉಳಿದ ಕಡೆಯಲ್ಲಿ ನಗುವಾಗೆ ನಮ್ಮ ಜನ ನಕ್ಕಿರಲಿಲ್ಲ. ಕರೆಕ್ಟ್. ಇದಕ್ಕೆ ಇನ್ನು ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಡ್ತಾ ಇದ್ದೆ. ನಮ್ಮ ಜನ ಏನು ಹೇಳಿ ಶುರು ಮಾಡಿದರು, ಅದು ಬಟ್ಟೆ ಒಳಗಿಂದ ಕಾಣ್ತಾ ಇರ್ಬೋದು ಅವರಿಗೆ, ಇಲ್ಲದಿದ್ದರೆ ಟ್ರಾಫಿಕ್ ಬಸ್ಸೆಲ್ಲ ಬರೋಗಿ ಇವರು ಸೈಕಲ್ ಸ್ಕೂಟ್ರಲ್ಲಿ ಹೇಗೆ ಹೋಗೋದು, ಇದು ನಮ್ಮ ಜನರ ಥಿಂಕಿಂಗ್ ಆಯಿತು. ನನಗೆ ಅದನ್ನು ನಾನು ಚಾಲೆಂಜಾಗಿ ತಗೊಂಡೆ. ತಕ್ಷಣ ನಾನು ಹೇಳಿದೆ, ನಾನು ಕಣ್ಣಿಗೆ ಬಟ್ಟೆ ಅಲ್ಲ, ಕಣ್ಣಿನ ಡಾಕ್ಟ್ರ್ ಹತ್ರ ಪ್ಲಾಸ್ಟರ್ ಬ್ಯಾಂಡೇಜ್ ಮಾಡಿಸ್ಕೊಂಡು ನಾನು ಬಿಡ್ತೇನೆ ಅಂತ ಹೇಳಿ ಪ್ರಚಾರ ಕೂಡ ಕೊಟ್ಟಾಯಿತು. ಡಾಕ್ಟರ್ ಮೋದಿ ಮತ್ತು ಡಾಕ್ಟರ್ CR ಕಾಮತ್ ಅವರು ನನ್ನ ಕಣ್ಣಿಗೆ ಜಾನ್ಸನ್ ಅವರದ್ದು ಟೇಪಿಂದ ಎರಡೂ ಕಣ್ಣನ್ನು ಬ್ಯಾಂಡೇಜ್ ಮಾಡಿದರು. ಟೌನ್ ಹಾಲ್ನ ಬದಿಯಿಂದ ಮಂಗಳೂರಿನಲ್ಲಿ ಜ್ಯೋತಿ ಟಾಕೀಸ್ವರೆಗೆ ಆ ಹಂಪನಕಟ್ಟೆಯ ಆ ವಾಹನ ಭರಿತ ಜನನಿಬಿಡ ರಸ್ತೆಯಲ್ಲಿ ನಾನು ಸೈಕಲ್ ಸವಾರಿ ಮಾಡಿದೆ. ಅಲ್ಲಿ ಮಾಡಿ ಬಂದಾಗ ಇನ್ನೊಂದು ಅನುಭವ ಆಗಿತ್ತು. ಕಣ್ಣಿನಿಂದ ಜೋರು ನೀರು ಇಳಿತಾ ಇತ್ತು. ಮೊದಲು ನೀರು ತುಂಬಿ ಆ ಪ್ಲಾಸ್ಟರ್ನ ಎಡೆಯಿಂದಾಗಿ ಇಳ್ಕೊಂಡು ಬರ್ತಾ ಇತ್ತು. ನಾನು ಕೂಡಲೇ
ಕಣ್ಣಿಗೆ ಮುಗಿದ ತಕ್ಷಣ CR ಕಾಮತ್ರ ಹತ್ರ ಹೋದೆ. ಸರ್ ಇದು ಈ ಕಣ್ಣಿದೆ ಆಗ್ತಾ ಉಂಟು ಏನು ಅಂತ ಕೇಳಿದೆ. ಅವ್ರು ನೋಡಿದರು, ಬಹುಶಃ ನಾವು ನಿಮ್ಮ ಕಣ್ಣಿಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಹಾಕಿರ್ಬೋದು ಪ್ಲಾಸ್ಟರ್ನಲ್ಲಿ, ಅದರಿಂದಾಗಿ ಸ್ವಲ್ಪ ಕಣ್ಣಿಗೆ ಇದಾಗಿದೆ, ನಾನೇ ಫ್ರೀ ಟ್ರೀಟ್ಮೆಂಟ್ ಕೊಡ್ತೇನೆ ಅಂತೇಳಿ ಅವ್ರು ನನಗೆ ಫ್ರೀ ಟ್ರೀಟ್ಮೆಂಟು ಕೊಟ್ಟಿದ್ದಾರೆ. ಅಂದರೆ ನಾನು ಈ ಮ್ಯಾಜಿಕ್ನಲ್ಲಿ ಹಲವಾರು ಹೊಸತನ್ನು ನಾನು ಮಾಡಿದ್ದೇನೆ. ಸಾಮಾನ್ಯವಾಗಿ ಬೇರೆ ಜನರು ಮಾಡುವ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡೋದು. ಕರೆಕ್ಟ್. ಅದಕ್ಕೆ ಕಾರಣ ಒಂದು ನಮ್ಮ ಊರಿನ ಜನ, ಇಲ್ಲಿಯ ಜನರು ಬಹಳ ಬುದ್ಧಿವಂತರು. ಅವ್ರ ಮುಂದೆ ನಾವು ಸಕ್ಸಸ್ ಆಗಿ ಗೆದ್ದು ಬರಬೇಕು ಅಂತಂದರೆ ಕಲಾವಿದನಿಗೆ ಭಾಳ ಕಷ್ಟ ಉಂಟು. ಹೌದು, ಒಂದು ಪ್ಲಾಸ್ಟರಿಂದ ಉದಾಹರಣೆ ಹೇಳಿದೆ, ಇದೇ ರೀತಿ ಬಹಳ ಇದೆ ನಮ್ಮಲ್ಲಿ. ಅದೇ ಈಗ ನೀವು ಜಾದು ಶುರು ಮಾಡಿದ ಕಾಲ, ಆಮೇಲೆ ಬೆಳವಣಿಗೆ ಮಾಡಿ ನೋಡಿದರೆ ಆವಾಗ ಸೈನ್ಸಿನ ಟೆಕ್ನಾಲಜಿಯ ಉಪಯೋಗ ನಮ್ಮವರಿಗೆ ಹೆಚ್ಚು ಗೊತ್ತಿರಲಿಲ್ಲ. ಕರೆಕ್ಟ್. ಇಂಡಿಯಾದಲ್ಲೇ ಇಲ್ಲಾಂತೇಳಿ PC ಸರ್ಕಾರ ಅವರು ಮಾಡ್ತಾಯಿದ್ರು ಸ್ವಲ್ಪ, ಮತ್ತು ಸಾಮಾನ್ಯವಾಗಿ ಉಳಿದ ಇದರಲ್ಲಿ ಇರಲಿಲ್ಲ. ಕರೆಕ್ಟ್. ನಿಧಾನವಾಗಿ ಆ ಟೆಕ್ನಾಲಜಿ ನಮ್ಮಲ್ಲಿ ಬಂತು. ವಿದೇಶಕ್ಕೆ ಹೋಗಿ ನಮ್ಮವರೆಲ್ಲ ನಾವು ಪ್ರೋಗ್ರಾಮ್ ಕೊಡಲಿಕ್ಕೆ ಶುರು ಮಾಡಿದ್ವಿ. ಕರೆಕ್ಟ್. ಅಲ್ಲಿ ಹೋಗಿ ಅವರ ಪ್ರೋಗ್ರಾಮನ್ನು ನಾವು ನೋಡಿದಾಗ ನಮಗೆ ಇಂಥದ್ದನ್ನೇ ನಾವು ಇಲ್ಲಿ ಇಂಡಿಯಾದಲ್ಲಿ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. PC ಸರ್ಕಾರ ಅಂತವರು ಫಾರಿನ್ನಲ್ಲಿ ಅವರು ಶೋ ಕೊಟ್ಟು ಅವರು ಇಲ್ಲಿ ಬಂದು ಅಂಥದ್ದನ್ನೇ ಮಾಡಿದಾಗ ನಾವು ಕೂಡ ಹಾಗೆ ಮಾಡಬೇಕು ಅಂತ ಅನಿಸ್ತು. ಸೊ ಆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅದು ಬೆಳವಣಿಗೆ ಆಯಿತು. ಮತ್ತು ಸ್ವಲ್ಪ ಮುಂದೆ ಹೋದಾಗ ಕೆಲವು ಜನರು ಕೇವಲ ದುಡ್ಡಿನ ಆಸೆಗೋಸ್ಕರ TV ಅಂಥ ಮಾಧ್ಯಮಗಳಲ್ಲಿ ಮ್ಯಾಜಿಕ್ಕನ್ನು ಟ್ರಿಕ್ಕನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಕರೆಕ್ಟ್. ಅದು ಒಂದು ಯುಗ. ಹೌದು, ಇದು ಆ ಟೈಮಲ್ಲಿ ಆ ಟ್ರಿಕ್ಕನ್ನು ಹೇಳಿದ್ರಿಂದ ಬಹಳಷ್ಟು ಕಡೆಗಳಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ನಿಜವಾಗಿ ಮಾಡುವ ರಹಸ್ಯವನ್ನು ಹೇಳಲಿಲ್ಲ ಅವರು ಹೇಳುವ ಎಕ್ಸ್ಪ್ಲೈನ್ ಮಾಡಿದ ಮ್ಯಾಜಿಕ್ಕು ಸ್ಪೆಷಲ್ ಸೆಟ್ಟಿಂಗ್ ಸ್ಟೇಜ್ ಇದ್ದಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಈಗ ಒಂದು ಆಲ್ರೆಡಿ ಇರುವಂಥ ಸ್ಟೇಜಲ್ಲಿ ಹೋಗಿ ನಮ್ಗೆ ಅಂಥ ಐಟಮ್ಸನ್ನು ನಾವು ಮಾಡಿದರೆ ಅದು ಫೇಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆದರೆ ನಮ್ಮ ಜನ, ನಮ್ಮ ಪ್ರೇಕ್ಷಕರು ಭಾಳ ಹೆಸರಿಂದ ಹೇಳ್ತಾ ಇದ್ದಾರೆ, ಮ್ಯಾಜಿಕ್ಕನ್ನು ಗ್ರಾಹ್ಯ ಮಾಡಿಕೊಳ್ಳೋ ಮಟ್ಟಿಗೆ ಇನ್ನೂ ಅಷ್ಟು ಮೆಚ್ಯೂರ್ ಆಗಲಿಲ್ಲ. ಕರೆಕ್ಟ್. ಇದು ನನ್ನ ಅನುಭವ. ಇದರಲ್ಲಿ ಅವರು ನಾವು ಮ್ಯಾಜಿಕ್ ಮಾಡುವಗಳು ಅವರು ನನಗೆಲ್ಲ ಗೊತ್ತುಂಟು, ಮೊನ್ನೆ TV ಬಂದಿತ್ತು, TV ನೋಡಿದ್ದೇನೆ ಅಂತೇಳಿ. ಆದರೆ TV ಬಂದು ಅವರು ಮಾಡಿದ್ದು ಅದು ಟೆಕ್ನಿಕ್ಕೇ ಬೇರೆ, ಅದು ಸ್ಪೆಷಲಾಗಿ ಮಾಡಿದ್ದು. ಇದು ಆರ್ಡಿನರಿ ಇರುವ ಸ್ಟೇಜಲ್ಲಿ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ನೆಲಮಾಳಿಗಳು ನಾವು ಮಾಡಿಲ್ಲ, ಮೆಷಿನರೀಸನ್ನಲ್ಲಿ ಕೊಟ್ಟು ಉಪಯೋಗ ನಾವು ಮಾಡಲಿಲ್ಲ. ಕರೆಕ್ಟ್. ಸಾಮಾನ್ಯವಾದ ಸ್ಟೇಜ್ ಮಾಡ್ತಾ ಇದ್ದೇವೆ. ಅದನ್ನು ನಮ್ಮ ಜನ ಗ್ರಹಿಸೋದಿಲ್ಲ ಅಷ್ಟು. ಇದು ಒಂದು ಮೈನಸ್ ಪಾಯಿಂಟ್ ಈಗ ಮ್ಯಾಜಿಕ್ ಆಗ್ತಾ ಇರೋದು, TV ಮಾಡ್ತಾ ಇರೋದು. ಇನ್ನೊಂದು ನಮ್ಮಲ್ಲಿ ಏನಾಗಿದೆ, ಈಗ ನಮ್ಮ ಹುಡುಗರು ಭಾಳಷ್ಟು ತುಂಬ ಕೆಲಸ ಮಾಡ್ತಾರೆ. ಈಗ ನಾನು ನಮ್ಮ ಈಗಿನ ಹೊಸ ಯುವ ಪೀಳಿಗೆಯ ಜಾದೂಗಾರರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಭಾಳಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅವರು. ಆದರೆ ಅವ್ರು ಏನಂದರೆ TV ಬರುವಂಥದ್ದು, ಯೂಟ್ಯೂಬ್ನಲ್ಲಿ ಬರುವಂಥ ಮ್ಯಾಜಿಕ್ಗಳನ್ನು ನೋಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ ಚೆನ್ನಾಗಿ. ಅವನಿಗಿಂತಲೂ ಹೆಚ್ಚು ಪ್ರಾಕ್ಟೀಸ್ ಮಾಡೋದು. ಕರೆಕ್ಟ್. ಹೌದು. ಅದನ್ನು ಅವನು ಸ್ಟೇಜಲ್ಲಿ ಮಾಡಲಿಕ್ಕೆ ಹೋದರೆ ಸಕ್ಸಸ್ ಆಗೋದಿಲ್ಲ. ಯಾಕಂದರೆ ಯೂಟ್ಯೂಬ್ನಲ್ಲಿ ಅಂತ TV ಅಂತ ಮಾಡೋದಕ್ಕೆ ಕ್ಯಾಮ್ರಾದ ಫ್ರಂಟಿಗೆ ಮಾಡುವಂಥದ್ದು, ಒಂದು ಕ್ಯಾಮ್ರಾ ಫ್ರಂಟಲ್ಲಿ ಇಟ್ಕೊಂಡು ಮಾಡ್ತಾರೆ. ಆಚೆ ಈಚೆ ಸೈಡ್ನ ಬಗ್ಗೆ ಅವರಿಗೆ ಏನು ಜಾದೂಗಾರನಿಗೆ ಇದು ಕೊಡುವ ಅಗತ್ಯವೇ ಇಲ್ಲ. ಹೌದು, ಗಮನ ಹರಿಸುವ ಅವಶ್ಯಕತೆ ಇಲ್ಲ. ಆದರೆ ಅದೇ ಜಾದುವನ್ನು ಅವನು ಸ್ಟೇಜಲ್ಲಿ ಮಾಡುವಾಗ ಆಚೆ ಈಚೆ ಜನ ಇರ್ತಾರೆ, ಅವರ ಬಗ್ಗೆ ಗಮನ ಹರಿಸಬೇಕು. ಇಲ್ಲ ಅಂತಾದರೆ ಇವನು ಮಾಡುವ ಮ್ಯಾಜಿಕ್ಕಿನ ಎಲ್ಲ ರಹಸ್ಯ ಭೇದ ಆಗ್ತದೆ. ಸೊ ಇದನ್ನು ನಮ್ಮ ಯುವ ಪೀಳಿಗೆಯ ಜಾದೂಗಾರರು ನೆನಪಿಟ್ಕೊಳ್ಬೇಕು. ಅಂದರೆ ಈಗ ಈಗ ಒಂದು 50-60 ದಶಕಗಳಿಂದ ನೀವು ಈ ಫೀಲ್ಡಲ್ಲಿ ಇದ್ದೀರಿ. ಹೌದು. ಅದು ಹೇಗೆ ಜಾದುವಿಗೆ ಒಳ್ಳೆಯ ಪ್ರೇಕ್ಷಕರಿದ್ದಾರೆ ಅಥವಾ ಒಳ್ಳೆಯ ಒಂದು ಪ್ರೋತ್ಸಾಹ ಉಂಟು ಅಂತ ನಿಮಗೆ ಅನ್ನಿಸ್ತದೆ, ಅಥವಾ ಈಗ ಸ್ವಲ್ಪ ಸಮಯದ ಹಿಂದಿನವರೆಗೆ ಮ್ಯಾಜಿಕ್ಗೆ ಸಾರ್ವಜನಿಕವಾಗಿ ಟಿಕೆಟ್ ಎಲ್ಲ ಇಟ್ಟು ಗ್ರ್ಯಾಂಡ್ ಸ್ಕೇಲಲ್ಲಿ ಮಾಡ್ತಾ ಇದ್ರು. ನಾವು ಬಹಳಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದೇವೆ ನಾವು ಮೊದಲಿದನ್ನು. ಆದರೆ ಈಗ ಆ ಟ್ರೆಂಡು ಕಡಿಮೆ ಆಗಿದೆ. ಈಗ ಹೆಚ್ಚಾಗಿ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸ್. ಮತ್ತು ನಮ್ಮ ಈಗಿನ ಜನಕ್ಕೆ ಮೊದಲಾಗಿ 2-2.5 ಗಂಟೆ ಕೂತ್ಕೊಳ್ಳುವ ತಾಳ್ಮೆ, 2.5 ಗಂಟೆ ಕೂತ್ಕೊಳ್ಳುವ ತಾಳ್ಮೆಯೂ ಇಲ್ಲ. ಅಲ್ಲ, ಟಾಕೀಸಲ್ಲಿ ಕೂತ್ಕೊಳ್ತಾರಲ್ಲ, ಟಾಕೀಸದ ಸಿನಿಮಾ ಆದರೆ ಲೈವ್ ಶೋಗೆ ಹೋದಾಗ ಅವರಿಗೆ ಅಷ್ಟು ಕೂತ್ಕೊಳ್ಳೋ ತಾಳ್ಮೆ ಇಲ್ಲ. ವಿದೇಶಗಳಲ್ಲಂತೂ ಬಿಲ್ಕುಲ್ ಅಷ್ಟೊತ್ತು ಕೂತ್ಕೊಳ್ಳೋದಿಲ್ಲ. ಅಲ್ಲಿ ನೀವು ಶಾರ್ಟ್ ಆ್ಯಂಡ್ ಸ್ವೀಟ್ ಅವರಿಗೆ. ಈಗ ನಾವು ಫಾರಿನಿಗೆ ಹೋದಾಗ ಎಲ್ಲೂ ನಾವು 2.5 ಗಂಟೆ ಪ್ರೋಗ್ರಾಮ್ ನಾವು ಮಾಡಿಲ್ಲ. ಅರ್ಧ ಗಂಟೆ, 1 ಗಂಟೆ, ಮ್ಯಾಕ್ಸಿಮಮ್ 1.5 ಗಂಟೆ, ಅದಕ್ಕಿಂತ ಜಾಸ್ತಿ ನಾವು ಮಾಡಿ. ಹೌದು, ಅಷ್ಟೇ ಮಾಡಿದರೆ ಈ ಕಲೆಯ ಅಂತಸತ್ವ ಹೇಗೆ ತಿಳಿಲಿಕ್ಕೆ ಬರ್ತದೆ? ಇದರಲ್ಲಿರೋ ಕ್ರೀಮನ್ನು ಮಾತ್ರ ನಾವು ತೋರಿಸ್ಬೇಕು. ಕರೆಕ್ಟ್. ಈಗ ಇಲ್ಲಿ ಏನಾಗುತ್ತೆ ಅಂದರೆ 2.5 ಗಂಟೆ ಮಾಡುವಾಗ ಅನ್ನೆಸೆಸರಿಯಾಗಿ ಎಲ್ಲ ಹೇಳ್ಕೊಂಡು ಬರಬೇಕಾಗತ್ತೆ, ಮಾತು ಜಾಸ್ತಿ ಆಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಮಧ್ಯೆ ಡ್ಯಾನ್ಸನ್ನು ಸೇರಿಸ್ತಾರೆ.
ಮತ್ತು ಇಲ್ಲದ್ರೆ ಶ್ಯಾಡೋ ಪ್ಲೇನೋ ಬೇರೆ ಇನ್ನೊಂದೇನೋ ಸೇರಿಸ್ತಾರೆ, ಎಲ್ಲ ಸೇರಿಸ್ಕೊಂಡು ಮಾಡ್ತಾರೆ. ಅದರಿಂದ ಮ್ಯಾಜಿಕ್ಕಿನ ಹೈಲೈಟ್ ಆಗೋದಿಲ್ಲ. ಓ ಅಚ್ಚಾ, ಕರೆಕ್ಟ್. ಸೊ ಆದ್ದರಿಂದ ನಾವು ಅಂಥದ್ದನ್ನು ಎಂದೂ ನಾವು ಮಾಡಿಲ್ಲ. ನಾವು ಈಗಲೂ ಹೇಳ್ತೇವೆ, ನಾವು ಮ್ಯಾಜಿಕ್ ಅಂದರೆ ಮ್ಯಾಜಿಕ್ಕನ್ನೇ ಮಾಡೋದು, ಬೇರೆ ಯಾವುದನ್ನು ನಮ್ಮ ಕಾರ್ಯಕ್ರಮದಲ್ಲಿ ಸೇರಿಸೋದಿಲ್ಲ. ಈಗ ನೀವು ಏನು ಪ್ರೊಫೆಸರ್ ಶಂಕರ್ ಗಿಲಿಗಿಲಿ ಮ್ಯಾಜಿಕ್, ನೀವು ಏನೆಲ್ಲ ಹೊಸ ಮ್ಯಾಜಿಕ್ಗಳನ್ನು ನೀವು ಮಾಡಿದ್ದೀರಿ ಸರ್, ಆ ಬಗ್ಗೆ ಸ್ವಲ್ಪ. ಹೊಸ ಮ್ಯಾಜಿಕ್ಗಳನ್ನು ಅಂತ ಹೇಳಿದ್ರೆ, ನಾವು ಮ್ಯಾಜಿಕ್ಕನ್ನು ಕೇವಲ ಮನೋರಂಜನೆಗೆ ಮಾತ್ರ ಬಳಸಬಾರ್ದು, ಅದನ್ನು ಬೇರೆ ಬೇರೆ ರಂಗಗಳಲ್ಲಿ ನಾವು ಬಳಸಬೇಕು ಅಂತೇಳಿ ನಾನು ಪ್ರಾರಂಭದಿಂದಲೂ ನಂಬಿಕೊಂಡು ಬಂದ. ಅಂದರೆ ಒಂದು ಸೆಕೆಂಡ್, ಅಂದರೆ ಮ್ಯಾಜಿಕ್ಕಿನ ಮೂಲ ಉದ್ದೇಶ ಮನೋರಂಜನೆ ಮಾತ್ರ ಅಲ್ಲ, ಹಾಗಾದರೆ ಬೇರೆ ಏನು? ಕನ್ಸ್ಟ್ರಕ್ಟಿವ್ ಪರ್ಪಸ್, ಅದಕ್ಕೆ ಮ್ಯಾಜಿಕನ್ನು ಬಳಸಬೇಕು ಅಂತೇಳಿ. ಹಾಗೆ ನಾವು ಯೋಚನೆ ಮಾಡಿದಾಗ ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೆ. ಕರೆಕ್ಟ್. 26 ವರ್ಷ ಜಾದೂಗಾರನಾಗಿಯೇ ಮಾಡಿದ್ವಿ. ಇಂಡಸ್ಟ್ರಿಯಲ್ ಮ್ಯೂಜಿಷಿಯನ್ ಅಂತೇಳಿ ನನಗೊಂದು ಡೆಸಿಗ್ನೇಷನ್ನೇ ಕೊಟ್ಟು ನನ್ನ ಕೂತ್ಕೊಳ್ಸಿದ್ರು. ಕರೆಕ್ಟ್. ನನಗೆ ಕೌಂಟರ್ನಲ್ಲಿ ಏನೂ ಮಾಡಿ ಗೊತ್ತಿಲ್ಲ. ಕರೆಕ್ಟ್. ನನ್ನ ಬ್ಯಾಂಕಿನ ಎಲ್ಲ ಉಳಿತಾಯ ಆರ್ಥಿಕ ಖಾತೆಗಳಿಗೆ ನಾನು ಬೇರೆ ಬೇರೆ ಮ್ಯಾಜಿಕ್ ಐಟಮ್ಸನ್ನು ನಾನೇ ಡಿವೈಸ್ ಮಾಡಿ ಅದನ್ನು ಜನರಿಗೆ ಬ್ಯಾಂಕಿಂಗಿನ ಬಗ್ಗೆ ಹೇಳ್ತಾ ಇದ್ದೆ. ಆಯಾ ಲೋಕಲ್ ಲ್ಯಾಂಗ್ವೇಜಲ್ಲಿ ನಾನು ಮಾತಾಡ್ತಾ ಇದ್ದೆ. ಆದ್ದರಿಂದ ಯಾವ ಸ್ಟೇಟಿಗೆ ಹೋದರೂ ನನಗೆ ಜನರಿಗೆ ಅರ್ಥ ಆಗುವಾಗ ಬ್ಯಾಂಕಿನ ಬಗ್ಗೆ ತಿಳಿಸಲಿಕ್ಕೆ ಕಷ್ಟ ಆಗಲಿಲ್ಲ. ಕರೆಕ್ಟ್. ಇದು ಅಂದರೆ ನಿಮಗೆ 6 ಭಾಷೆ ಗೊತ್ತಿದ್ದ ಕಾರಣ. ಹೌದು, ಬ್ಯಾಂಕ್ ಮ್ಯಾಜಿಕ್ ಅಂತಲೇ ಅದು ಪ್ರಚಾರ ಆಯಿತು. ಇದು ವರ್ಲ್ಡಿನಲ್ಲೇ ಫಸ್ಟ್ ಟೈಮ್. ಒಂದು ಬ್ಯಾಂಕು ಇಂಡಸ್ಟ್ರಿಯಲ್ ಮ್ಯೂಜಿಷಿಯನ್ ಅಂತೇಳಿ ನನಗೊಂದು ಹೆಸರು ಕೊಟ್ಟಿದ್ದಾರೆ. ಆ ಡೆಸಿಗ್ನೇಷನು ವರ್ಲ್ಡಿನ ಯಾವುದೇ ರಾಷ್ಟ್ರದಲ್ಲಿ ಇಲ್ಲ, ಯಾವುದೇ ಬ್ಯಾಂಕಿನಲ್ಲಿ ಇಲ್ಲ. ಅದು ನಿಮ್ಮ ಪ್ರಥಮ. ಅದು ಒಂದದು ನೀವು ಏನು ಹೊಸ್ತು ಮಾಡಿದೆ ಅಂತ ಕೇಳಿದ್ರೆ ನಾನು ಹೌದು, ಕರೆಕ್ಟ್ ಕರೆಕ್ಟ್. ಆಮೇಲೆ ಸ್ಪಿರಿಚುವಾಲಿಟಿ ಬಗ್ಗೆ ನಾನು ಮತ್ತು ಮಗ ಜೂನಿಯರ್ ಶಂಕರ್, ಅವನದು ಬಹಳ ಕಂಟ್ರಿಬ್ಯೂಷನ್ ಇದೆ ಅದರಲ್ಲಿ. ನಾವಿಬ್ಬರು ಸೇರಿ ಒಂದು ಪ್ರೋಗ್ರಾಮನ್ನು ಮಾಡಿದ್ವಿ. ನಮ್ಮ ಜಾದುವನ್ನು ನೋಡಿ ಒಬ್ಬರು ಏನು ಹೇಳಿದರು ಅಂದರೆ, ನೀವು ನಮ್ಮಲ್ಲಿಗೆ ಬನ್ನಿ ಅಂತ ಹೇಳಿದರು. ಅಂದರೆ ಮೌಂಟ್ ಅಬೂನಲ್ಲಿ ಬ್ರಹ್ಮಕುಮಾರಿಸ್ ಅವ್ರ ಸಂಸ್ಥೆ ಇದೆ. ಕರೆಕ್ಟ್, ಗೊತ್ತಲ್ಲ. ಅವರು ಆರ್ಟಿಸ್ಟ್ಗಳಿಗೆ ಒಂದು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳದ್ದು ಒಂದು ಸಮ್ಮೇಳನ ಮಾಡಿದ್ರು. ಆ ಸಮ್ಮೇಳನಕ್ಕೆ ನನ್ನನ್ನು ಮತ್ತು ಮಗನನ್ನು ಕರೆದ್ರು. ನಾವು ಅಲ್ಲಿಗೆ ಹೋದೆವು. ಅಲ್ಲಿ ಕೊನೆಯ ದಿವಸ ಹೇಳಿದ ನಮ್ಮ ಹತ್ರ, ನೀವು ನಿಮ್ಮ ಟ್ಯಾಲೆಂಟ್ಸನ್ನು ನೀವು ತೋರಿಸ್ಬೋದು, ಜಾಗತಿಕ ಶಾಂತಿಗೆ ಕಲಾವಿದನ ಕೊಡುಗೆ ಸಬ್ಜೆಕ್ಟ್ ಇತ್ತು. ಕರೆಕ್ಟ್, ವೆರಿ ನೈಸ್ ಕಾನ್ಸೆಪ್ಟ್ ಇತ್ತು. ಸೊ ಕೆಲವರು ಸಂಗೀತ ಮಾಡಿದ್ರು, ಬೇರೆ ಬೇರೆ ಇದು ಮಾಡಿದ್ರು. ನಾವೇನು ಮಾಡಿದ್ವಿ ಅಂದರೆ, ಮಗ ಮತ್ತು ನಾವು 2 ಜಾದು, ನಾನೊಂದು ಅವನೊಂದು ಮಾಡಿದ. ಅದು 2 ಜಾದುವನ್ನು ನಾವು ಸ್ಪಿರಿಚುವಾಲಿಟಿಗೆ ಲಿಂಕ್ ಕೊಟ್ಟಿವಿ. ಹೇಗೆ, ಅದು ಯಾವ ರೀತಿ, ಅದನ್ನು ಸ್ವಲ್ಪ ವಿವರಣೆ ಕೊಡಿ. ಸೊ ಅದರಲ್ಲಿ ಒಂದು ನಾವೆಲ್ಲಿದ್ರು, ಈಗ ನಾವು ಆಡಿಯನ್ಸಿಗೆ ಹೋದೆವು. ಕರೆಕ್ಟ್. ಹೋಗಿ ಪ್ರತಿಯೊಬ್ಬರಲ್ಲಿ ಕೂಡ ಅವನ ಹೀಗೆ ಮುಟ್ಟಿ ತೆಗೆಯುವಾಗ ಲೈಟ್ ಬರ್ತದೆ. ಇದು ಅವನ ಒಳ್ಳೆಯ ಗುಣ. ಆ ಒಳ್ಳೆಯ ಗುಣನ ಒಂದು ಚೀಲ, ಆ ಚೀಲದೊಳಗೆ ಹಾಕ್ತೇವೆ, ಚೀಲಕ್ಕೆ ಹಾಕ್ತೇವೆ. ಹಾಗೆ ಆಡಿಯನ್ಸ್ ಪ್ರತಿಯೊಬ್ಬರ ಹತ್ರ ಹೋಗಿ ಪೇ ಮಾಡೋ ಒಂದೊಂದು ಲೈಟ್ ಬರ್ತದೆ, ಲೈಟ್ ಉರಿತಿರೋ ಬಲ್ಬ್ ಬರ್ತದೆ, ತೆಗೆದು ಅದಕ್ಕೆ ಹಾಕ್ತೇವೆ. ಆ ಚೀಲದಿಂದ ಅದನ್ನು ಪುನಃ ಹೀಗೆ ಓಪನ್ ಮಾಡುವಾಗ ಅಲ್ಲಿ ಬಲ್ಬ್ಗಳು ಮಾಯ ಆಗಿರ್ತದೆ. ಅದರ ಬದಲಿಗೆ ಒಂದು ಮನುಷ್ಯನ ಚಿತ್ರ ಇರ್ತದೆ. ಆ ಮನುಷ್ಯನ ಚಿತ್ರ ಪೂರ್ತಿ ಲೈಟ್ ಸೇರಿಸ್ಕೊಂಡು ಉರಿತಾ ಇರ್ತದೆ. ಅಂದರೆ ಈಗ ಈ ಮನುಷ್ಯ ಎಲ್ಲ ಒಳ್ಳೆಯ ಗುಣಗಳಿಂದ ಸೇರಿದ ಸದ್ಗುಣವಂತನಾಗಿದ್ದಾನೆ. ಹೌದು, ಸದ್ಗುಣವಂತ ಮನುಷ್ಯ ದೈದೀಪ್ಯಮಾನವಾಗಿ ಬೆಳಗುತ್ತಾನೆ. ಸೊ ಇದು. ಆಮೇಲೆ ರಾವಣನ 10 ತಲೆ ಉಂಟು ಅಂತೇಳಿ. ಕರೆಕ್ಟ್. ನಾವು ಅದಕ್ಕೆ ಏನು ಮಾಡಿದೆವು ಅಂದರೆ, ಈ ಕಾರ್ಯಕ್ರಮ ಮಾಡಬೇಕಿದ್ರೆ ನಮಗೆ ಬ್ರಹ್ಮಕುಮಾರಿ ಸಂಸ್ಥೆಯ BK ಸೌರಭ, BK ಸುಜಾತ ಅಂತೇಳಿ 2 ಅಕ್ಕಂದರು, ಅವರು ಬಹಳಷ್ಟು ನಮಗೆ ಅವ್ರ ಬಗ್ಗೆ ಹೇಳಿದ್ದಾರೆ. ಯಾಕಂದರೆ ನಮಗೆ ಬ್ರಹ್ಮಕುಮಾರಿ ತತ್ವಗಳ ಬಗ್ಗೆ ಗೊತ್ತಿಲ್ಲ. ಕರೆಕ್ಟ್. ಅವರೇ ಹೇಳಿದ್ದು. ರಾವಣನ ಮಾಡಿದಾಗ ಏನು ಮಾಡಿದ್ವಿ ಅಂದರೆ, 10 ತಲೆ ರಾವಣ ಬರ್ತಾನೆ ಸ್ಟೇಜಿಗೆ. ನಾವು ರಾವಣನ ವೇಷ ಹಾಕ್ಕೊಂಡ್ಬಿಟ್ಟು 10 ತಲೆ ಇಟ್ಕೊಂಡು ಬರ್ತಾನೆ. ಬರುವಾಗ ಹುಡುಗರನ್ನೆಲ್ಲ ಓಡಿಸ್ಕೊಂಡು ಬರ್ತಾನೆ. ಜನರೆಲ್ಲ ಬೊಬ್ಬೆ ಹೊಡ್ಕೊಂಡು ಬರ್ತಾರೆ, ಈ ರಾವಣನಿಂದ ನಮ್ಮನ್ನು ಕಾಪಾಡಿ ಅಂತೇಳಿ. ಆಗ ನಾವು ಜಾದೂಗಾರ ಬರ್ತೇನೆ, ಏನು ಅಂತ ಕೇಳ್ತೇವೆ, ಈ ರಾವಣ ನಮ್ಮನ್ನು ಕೊಲ್ತಾ ಇದ್ದಾನೆ, ನಮ್ಮನ್ನು ಕಾಪಾಡಿ ಅಂತೇಳಿ. ಆಗ ನಾವೇನು ಹೇಳ್ತೇವೆ, ಏನು ಮಾಡಬೇಕು, ರಾವಣನ ನೀವು ಕೊಲ್ಲಿ ಅಂತೇಳಿ. ರಾವಣ ಕೊಂದರೆ ಸಾಯ್ತಾನ ನೋಡಿ, ಕಾಯ್ಬೇಕಲ್ಲ ಅಂತ ಹೇಳ್ತಾರೆ. ಅಷ್ಟು ಹೇಳಿದ ಕೂಡಲೇ ರಾವಣ ಬರ್ತಾನೆ. ಬರುವಾಗ ನಮ್ಮ ಇಬ್ಬರು ರಾವಣನನ್ನು ಹಿಡಿದು ಅವನನ್ನು ತೆಗೆದು ಟೇಬಲ್ ಮೇಲೆ ಮಲಗಿಸಿ ನಾನೊಂದು ದೊಡ್ಡ ಗರಗಸ ತಗೊಂಡ್ಬಂದು ರಾವಣನನ್ನು ಮಧ್ಯದಿಂದ ಕಟ್ ಮಾಡ್ತೇನೆ. ಕಟ್ ಮಾಡಿ ರಾವಣನನ್ನು 2 ತುಂಡು ಮಾಡಿ ಬೇರೆ ಬೇರೆ ಮಾಡಿ ಮಧ್ಯದಿಂದ ನಡ್ಕೊಂಡು ಬಂದು ನಾನು ಹೇಳ್ತೇನೆ, ನೋಡಿ ರಾವಣ ಸತ್ತ, ನಾನು ಬರ್ತೇನೆ ಅಂತ ಹೇಳ್ತೇನೆ. ನಾನು ಹೋಗ್ತೇನೆ.
ಏನು ಮಾಡ್ತಾರೆ, 2 ಮಂತ್ರವನ್ನು ಜಾಯಿಂಟ್ ಮಾಡ್ತಾರೆ. ಜಾಯಿಂಟ್ ಮಾಡಿದ ಕೂಡಲೇ ಪುನಃ ರಾವಣನಿಂದ ಎದ್ದು ನಿಂತ್ಕೊಳ್ತಾನೆ, ಅವನು ಪುನಃ ಓಡಿಸ್ಕೊಂಡು ಬರ್ತಾನೆ. ಇವರು ಪುನಃ ಬಂದು ಹೇಳ್ತಾರೆ, ಇಲ್ಲ ರಾವಣ ಸಾಯಲಿಲ್ಲ ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೇನೆ, ರಾವಣ ಹಾಗೆಲ್ಲ ಸಾಯೋದಿಲ್ಲ, ರಾವಣನ ಮನ ಪರಿವರ್ತನೆ ಮಾಡಬೇಕು, ಅವನನ್ನು ತುಂಡು ಮಾಡೋದಲ್ಲ. ಹಾಗೆ ಹೇಳಿ ಹೇಗೆ ಅಂತ ಕೇಳಿದರೆ ರಾವಣ ಬರ್ತಾನೆ. ಬಂದ ಕೂಡಲೇ ರಾವಣ ಏನು ರಾವಣ ಇದು, ನೀನು ಏನು ತಿಳ್ಕೊಂಡಿದ್ದೆ, ನೀನು ಯಾರು ನಿಜವಾಗಿ, ಇದು ಯಾಕೆ ಈ ವಿಕಾರಗಳನ್ನೆಲ್ಲ ನೀನು ಇಟ್ಕೊಂಡಿದ್ದಿ, ನಿನ್ನ ವಿಕಾರಗಳನ್ನೆಲ್ಲ ನೀನು ಸುಟ್ಟು ಬಿಡು ನೀನು ಅಂತ ಹೇಳ್ತಾರೆ ರಾವಣ ಹತ್ರ. ಹೇಳುವಾಗ ಅಲ್ಲಿಂದ ಅಗ್ನಿಕುಂಡ ಬರ್ತದೆ. ರಾವಣ ಕೇಳ್ತಾನೆ, ಅವನು ಒಂದೊಂದೇ ತಲೆಗಳನ್ನೆಲ್ಲ ತೆಗೆದು ಅಗ್ನಿಕುಂಡಕ್ಕೆ ಹಾಕ್ತಾನೆ. ಕೊನೆಗೆ ರಾವಣ ಜಂಪ್ ಮಾಡ್ತಾನೆ. ಜಂಪ್ ಮಾಡುವಾಗ ರಾವಣಲ್ಲಿ ಮಾಯ ಆದ ತಕ್ಷಣ ಅಲ್ಲಿ ಪ್ಯೂರ್ ವೈಟ್ ಡ್ರೆಸ್ ಹಾಕೊಂಡು ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾನೆ. ನೋಡಿ, ಎಲ್ಲ ದುರ್ಗುಣಗಳನ್ನು ರಾವಣ ಅಗ್ನಿಯಲ್ಲಿ ದಹಿಸಿ ಈಗ ಪರಿಶುದ್ಧನಾಗಿದ್ದಾನೆ ಅಂತೇಳಿ. ಸೊ ಇದು ಒಂದು ಸಬ್ಜೆಕ್ಟು. ಸೊ ಹೀಗೆ ಇದೇ ರೀತಿ ಆಮೇಲೆ ತಾವರೆಯ ಮೇಲೆ ಕೂತ್ಕೊಂಡಿರ್ತಾಳೆ. ನಾವು ಹೇಳ್ತೇವೆ ನೋಡಿ, ಯೋಗ ಮಾಡಿದರೆ, ಪ್ರಾಣಾಯಾಮ ಮಾಡಿ ಯೋಗ ಮಾಡಿದರೆ ನೀವು, ನಮ್ಮ ದೇಹ ಎಷ್ಟು ಹಗುರಾಗ್ತದೆ ಅಂದರೆ ನಮಗೆ ಗಾಳಿಯಲ್ಲಿ ತೇಲಿದಷ್ಟು ಖುಷಿ ಆಗ್ತದೆ ಅಂತ ಹೇಳಿ ಒಬ್ಬರನ್ನು ತಾವರೆಯ ಮೇಲೆ ಕೂತ್ಕೊಳ್ತಾನೆ. ಅವರು ಪದ್ಮಾಸನಕ್ಕೆ ಕೂತ್ಕೊಳ್ತಾಳೆ, ಧ್ಯಾನ ಮಾಡ್ತಾಳೆ. ಧ್ಯಾನ ಮಾಡ್ತಾ ಇದ್ದಾಗ ಅವಳು ಹಾಗೇ ಎತ್ಕೊಂಡು ಮೇಲೆ ಬರ್ತಾಳೆ, ಬಂದು ಮೇಲೆ ಹೋಗ್ತಾಳೆ. ಆಮೇಲೆ ಪುನಃ ಅವಳನ್ನು ನಾವು ಕೆಳಗಿಳಿಸ್ತೇವೆ. ಅಂದರೆ ಯೋಗದಿಂದ ನಮ್ಮ ಮನಸ್ಸಿಗೆ ಯಾವ ರೀತಿ ನೆಮ್ಮದಿ ಸಿಗ್ತದೆ, ಶಾಂತಿ ಸಿಗ್ತದೆ, ಅದರ ಬಗ್ಗೆ ಈ ರೀತಿಯಲ್ಲಿ ನಾವು ಎಲ್ಲ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ 2 ಗಂಟೆಯ ಕಾರ್ಯಕ್ರಮ ಪೂರ್ತಿ ಇದೇ ರೀತಿ ಸಬ್ಜೆಕ್ಟ್ ಮೇಲೆ ನಾವು ಮಾಡಿದ್ವಿ. ಈಗ ಒಂದು ಕಾರ್ಗಿಲ್ ಯುದ್ಧ ಆಯಿತು. ಕರೆಕ್ಟ್. ಕಾರ್ಗಿಲ್ ಯುದ್ಧ ಆದ ಟೈಮ್ನಲ್ಲಿ ನಾನು ಬ್ಯಾಂಕಲ್ಲಿದ್ದೆ. ನಮ್ಮ ಚೇರ್ಮನ್ ಕೇಳಿದರು, ವಾಟ್ಸ್ ಯುವರ್ ಕಂಟ್ರಿಬ್ಯೂಷನ್ ಟು ಕಾರ್ಗಿಲ್ ಅಂತ ಕೇಳಿದರು. ನಾನು ಹೇಳಿದೆ, ಸರ್ ನಾವೆಲ್ಲ ಒಂದೊಂದು ದಿವಸದ ಸಂಬಳ ಕೊಟ್ಟಿದ್ದೇವೆ ಅಂತ ಹೇಳಿ, ತಿಂಗಳಿಗೆ ಸಂಬಳ ಕೊಟ್ಟಿದ್ದೇವೆ ಅಂತ ಹೇಳಿದೆ. ಅದು ಎಲ್ಲರೂ ಕೊಟ್ಟಿದ್ದಾರೆ, ವಾಟ್ ಇಸ್ ಯುವರ್ ಕಂಟ್ರಿಬ್ಯೂಷನ್ ಅಂತ ಕೇಳಿದೆ. ಆ್ಯಸ್ ಎ ಮ್ಯಾಜಿಷಿಯನ್. ಸೊ ಹೇಳಿದೆ ಅವತ್ತು, ಸೊ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಮೋರ್ ಫ್ರಮ್ ಮೀ, ಗಿವ್ ಮೀ 10 days ಟೈಮ್ ಅಂತ ಹೇಳಿದೆ. ಆಮೇಲೆ ನಾವು ಬಂದು ಕಾರ್ಗಿಲ್ ಮ್ಯಾಜಿಕ್ ಅಂತ ಒಂದು ಹೊಸ ಪ್ರೋಗ್ರಾಮ್ ಮಾಡಿದ್ವಿ. ಅದರಲ್ಲಿ ಕಾರ್ಗಿಲ್ ಗಡಿಯಲ್ಲಿ ಈ ಪಾಕಿಸ್ತಾನಿಯರು ಆಕ್ರಮಣಕಾರರು ಬಂದು ಏನೆಲ್ಲ ಅವಾಂತರ ಮಾಡ್ತಾ ಇದ್ದಾರೆ ಇದನ್ನು ಮ್ಯಾಜಿಕ್ ಮೂಲಕ ಜನರಿಗೆ ತೋರಿಸಿದ್ವಿ. 1 ಗಂಟೆ ಕಾರ್ಯಕ್ರಮ, ಕಾರ್ಗಿಲ್ ಮ್ಯಾಜಿಕ್ ಅಂತೇಳಿ. ಆ ಕಾರ್ಯಕ್ರಮ ಮಾಡಿ ಇಲ್ಲಿ ಚೇರ್ಮನ್ಗೆ ಭಾಳ ಖುಷಿ ಆಯಿತು. ಆಮೇಲೆ ವಿಧಾನಸೌಧದ ಒಳಗೆ ಮಾಡಿದೆವು. ವಿಧಾನಸೌಧದ ಒಳಗೆ ನಡೆದ ಪ್ರಥಮ ಕಾರ್ಯಕ್ರಮ ಇದು. ಸುಬ್ಬಲಕ್ಷ್ಮಿಯವರಂಥ ಸಂಗೀತ ಬಿಟ್ಟರೆ ಇಂಥ ಕಾರ್ಯಕ್ರಮ ವಿಧಾನಸೌಧದ ಹಿಸ್ಟ್ರಿಯಲ್ಲಿ ಆಗಲಿಲ್ಲ. ಕರೆಕ್ಟ್. ಅಲ್ಲಿ ಕಾರ್ಯಕ್ರಮ ಮಾಡಿ ನಾವು ಕೊನೆಗೆ ಹೇಳಿದೆವು, ನಿಮ್ಮದು ಏನಾದರೂ ಕಾರ್ಗಿಲ್ ನಿಧಿಗಿದ್ದರೆ ನೀವು ಕೊಡಿ, ಅದನ್ನು ನಾವು ಕಳಿಸ್ಕೊಡ್ತೇವೆ ಅಂತೇಳಿ. ಎಲ್ಲ ಬಂದ ಮಿನಿಸ್ಟರ್ಸ್ಗಳು, MLAಗಳು ಅವರೆಲ್ಲ ದುಡ್ಡು ಹಾಕಿದರು. ಹಾಗೆ ಬೇರೆ ಬೇರೆ ಕಡೆ ಕಲೆಕ್ಷನ್ ಮಾಡಿ ಕೆಲವು ಲಕ್ಷ ರೂಪಾಯಿ ಸಂಪಾದನೆ ಆಗಿತ್ತು. ಆ ಪೂರ್ತಿ ಹಣವನ್ನು ನಾವು ಕಾರ್ಗಿಲ್ ಫಂಡಿಗೆ ಕೊಟ್ಟೆವು. ಇದು ಕಾರ್ಗಿಲ್ ಮ್ಯಾಜಿಕ್ನ ಇದು. ಈಗ ಇನ್ನು ಭಾಳ ಇದೆ, ನನಗೆ ಹೇಳಲಿಕ್ಕೆ ಒಂದು ನೆನಪು ಬರ್ತಾ ಇಲ್ಲ. ಕರೆಕ್ಟ್. ಅಂದರೆ ಮ್ಯಾಜಿಕ್ಕನ್ನು ಎಂಟರ್ಟೈನ್ಮೆಂಟಿನ ಜೊತೆಯಲ್ಲಿ ಬೇರೆ ಬೇರೆ ಕನ್ಸ್ಟ್ರಕ್ಟಿವ್ ಪರ್ಪಸ್ಸಿಗೆ, ಅಂದರೆ ಸಮಾಜಕ್ಕೆ ಅನುಕೂಲಕರವಾಗುವಂತಹ, ಸಮಾಜಕ್ಕೆ ಉಪಯೋಗವಾಗುವಂತಹ ಒಂದು ದೃಷ್ಟಿಯಲ್ಲಿ ನೀವು ಬಳಸಿಕೊಂಡು ಬಂದಿದ್ದೀರಿ. ಅದು ಹೇಗೂ ನಮಗೆ ಪರಿಣಾಮದಲ್ಲಿ ಗೊತ್ತುಂಟು. ಈಗ ನೋಡಿ, ನೀವು ಈಗ ಹಲವು ವಿಚಾರಗಳನ್ನು ಹೇಳಿದ್ರಿ. ಏನು, ಜಾದುವಿನ ಉದ್ದೇಶ ಕೇವಲ ಮನರಂಜನೆ ಮಾತ್ರ ಅಲ್ಲ, ಅದರಿಂದ ಬೇರೆ ಬೇರೆ ಉದ್ದೇಶ ಸಾಧನೆಗಳನ್ನು ಮಾಡಿಕೊಳ್ಳಬಹುದು ಅಂತ ಹೇಳಿದ್ರಿ. ನೀವು ರೋಗಿಗಳ ಮನಸ್ಸಿಗೆ ಸಂತೋಷ ಆಗುವಂತೆ ಮಾಡಿ ಅವರು ಮದ್ಯಪಾನದ ಮೇಲೆ ಮಾಡಿ, ಹೌದು ಅದೇ, ಮದ್ಯಪಾನ ಬಿಡಿಸುವುದರ ಬಗ್ಗೆ, ಅಂದರೆ ರೋಗಿಗಳ ಮೇಲೆ ಮನಸ್ಸಿಗೆ ಪರಿಣಾಮ ಬೀರಿ ಅವರು ಒಳ್ಳೆಯ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡುವ ಹಾಗೆ, ಅದು ಒಂದು ಚಿಕಿತ್ಸೆಯ ವಿಧಾನವೇ ಅಂತ ಇಟ್ಟುಕೊಳ್ಳುವ. ಈಗ ಇಷ್ಟೆಲ್ಲ ಕೇಳುವಾಗ ಏನು ನನಗೆ ಇನ್ನೊಂದು ಪ್ರಶ್ನೆ ಮೂಡ್ತದೆ. ಈ ಪ್ರಶ್ನೆ ಎಷ್ಟು ಸಮಂಜಸ ಅಂತ ನನಗೆ ಗೊತ್ತಿಲ್ಲ, ಆದರೂ ಕೂಡ ಮೂಡಿದ ಪ್ರಶ್ನೆಯನ್ನು ಕೇಳದೆ ಉಪಾಯ ಇಲ್ಲ. ಏನು ಅಂತಂದರೆ, ಜಾದುವಿನಿಂದ ಇಷ್ಟೆಲ್ಲ ಮಾಡಲಿಕ್ಕೆ ಆಗ್ತದೆ ಅಂತಾದರೆ, ಈಗ ಜಾದುವಿನಿಂದ ಮಾತ್ರ ಅಲ್ಲ, ಯಾವುದೇ ಒಂದು ಕಲೆಯಿಂದ ಮನುಷ್ಯನಲ್ಲಿ ಸಂಸ್ಕಾರ ಬೆಳೀತದೆ ಅಂತಾದರೆ, ಯಾವುದೇ ಒಂದು ಕಲೆ ಮನುಷ್ಯನಿಗೆ ಸಂಸ್ಕಾರವನ್ನು ಕೊಡ್ತದೆ ಅಂತಾದರೆ, ಅವನಲ್ಲಿ ಇಲ್ಲದೇ ಇರುವಂಥ, ಗರ್ಭಸ್ಥವಾಗಿ ಇಲ್ಲದೇ ಇರುವಂಥದ್ದನ್ನು ಕೊಡ್ತದೆ ಅಂತಾದರೆ, ಹಾಗಾದರೆ ಕಳ್ಳರು ಅಥವಾ ದಗಾಕೋರರು, ಸುಲಿಗೆಕೋರರು, ಭಯೋತ್ಪಾದಕರು ಇವರನ್ನೆಲ್ಲ ನಾವು ಯಾವುದೇ ಒಂದು ಕಲೆ, ಈಗ ಜಾದು ಅಂತಲ್ಲ, ಯಾವುದೇ ಸಂಗೀತದಿಂದವೋ ಅಥವಾ ಇನ್ನೊಂದು ಯಾವುದೋ ಕಲೆಯಿಂದನೋ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆಯ ಪ್ರಶ್ನೆ ಇಲ್ಲ. ಪ್ರಯತ್ನ ಯಾಕೆ ಮಾಡಬಾರ್ದು? ಪ್ರಯತ್ನ ಮಾಡ್ಬೋದು, ಆದರೆ ಈ ಭಯೋತ್ಪಾದಕರು ಬಂದು ಕೂತ್ಕೊಳ್ತಾರಲ್ಲಿ, ಕಳ್ಳರು ಬಂದು ಕೂತ್ಕೊಳ್ತಾರಲ್ಲಿ. ಕರೆಕ್ಟ್. ಅವರು ಬಂದು ಕೂತ್ಕೊಂಡ್ರೆ ಅವರಿಗೆ ನಾವು ಸಮಜಾಯಿಸಿ ಕೆಲವೆಲ್ಲ ಮಾಡಿ ತೋರಿಸ್ಬೋದು. ಅವರೇ ಬರಲಿ, ಅವರೇ ಕರೆಕ್ಟ್. ಅಂದರೆ ಮೂಲತಃ ಅವರಿಗೆ
ನಾವು ಇದು ಮಾಡೋದು ತಪ್ಪು ಅಂತ ಅವರಿಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬರಬೇಕು. ಅದು ಬಂದರೆ ಮಾತ್ರ ನಾವು ಇದನ್ನು ಮಾಡಿದ್ವಿ. ಈಗ ಹಿಪ್ನಾಟಿಸಮ್ ಅಂತ ಹೇಳ್ತೇವೆ. ಹಿಪ್ನಾಟಿಸಮ್ ಮಾಡಬೇಕು ಅಂತಾದರೆ ಆ ಬಂದ ಸಬ್ಜೆಕ್ಟ್ ಯಾರು ಇರ್ತಾನೆ ಅವನು ಕಾಪರೇಷನ್ ಬೇಕು. ಕರೆಕ್ಟ್. ಅವನ ಕಾಪರೇಷನ್ ಇಲ್ಲದೆ ಇದ್ದರೆ ಹಿಪ್ನೋಟೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಜೆಷನ್ಸಿಂದ ಆಗೋದಿಲ್ಲ, ಬಟ್ ಬೇರೆ ಮೆಥಡ್ಸಿಂದ ಮಾಡ್ಲಿಕ್ಕೆ ಆಗುತ್ತೆ. ಸಜೆಷನ್ಸ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಮೂಲಭೂತವಾಗಿ ನೀವು ಹೇಳೋದು ನಮಗೆ ನಾನು ಬದಲಾಗಬೇಕು, ನಾನು ಒಳ್ಳೆಯ ಒಂದು ಬದುಕು ಬಾಳಬೇಕು ಎನ್ನುವಂಥ ಒಂದು ಭಾವನೆ, ಸದ್ಭಾವನೆ ನಮ್ಮಲ್ಲಿರಬೇಕು. ಈಗ ನಾನು ಮದ್ಯವ್ಯಸನ ಅಂತ ಹೇಳಿದಾಗ ಅಲ್ಲಿ ಅವ್ರಿಗೆ ಬರ್ತಾರೆ, ಶಿಬಿರಕ್ಕೆ ಬರ್ತಾರೆ. ನಾನು ಶಿಬಿರದಲ್ಲಿ ಹೋಗಿ ಮಾಡ್ತೇನೆ. ಧರ್ಮಸ್ಥಳ ವೀರೇಂದ್ರ ಹೆಗಡೆ ನನಗೆ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಶಿಬಿರದಲ್ಲಿ ನಾವು ಮಾಡುವಾಗ ಅಲ್ಲಿಗೆ ಬಂದವರಿಗೆಲ್ಲರಿಗೂ ನಾವು ಬಿಡಬೇಕು ಅಂತ ಅವ್ರಿಗೆ ಇರ್ತದೆ, ಆದರೆ ಬಿಡ್ಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಅಂಥವರಿಗೆ ನಾವು ದಾರಿ ತೋರಿಸ್ಬೋದು. ಅಂದರೆ ಯಾವ ರೀತಿ ಅದನ್ನೊಂದು ಸಣ್ಣ ಒಂದು ವಿವರಣೆ ಮೂಲಕ ನಾವು ಏನು ಮಾಡ್ತೇವೆ ಅಂದರೆ, ಈಗ ಶಿಬಿರಕ್ಕೆ ಬಂದರೆ ಶಿಬಿರ ಮುಗಿದ ಮೇಲೆ ನೀವು ಊರಿಗೆ ಹೋಗ್ತೀರಿ. ಊರಿಗೆ ಹೋಗುವಾಗ ನಿಮ್ಮ ಫ್ರೆಂಡ್ಸ್ಗಳು ಕಾಯ್ತಾ ಇರ್ತಾರೆ. ಓ ಕರೆಕ್ಟ್. ಕಂಪ್ನಿ ಕೊಡ್ತಾ ಇದ್ದವರು ಬಂದೆ ಶಿಬಿರ ಮುಗಿಸಿ ಬಾ ಒಂದು ಪೆಗ್ ಹಾಕು ಅಂತ ಕರೀತಾರೆ ನೀವು. ಆಗ ನೀವೇನು ಮಾಡ್ತೀರಿ? ಕೊಡ್ತೀರಾ? ಇಲ್ಲ. ಅವನೇನು ಮಾಡ್ತಾನೆ? ರಮ್ಮು ಕುಡಿಯುವ ಅಂತ ಹೇಳ್ತಾರೆ. ಈಗ ಹೇಳಿ ನಾವೊಂದು ರಮ್ಮಿನಂತ ತೋರಿಸ್ತೇನೆ. ಆಮೇಲೆ ಇನ್ನು ಕೆಲವರು ಬರ್ತಾರೆ, ಅವ್ರು ಹೇಳ್ತಾರೆ ಬೇಡ ವಿಸ್ಕಿ ಕುಡಿಯುವ ಅಂತ ಹೇಳ್ತಾರೆ. ನಾನು ವಿಸ್ಕಿ ತೋರಿಸ್ತೇನೆ. ಮತ್ತು ಕೆಲವರು ಹೇಳ್ತಾರೆ ಅದು ಯಾವ್ದು ಬೇಡ ಬೀರ್ ಕುಡಿದ್ರೆ ಏನಾಗುದಿಲ್ಲ. ಕರೆಕ್ಟ್. ಬೀರಿನಲ್ಲಿ ಏನು ಆಲ್ಕೋಹಾಲ್ ಇಲ್ಲ ಅಂತ ಹೇಳಿ ಸುಳ್ಳು ಹೇಳುವವರು ಇದ್ದಾರೆ, ಉಂಟು. ಹೌದು. ಈ ಥರ ಎಲ್ಲ ನಿಮ್ಮನ್ನ ಪುನಃ ಈ ಫೀಲ್ಡಿಗೆ ಕುಡಿಯುವಾಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಬೀರಿ ತೋರಿಸ್ತೇನೆ. ಇಷ್ಟ ಆದಮೇಲೆ ನೀವು ಇದನ್ನು ಯಾವುದನ್ನು ಆಯ್ಕೆ ಮಾಡ್ತೀರಿ? ಕೊನೆಗೆ ಅದನ್ನೆಲ್ಲ ನಾನು ಅದನ್ನು ಮುಚ್ಚಿಡ್ತೇನೆ, ಕವರ್ ಮಾಡಿಡ್ತೇನೆ. ಕವರ್ ಮಾಡಿ ಇಟ್ಟ ಮೇಲೆ ಅವ್ರ ಹತ್ರ ತೋರಿಸ್ತೇನೆ. ನೀವು ಹೇಳಿ ಯಾವುದನ್ನು ತೆಗಿಬೇಕು ಅಂತೇಳಿ ನಾನು ತೆಗಿತೇನೆ ಅಂತ ಹೇಳ್ತೇನೆ. ಸೊ ಅವರು ಒಂದನ್ನು ತೆಗೀರಿ, ಅದು ತೆಗೀರಿ, ಇದು ತೆಗೀರಿ ಅಂತ ಹೇಳ್ತಾರೆ. ಎಲ್ಲ ತೆಗಿತೇವೆ. ತೆಗೆದು ಕೊನೆಗೊಂದು ಉಳಿತದೆ. ನೋಡಿ, ಕೊನೆಗೊಂದು ಉಳಿದಿದೆ ಅಲ್ಲ, ಅದು ನೀವು ಇನ್ನು ಮುಂದೆ ಜೀವನ ಪರ್ಯಂತ ತಗೊಳ್ಬೇಕಂತದ್ದು. ಇದು ನನ್ನ ಆಯ್ಕೆ ಅಲ್ಲ, ನೀವೇ ಹೇಳಿದಾಗ ನಾನು ತೆಗಿತಾ ಹೋಗಿದ್ದೇನೆ. ಕೊನೆಗೊಂದು ಉಳಿದಿದೆ ನೋಡಿ, ಅದೆಂತ ನೋಡಿ ಅಂತ ಅದನ್ನು ತೆಗೆದರೆ ಅದು ಹಾಲು, 1 ಗ್ಲಾಸ್ ಹಾಲು. ಕರೆಕ್ಟ್. ಆಗ ನಾನು ಅವ್ರಿಗೆ ಹೇಳ್ತೇನೆ, ನೋಡಿ ಇದು ಹಾಲು ಕುಡಿಬೇಕು, ನೀವು ಆಲ್ಕೋಹಾಲ್ ಅಲ್ಲ, ಆಲ್ಕೋಹಾಲ್ ಬೇಡ, ಹಾಲು ಕುಡೀರಿ ಅಂತೇಳಿ ಅವರಿಗೆ ಆ ಒಂದು ಸಜೆಷನ್ಸ್ ಕೊಡ್ತೇನೆ. ಕರೆಕ್ಟ್. ಹಾಗೆ ಇದು ಸುಮಾರು ಐಟಮ್ಸ್ಗಳಿದೆ, ಸುಮಾರು ಕಾರ್ಯಕ್ರಮ. ಸರ್, ಈಗ ಇನ್ನೊಂದು ಪ್ರಶ್ನೆ. ಈಗ ನೀವು ಜಾದೂವನ್ನು ವೃತ್ತಿಯನ್ನಾಗಿ ಆರಿಸಿಕೊಂಡವರು ಅಂದರೆ ನಾನು ಅದನ್ನು ಫುಲ್ ಟೈಮ್ ಪ್ರೊಫೆಷನ್ ಅಂತ ಇದು ಮಾಡ್ಕೊಳ್ಳಿಲ್ಲ. ಅಂದರೆ ನಿಮಗೆ ಸಿಂಡಿಕೇಟ್ ಬ್ಯಾಂಕಿಂದ ಆಫರ್ ಬಂದಿದ್ದರಿಂದ ನೀವು ಅಲ್ಲಿ ಆ ಒಂದು ಏನು ಇಂಡಸ್ಟ್ರಿಯಲ್ ಇದು ಅಂತ ಕೊಟ್ರಲ್ಲ. ಅದೇನಾಯಿತು ಅಂದರೆ, ನಾನು ಫಸ್ಟಿಗೆ ಜಾಬಿಗೆ ಅಪ್ಲೈ ಮಾಡಿದ್ದೆ. ಅಪ್ಲೈ ಮಾಡಿದಾಗ ನನಗೆ ಸಿಗಲಿಲ್ಲ. ಕೊನೆಗೆ ನಾನು KKP ಅವರು ನನಗೆ ಅವ್ರು ಚೇರ್ಮನ್ ಆಗಿದ್ದರು. ಅವರು ನೀವು ಮ್ಯಾಜಿಕ್ ಮಾಡಿ ಇಲ್ಲಿ ಅಂತ ಹೇಳಿದ್ರು. ಕೊನೆಗೆ ನಾನು ಮಣಿಪಾಲ್ ಹೆಡ್ ಆಫೀಸಲ್ಲಿ ಮ್ಯಾಜಿಕ್ ಶೋ ಕೊಟ್ಟೆ. ಕರೆಕ್ಟ್. ಅದು ನೋಡಿ ಭಾರಿ ಖುಷಿ ಆಯಿತು. ಅವ್ರು ಹೇಳಿದರು, ನೋಡಿ ನಿನಗೆ ನಾನು ಬ್ಯಾಂಕ್ನಲ್ಲಿ ಕೆಲಸ ಕೊಡೋದಿಲ್ಲ. ಯಾಕೆ ಅಂತ ಕೇಳಿದೆ. ನೋಡಿ, ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕಲಾವಿದರಿದ್ದಾರೆ, ಬೇರೆ ಬೇರೆ ರೀತಿಯ ಕಲಾವಿದರಿದ್ದಾರೆ ನಮ್ಮಲ್ಲಿ, ಆದರೆ ಮ್ಯಾಜಿಕ್ ಮಾಡೋರು ಯಾರೂ ಇಲ್ಲ. ನೀನು ಮ್ಯಾಜಿಕ್ ಅದನ್ನೇ ಮುಂದುವರ್ಸು ಅಂತ ಹೇಳಿದರು. ನಂತರ ಹಣ ಇಲ್ಲ ಅಂತ ಹೇಳಿದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮಲ್ಲಿ ದುಡ್ಡು ಕೊಡ್ತೇನೆ ಅಂತ ಹೇಳಿದೆ. ಹಾಗೆ ಬ್ಯಾಂಕಿನಿಂದ ನನಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ದುಡ್ಡು ಕೊಟ್ಟರು. ಅದನ್ನು ಇನ್ವೆಸ್ಟ್ ಮಾಡಿ ನಾನು ಪ್ರೋಗ್ರಾಮ್ ಮಾಡ್ತಾಯಿದ್ದೆ. ಮತ್ತೊಂದು ಸಲ ನನಗೆ KKP ಚೇರ್ಮನ್ ಆಫೀಸಿಂದ ಲೆಟ್ರ್ ಬಂತು, ಕೂಡಲೇ ಬರಬೇಕು ಅಂತೇಳಿ. ಹೋದರೆ ಇವ್ರು ಹೇಳ್ತಾರೆ, ನಿನ್ನ ಬ್ಯಾಂಕಿಗೆ ತಗೊಳ್ತೇನೆ ಅಂತೇಳಿ, ಬಾ ಬ್ಯಾಂಕಿಗೆ ಅಂತ ಹೇಳಿದರು. ಖುಷಿ ಆಯಿತು, ಸೇರಿದೆ. ಟ್ರೈನಿಂಗ್ ಪೀರಿಯಡ್ನಲ್ಲಿ ನನಗೆ ಐಡಿಯಾ ಇತ್ತು, ಯಾಕೆ ಮ್ಯಾಜಿಕ್ಕನ್ನು ಬ್ಯಾಂಕಿನ ಪ್ರಚಾರಕ್ಕೆ ಬಳಸಬಾರ್ದು. ಈ ಹಣದ ವಿಷಯ ಇದು ನಿಮ್ಮದೇ ಕಲ್ಪನೆ, ನನ್ನದೇ ಕಲ್ಪನೆ, ಯಾಕೆ ಬಳಸಬಾರ್ದು ಅಂತೇಳಿ ಕೂಡಲೇ KKP ಆಫೀಸಿಗೆ ಹೋದೆ. ಹೇಳಿದೆ, ಟ್ರೈನಿಂಗಲ್ಲಿ ಇದ್ದಾಗಲೇ ಹೀಗೇನೊಂದು ಐಡಿಯಾ ಬಂದೆ ಅಂತ ಹೇಳಿದೆ. ಆಗ ಅವರು ಹೇಳಿದರು, ನಿನ್ನನ್ನು ನಾನು ಪುನಃ ಕರೆಸಿದ್ದು ಅದಕ್ಕೆ ಅಂತ ಹೇಳಿ. ಅವರು ಜಪಾನಿಗೇನೋ ಹೋದಾಗ ಅಲ್ಲಿ ಏನೋ ಈ ಟೈಪಿಂದ ಪ್ರೋಗ್ರಾಮ್ ನೋಡಿದಾರಂತೆ. ಆಗ ಅವರಿಗೆ ನನ್ನ ನೆನಪಾಯಿತು, ಶಂಕರ್ ಮೊದಲೊಂದು ಸಲ ಬಂದ ಕೆಲಸ ಕೇಳಿದ್ದ, ಈಗ ಸೇರಿಸುವ ಅಂತೇಳಿ. ಹಾಗೆ ನಾನು ಸೇರಿಸಿದ್ದು. ಮತ್ತು ಬ್ಯಾಂಕ್ನಲ್ಲಿ ನಾನು ಮಾಡಿದೆ. ಅವರು ಇಷ್ಟಪಟ್ಟರು, ಹೇಳಿದರು, ನಿನಗಿನ್ನು ರುಟೀನ್ ವರ್ಕ್ ಯಾವುದು ಬೇಡ, ನೀನು ಇದನ್ನೇ ಮಾಡು ಅಂತೇಳಿ ಫುಲ್ ಪ್ರೋತ್ಸಾಹ ಕೊಟ್ಟು ನಾನು ಮಾಡಿದೆ. ಈಗ ನೋಡಿ ಸರ್, ಈಗಿನ ಕಾಲದಲ್ಲಿ ಕೇವಲ ಅಂದರೆ ಬೇರೆ ಯಾವುದೇ ವೃತ್ತಿ ಇಲ್ಲದೆ ನಾನು ಜಾದುವನ್ನೇ ವೃತ್ತಿಯನ್ನಾಗಿ ಮಾಡಿ ಜೀವನ ಮಾಡ್ತೇನೆ ಅಂತ ಹೇಳಿದರೆ ಆ ಒಂದು ಅದರಿಂದಾಗಿ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಉಂಟು, ಆದರೆ ಅವನು ಸಾಧನೆ ತುಂಬ ಮಾಡಬೇಕು. ಈಗ ಏನಾಗಿದೆ, ಒಂದು ಸ್ವಲ್ಪ ಫಾಸ್ಟ್ ಫುಡ್ ಕಲ್ಚರ್ ನಮ್ಮಲ್ಲಿ ಬಂದಿದೆ. ಕರೆಕ್ಟ್. ಸರಿಯಾಗಿ ಅಭ್ಯಾಸ ಮಾಡೋದಿಲ್ಲ, ಅವರು ಡೆಡಿಕೇಶನ್ ಇಲ್ಲ. ಕರೆಕ್ಟ್. ಅದು ಎರಡು ಇಲ್ಲ ಅಂತಾದರೆ ಜಾದುವಿನಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು
ಗ್ರ್ಯಾಂಡ್ ಸ್ಕೇಲ್ನಲ್ಲಿ ಮಾಡಲಿಕ್ಕೆ ಹೊರಡ್ತಾನೆ ಅಂತಾದರೆ ಅವನು ಎಷ್ಟು ಕೋಟಿ ಖರ್ಚು ಮಾಡ್ತಾನೆ, ಲಕ್ಷ ಅಲ್ಲ ಹೌದು, ಕೋಟಿ ಖರ್ಚು ಮಾಡ್ತಾನೆ, ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅವನು ಸಕ್ಸಸ್ ಆಗುವಂಥದ್ದು. ಮೊದಲನೇದಾಗಿ ಅವನಿಗೆ ಟ್ಯಾಲೆಂಟ್ ಬೇಕು. ಕರೆಕ್ಟ್. ಡ್ಯಾನ್ಸರ್ಸು ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ, ಭರತನಾಟ್ಯದಲ್ಲಿ ಯಾವುದೇ ಇರಲಿ ಎಲ್ಲ ಡ್ಯಾನ್ಸ್ ಮಾಡ್ತಾರೆ, ಆದರೆ ಕೇವಲ ಕೆಲವೇ ಜನ ಮಾತ್ರ ಅದರಲ್ಲಿ ಶೈನ್ ಆಗ್ತಾರೆ, ಮುಂದೆ ಬರ್ತಾರೆ. ಹೌದು, ಅಂದರೆ ಅದು ಪ್ರತಿಭೆ. ಅದು ಮ್ಯಾಜಿಕ್ನಲ್ಲಿ ಕೂಡ ಹಾಗೆ. ಆ ಪ್ರತಿಭೆ ಬೇಕು, ಡೆಡಿಕೇಶನ್ ಬೇಕು ಅವರಿಗೆ, ಕನ್ವಿಕ್ಷನ್ ಬೇಕು ಅವರಿಗೆ. ಸೊ ಅದಿದ್ದರೆ ಮುಂದೆ ಜೀವನವನ್ನು ಖಂಡಿತವಾಗಿ ನಡೆಸಲಿಕ್ಕೆ ಸಾಧ್ಯ ಇದೆ. ಈಗ ಯಾವೆಲ್ಲ ರೀತಿಯ ಏನು ಮ್ಯಾಜಿಕ್ಗಳು ಈಗ ನಡೀತದೆ ಸದ್ಯ? ಈಗ ಹೆಚ್ಚಾಗಿ ಸಾಮಾನ್ಯ ಎಲ್ಲ ಕಡೆಯಲ್ಲಿ ನಡೆಯುವಂಥದ್ದು ದೊಡ್ಡ ಗ್ರ್ಯಾಂಡ್ ಸ್ಕೇಲ್ನ ಪ್ರೋಗ್ರಾಮ್ಸ್ ಇಲ್ಲ, ಕಡಿಮೆ ಆಗಿದೆ, ಇಲ್ವೇ ಇಲ್ಲ. ಸುಮಾರು ನನ್ನ ಇದರ ಪ್ರಕಾರ ಒಂದು 10 ವರ್ಷದಿಂದಂತೂ ತುಂಬ ಕಡಿಮೆ ಆಗಿದೆ. ಈಗ ನಾವು ಕೂಡ ಅಷ್ಟೇ ಆ ಗ್ರ್ಯಾಂಡ್ ಮೊದಲು ಮಾಡ್ತಿದ್ದ ಇಲ್ಯೂಷನ್ಸ್ ದೊಡ್ಡದು ನಾವು ಕೂಡ ಈಗ ಕಡಿಮೆ ಮಾಡಿದ್ದೇವೆ. ಯಾಕಂದರೆ ಒಂದು ಖರ್ಚು ತುಂಬ ಆಗುತ್ತೆ, ಅಷ್ಟು ನಮಗೆ ಸಿಗುವುದಿಲ್ಲ, ಉತ್ಪತ್ತಿ ಬರುವುದಿಲ್ಲ. ಸೊ ಆದ್ರಿಂದ ನಾವು ಕೂಡ ಕಾರ್ಯಕ್ರಮವನ್ನು ಮೊಟಕು ಅಂದ್ರೆ ಉತ್ಪತ್ತಿ ಬರುವುದಿಲ್ಲ ಅಂತಂದ್ರೆ ಜನರಿಗೆ ಹಾಗಾದ್ರೆ ಅದರ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ ಅಂತ ಆಯ್ತಲ್ಲ. ಅದು ಒಂದು ಕಾರಣ ಇರ್ಬೋದು. ಯಾಕಂದ್ರೆ ಈಗ ಜನರು ಬರುವವರು ಇಲ್ಲ. ಈಗ ಮ್ಯಾಜಿಕ್ ಅಂತೂ ಸಾಮಾನ್ಯ ಯಾವ ಕಲೆಗಾದ್ರೂ ಕೂಡ ಮೊದಲಿನ ರೀತಿಯಲ್ಲಿ ಜನ ಧುಮುಕಿ ಹೌದು, ಕರೆಕ್ಟ್. ಅದಕ್ಕೆ ಕಾರಣ ಏನು ಅಂತ ನಿಮ್ಗೆ ಈಗ ನೋಡಿ, ದಕ್ಷಿಣ ಕನ್ನಡದಲ್ಲಿ ಜಾದುವೇ ಇರಲಿಲ್ಲ, ನೀವು ಬಂದ ಮೇಲೆ ಒಂದು ಜಾದುವಿಗ ಈಗ ಕೆಲವರು ಜನ ಇದ್ದಾರೆ ಅಂತ ಇಟ್ಕೊಳ್ಳುವ, ಕಲಾವಿದರು ಹೆಚ್ಚಾಗಿದ್ದಾರೆ ಆಯ್ತಾ, ನುರಿತ ಕೆಲವು ಕಲಾವಿದರೇ ಇದ್ದಾರೆ ಈಗ. ಆದರೆ ಅದಕ್ಕೆ ಬರುವ ಪ್ರೇಕ್ಷಕರು ಕಡಿಮೆ ಆಗ್ತಾ ಇದ್ದಾರೆ ಅಂತಂದರೆ ಇದು ಕಲೆಯ ಏನು ಏಳಿಗೆಯ ಅಥವಾ ಕಲೆಯ ಕುಸಿತ ಎಂಥದ್ದು ಅಂತ ಹೇಳುದು ಇದಕ್ಕೆ? ಏಳಿಗೆ ಅಂತ ಹೇಗೆ ಹೇಳಲಿಕ್ಕೆ ಅಲ್ಲ, ಏಳಿಗೆ ಅಂತಂದ್ರೆ ನೋಡಿ ಕಲಾವಿದರು ಇದ್ದಾರಲ್ಲ, ಈಗ ಕಲಾವಿದರು ಇದ್ರೂ ಕೂಡ ಆ ಕಲಾವಿದ ಎಷ್ಟು ಸಕ್ಸಸ್ಫುಲ್ ಆಗಿರ್ತಾನೆ ಅಂತ ಬರ್ತದೆ, ಅವನಿಗೆ ಆ ಕಲೆಯ ಮೇಲೆ ಎಷ್ಟು ಹಿಡಿತ ಉಂಟು ಅಂತೇಳಿ. ಒಂದು ಹಿಡಿತ ಎದುರು ಇರ್ಬೋದು ಅಂತ ಹೇಳೋದಿಲ್ಲ, ಆದರೆ ಜನರಿಗೆ ಏನಾಗಿದೆ, ಒಂದು ಈಗಿನ ಜನರಿಗೆ ಮೊದಲಿನಷ್ಟು ಟೈಮಿಂಗ್ ಹಲವಾರು. ಅಂದರೆ ನನಗೆ ಬಹಳ ಆಶ್ಚರ್ಯ ಆಗೋದು ಏನು ಅಂತಂದರೆ, ಬರೀ ಮ್ಯಾಜಿಕ್ ಮಾತ್ರ ಇತ್ತು ಅಥವಾ ನಾಟಕ ಆಟ ಅಷ್ಟೇ ಇತ್ತು, ಲಿಮಿಟೆಡ್ ಇತ್ತು ಮೊದಲು. ಈಗ ಎಲ್ಲ ಎಂಟರ್ಟೈನ್ಮೆಂಟ್ ಅನ್ನೋದು ಅನ್ಲಿಮಿಟೆಡ್ ಆಗಿದೆ. ಆದ್ದರಿಂದ ಇದಲ್ಲದಿದ್ದರೆ ಅದು, ಅದಲ್ಲದ್ರೆ ಇದು ಅಂತೇಳಿ ಜನ ಆಯ್ಕೆ ಮಾಡಿ. ಅಂದರೆ ನೋಡಿ ಸರ್, ನನಗೆ ಭಾರಿ ಆಶ್ಚರ್ಯ ಆಗೋದು ಈಗ ನಿಮ್ಮ ಮಾತನ್ನು ಕೇಳುವಾಗ ಏನು ಅಂತಂದರೆ, ಯಕ್ಷಗಾನದ ಅದೆಷ್ಟೋ ಇಂಟರ್ವ್ಯೂಗಳನ್ನು ನಾನು ಮಾಡಿದ್ದೇನೆ, ಅವರೆಲ್ಲ ಹೇಳೋದು ಯಾರು ರಾತ್ರಿ ಇಡೀ ಕೂತ್ಕೊಳ್ತಾರೆ ಅಂತ ಹೇಳ್ತಾರೆ. ಅಂದರೆ 8 ಗಂಟೆ ಅನ್ನುವಂಥದ್ದು ನಿಜಕ್ಕೂ ನನ್ನ ಮಟ್ಟಿಗೆ ಒಂದು ದೊಡ್ಡ ಟೈಮು ಅಂತ ನಾನು ಅಂದುಕೊಂಡಿದ್ದೆ. ಆಮೇಲೆ ಈ ಗಮಕ ವಾಚನ ಆಗಲಿ ಅಥವಾ ಹರಿಕತೆ ಇದಾಗಲಿ ಅಥವಾ ಇನ್ನೊಂದು ಯಾವುದೋ ಆಗಲಿ, ಯಕ್ಷಗಾನದ ಅರ್ಧ ಸಮಯವನ್ನು ಅದು ತಗೊಳ್ತದೆ. ಅಂದರೆ 8 ಗಂಟೆ ಅಲ್ಲ, ಒಂದು 4 ಗಂಟೆ 3 ಗಂಟೆಯಲ್ಲಿ ತಗೊಳ್ತದೆ ಅಂತ ಇಟ್ಕೊಳ್ಳುವ. ಅಲ್ಲಿ ಕೂಡ ಅವರು ಹೇಳ್ತಾರೆ ಇಷ್ಟು ಹೊತ್ತು ತಾಳ್ಮೆ ಇಲ್ಲ ಜನರಿಗೆ, ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸರಿ, ನಾನು ಅದನ್ನು ಒಪ್ಪಿದೆ. ಹರಿಕತೆ ಇದಕ್ಕೆಲ್ಲ ಬೌದ್ಧಿಕವಾದಂಥ ಒಂದು ವಿಶೇಷವಾದಂಥ ಬುದ್ಧಿ ಮತ್ತೆ ಬೇಕಾಗ್ತದೆ, ಆಟಕ್ಕೆ ಬೇಕಾಗಿಲ್ಲ. ಆಯಿತು. ಈಗ 2.5 ಗಂಟೆ 1.5 ಗಂಟೆ ಜಾದುವಿಗೂ ಜನ ಬರುವುದಿಲ್ಲ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಬುದ್ಧಿ ಉಪಯೋಗಿಸುವ ಯಾವ ಒಂದು ಇದೂ ಬೇಕಾಗಿಲ್ಲ, ಸುಮ್ಮನೆ ಆ ಒಂದು ಕೌತುಕಗಳನ್ನು ನೋಡುವುದಷ್ಟೇ. ಅಂದರೆ ಮುಗ್ಧವಾದಂತಹ ಮನಸ್ಸು ಪ್ರೇಕ್ಷಕನಾದವನಿಗೆ ಬೇಕು. ಹಾಗಾದರೆ ಇಲ್ಲಿ ಏನು ಅರ್ಥ ಬರ್ತದೆ ಅಂತಂದರೆ, ನಾವು ದಿನ ಕಳೆದ ಹಾಗೆ ಮುಗ್ಧತೆಯನ್ನು ಕಳೆದುಕೊಂಡುತ್ತಾ ಬಂದಿದ್ದೇವೆ. ಅದರಿಂದಾಗಿ ನಮಗೆ ಸಾಧಾರಣದ್ದು ಯಾವುದೂ ನಮಗೆ ಹಿಡಿಸುವುದಿಲ್ಲ. ಮತ್ತು ಇನ್ನೊಂದು, ನೀವು ಹೇಳಿದಾಗೆ ಈಗಿನ ಒಂದು ಏನು ಜನಜೀವನ ಉಂಟು, ಬಹಳ ಮಿತಿಮೀರಿದ ಫಾಸ್ಟನ್ನು ಇರುವುದರಿಂದ ಅರ್ಧ ಗಂಟೆಯೂ ನಮಗೆ ಒಂದು ಕಡೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಎನ್ನುವಂಥ ಪರಿಸ್ಥಿತಿ ಉಂಟು ಅಂತ. ಆದರೆ ಹಾಗಾದರೆ ಯಾವ ಕಲೆಗೂ ಹಾಗಾದರೆ ಇನ್ನು ಭವಿಷ್ಯ ಇಲ್ವಾ? ಬರ್ಬೋದು, ಹೀಗೆ ಇರ್ಬೋದು. ಇದಕ್ಕಿಂತ ತುಂಬ ಹೆಚ್ಚಾಗ್ತದೆ ಅಂತ ನನಗೆ ಅನಿಸೋದಿಲ್ಲ. ನಮ್ಮ ಜನರಲ್ಲಿ ಇಂಥದನ್ನು ನೋಡುವ ಅಭಿರುಚಿ ಬೆಳಿಬೇಕು, ಅವರು ಬೆಳೆಸಬೇಕು. ಅಲ್ಲಲ್ಲ, ಈಗ ನೀವು ಜಾದೂಗಾರರಾಗಿ ಅಂದರೆ ಈಗ ಕರ್ನಾಟಕದಾದ್ಯಂತ ಅಥವಾ ಭಾರತ ದೇಶದಾದ್ಯಂತ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಜನರಲ್ಲಿ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಮತ್ತೆ ಜಾದುವಿನತ್ತ ಆಕರ್ಷಿತರಾಗಿ ಅವರು ಇನ್ನೊಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡುವಂತೆ ಮಾಡುವುದರ ಬಗ್ಗೆ ಏನಾದರೂ ಕ್ರಮಗಳನ್ನು ಕೈಗೊಂಡಿದ್ದೀರಾ? ಅಂದರೆ ನೋಡಿ, ಯಾಕೆಂತಂದರೆ ಪ್ರತಿಯೊಂದು ಕಲೆಯನ್ನು ಕೂಡ ಆಸ್ವಾದನೆ ಮಾಡಲಿಕ್ಕೂ ಒಬ್ಬ ಪ್ರೇಕ್ಷಕನಿಗೆ ಅದಕ್ಕೊಂದು ಟ್ರೈನಿಂಗ್ ಬೇಕಾಗ್ತದೆ. ಈಗ ಆ ಮಟ್ಟದಲ್ಲಿ ಅಂದರೆ ಜನರನ್ನು ಹೆಚ್ಚು ನಮ್ಮ ಕಡೆ ಆಕರ್ಷಣೆ ಒಳಪಡಿಸುವಲ್ಲಿ ಏನಾದರೂ ಅದರಲ್ಲಿ ಏನು ಮಾಡ್ಬೋದು ಅಂದರೆ, ಮುಖ್ಯವಾಗಿ ನಾವು ಒಂದು ಉತ್ತಮ ಕಾರ್ಯಕ್ರಮವನ್ನು ಕೊಡ್ತಾ ಬರಬೇಕಷ್ಟೇ ಹೊರತು ಪ್ರೇಕ್ಷಕರಿಗೆ ಮ್ಯಾಜಿಕ್ಕಿನ ತಿಳುವಳಿಕೆ ನೀಡಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಮ್ಯಾಜಿಕ್ನ ವಿಚಾರದಲ್ಲಿ ತಿಳುವಳಿಕೆ ನೀಡಲಿಕ್ಕೆ ಆಗೋದಿಲ್ಲ. ಈಗ ಉಳಿದ ಕೆಲವು ಕಲೆಗಳು ಅಂತಾದರೆ ಅವರಿಗೆ
ತಿಳುವಳಿಕೆ ಕೊಡ್ಬೋದು, correct. ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡ್ಬೋದು ಜನರಿಗೆ. ಆದರೆ ಇದರಲ್ಲಿ ಜನರಲ್ ಆಗಿ ವರ್ಕ್ಶಾಪ್ ಕಂಡಕ್ಟ್ ಮಾಡಿ ಜನರಲ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಲ್ಲ, ನನ್ನ ಪ್ರಶ್ನೆ ಏನು ಅಂತಂದರೆ, ಈಗ ನೋಡಿ, ಈಗ ಜನ ಎಷ್ಟೇ ಫಾಸ್ಟ್ ಇರಲಿ ಅಂಥದ್ದೇ ಇರಲಿ, ಈಗ ನೀವು ಆಗ ತೋರಿಸಿದ 10 ರೂಪಾಯಿಯ ಟ್ರಿಕ್ಸ್ ನನಗೆ ಅದು ಅತ್ಯಂತ ಆಶ್ಚರ್ಯ ಆಯಿತು, ಭಾರಿ ಕೌತುಕ ಹುಟ್ಟಿಸಿತು. ಹೇಗೆ ಅಂದರೆ ಎಷ್ಟು ಯೋಚನೆ ಮಾಡಿದರೂ ನನಗೆ ತರ್ಕಕ್ಕೆ ಸಿಗಲಿಲ್ಲ. ಅಂದರೆ ಅಂಥದ್ದನ್ನು ಮತ್ತೆ ನೋಡುವ ಅಂತ ನಮಗೆ ಕಾಣ್ತದೆ. ಈಗ ಆ ಕುತೂಹಲ ಯಾಕೆ ಉಳಿಲಿಲ್ಲ ಜನರಿಗೆ ಅಂತ ನನಗೆ ಬೇಸಿಕ್ ಕ್ವಶನ್ ಅದು. ಅಂದರೆ ಈ ಬರುವ ಜನ ಅಷ್ಟು ಸೀರಿಯಸ್ ಆಗಿ ಎಂಜಾಯ್ ಮಾಡಲಿಕ್ಕೆ ಬರುವುದಿಲ್ಲ. ಕರೆಕ್ಟ್. ಸೀರಿಯಸ್ ಆಗಿ ಎಂಜಾಯ್ ಮಾಡಿದರೆ ಮಾತ್ರ ಆ ಒಂದು ಕುತೂಹಲ ಉಳ್ಕೊಳ್ತದೆ. ಕರೆಕ್ಟ್. ಅಂದರೆ ಪ್ರತಿಯೊಬ್ಬ ಯಾವುದೇ ಒಂದು ಕಲೆಯನ್ನು ನೋಡುವಾಗಲೂ ಅವನಿಗೆ ಸಂಪೂರ್ಣ ಮನೋರಂಜನೆಯನ್ನು ಪಡೆಯುವಂತಹ ದೃಷ್ಟಿಯಿಂದ ಬಹಳ ಅಟೆಂಟಿವ್ ಆಗಿ ಅದನ್ನು ಆಸ್ವಾದನೆ ಮಾಡಬೇಕು. ಆಸ್ವಾದನೆ ಮಾಡಲಿಕ್ಕೆ ಆಗುದಿಲ್ಲ ಅಂತಾದರೆ ಎಂಥ ಪ್ರತಿಭೆ ಇದ್ರೂ. ನಾವು ಕಾರ್ಯಕ್ರಮ ಕೊಡುವಾಗ ಕರೆಕ್ಟ್, ಯಾವುದೇ ರೀತಿಯ ಅಡಚಣೆಗಳ ಸಭೆಯಲ್ಲಿ ನಾವು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ನಾವು ಬರ್ತ್ಡೇ ಕಾರ್ಯಕ್ರಮ, ಮದುವೆ ರಿಸೆಪ್ಷನ್ಗಳು ಇಂಥದ್ದೆಲ್ಲ ನಾವು ಕೊಡೋದು. ಯಾಕೆಂದರೆ ಅಲ್ಲಿ ರಿಸೆಪ್ಷನ್ನಲ್ಲಿ ಬರುವವರೆಲ್ಲ ಅವ್ರಿಗೆ ಮಾತಾಡಲಿಕ್ಕೆ ಆ ಕಡೆಗೆ ಮಾತಾಡಬೇಕು. ಬರ್ತ್ಡೇಲಿ ಮಕ್ಕಳು ಬೊಬ್ಬೆ ಹೊಡೆದು ಕುಣಿತಾ ಇರಬೇಕು. ಕರೆಕ್ಟ್. ಅಲ್ಲಿ ಮ್ಯಾಜಿಕ್ ಮಾಡಲಿಕ್ಕೆ ಹೋದರೆ ಅವರು ಯಾರೂ ಅಟೆಂಟಿವ್ ಆಗಿ ನೋಡುವುದಿಲ್ಲ. ಕರೆಕ್ಟ್. ಮತ್ತು ನಾವು ಕಾರ್ಯಕ್ರಮ ಕೊಡುವಾಗ ಯಾವುದೇ ರೀತಿಯ ಚಹಾ ಅಥವಾ ಡ್ರಿಂಕ್ಸ್ಗಳನ್ನು ಸರ್ವ್ ಮಾಡೋದನ್ನು ನಾವು ಬಿಲ್ಕುಲ್ ನಾವು ಸಹಿಸೋದಿಲ್ಲ. ಹೋಗೋದಿಲ್ಲ. ಅಂಥ ಕಡೆಗಳಲ್ಲಿ ನಾವು ಕಾರ್ಯಕ್ರಮ ಕೊಡೋದಿಲ್ಲ. ಅಂಥದ್ರಲ್ಲಿ ಕಾರ್ಯಕ್ರಮ ಕೊಟ್ಟರೆ ಆ ಜನರು ಮ್ಯಾಜಿಕ್ಕನ್ನು ಎಂಜಾಯ್ ಮಾಡೋದಿಲ್ಲ, ಎಂಜಾಯ್ ಮಾಡುವವರಿಗೂ ಎಂಜಾಯ್ ಮಾಡಲಿಕ್ಕೆ ಬಿಡೋದಿಲ್ಲ, ಮತ್ತೆ ಆ ಕಲೆಯ ಬೆಲೆಯೂ ಕಳ್ಕೊಳ್ತಾರೆ. ಆ ರೀತಿ ಆದರೆ ಮುಂದೆ ಮ್ಯಾಜಿಕ್ ನೋಡಲಿಕ್ಕೆ ಜನ ಕಡಿಮೆ ಆಗ್ತಾರೆ. ಕರೆಕ್ಟ್ ಸರ್. ಈಗ ಒಂದು ಮ್ಯಾಜಿಕ್ಗೆ ಅಂದರೆ ಹಿಂದೆ ನೀವು ಶುರು ಮಾಡಿದಾಗ, ಆಮೇಲೆ ನೀವು ಈಗ ಇಷ್ಟು ವರ್ಷ ಅದನ್ನು ಮಾಡಿಕೊಂಡು ಬಂದಿದ್ದೀರಿ, ಮತ್ತು ಈಗ ಪ್ರಸಕ್ತ ಕಾಲದಲ್ಲಿ ಒಂದು ಮ್ಯಾಜಿಕ್ ಶೋಗೆ ಎಷ್ಟು ಇದು ಅಂದರೆ ಖರ್ಚು ಬರ್ಬೋದು? ಖರ್ಚು ಅದು ನಾವು ಮಾಡುವ ಕಾರ್ಯಕ್ರಮದ ಮೇಲೆ ಹೊಂದ್ಕೊಂಡಿದ್ದೀವಿ. ಅಂದರೆ ನೀವು ತೋರಿಸುವ ಐಟಮ್ಗಳ ಮೇಲೆ ಹೊಂದಿಕೊಂಡು ಐಟಮ್ಗಳು ಮತ್ತು ಸೆಟ್ಟಿಂಗ್ಸ್ಗಳು, ನಾವು ಎಷ್ಟು ಜನ ಹೋಗ್ತೇವೆ, ಎಷ್ಟು ಸಾಧನಗಳನ್ನ ಸಾಮಾನು ಹೋಗ್ತೇವೆ. ಯಾಕಂದರೆ ದೊಡ್ಡ ಪ್ರೋಗ್ರಾಮ್ ಅಂತಂದರೆ ಲಾರಿಗಳಲ್ಲಿ ಸಾಮಾನು ತುಂಬಿಸ್ಕೊಂಡು ಹೋಗ್ತೇವೆ. ಕರೆಕ್ಟ್. ಇಲ್ಲ ಅಂತಾದರೆ ನಮ್ಮ ಒಂದು ವ್ಯಾನ್ನಲ್ಲಿ ನಾವು ಹಾಕೊಂಡು ಹೋಗಿ 1 ಗಂಟೆ ಪ್ರೋಗ್ರಾಮು ನಾವು ಕೊಡ್ತೇವೆ. ಇಲ್ಲ ಅಂತಿಲ್ಲ, ಅದು ಅದರ ಮೇಲೆ ಹೊಂದ್ಕೊಂಡಿದೆ ಖರ್ಚು ವೆಚ್ಚ. ಕರೆಕ್ಟ್. ಮತ್ತು ನಾವು ಮ್ಯಾಜಿಕ್ನಲ್ಲಿ ಸಂಗೀತ, ಲೈಟಿಂಗ್ಸು ಇದನ್ನೆಲ್ಲ ಸಮಾನವಾಗಿ ನಾವು ಬಳಸ್ತೇವೆ. ಅಂದರೆ ಬಳಸುವುದು ಅಂದರೆ ಯಾವ ರೀತಿ ಸರ್? ಲೈಟಿಂಗ್ ಅಂತ ಹೇಳಿದರೆ, ಒಬ್ಬ ಜಾದೂಗಾರ ಸ್ಟೇಜಲ್ಲಿ ಕಾರ್ಯಕ್ರಮ ಮಾಡುವಾಗ ಫುಲ್ಲು ಸ್ಟೇಜಲ್ಲಿ ಲೈಟ್ ಹಾಕಿದರೆ ಆ ಜನರಿಗೆ, ಆಡಿಯನ್ಸಲ್ಲಿ ಕೂತವರಿಗೆ ಅವರ ಕಣ್ಣಿನ ದೃಷ್ಟಿ ಆ ಕಡೆ ಈ ಕಡೆ ಹೋಗ್ತದೆ, ಅಟೆನ್ಷನ್ ಡೈವರ್ಟ್ ಆಗ್ತದೆ, ಅವ್ರಿಗೆ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ನಾವು ಪರ್ಟಿಕ್ಯುಲರ್ ಇದರಲ್ಲಿ ಲೈಟಿಂಗ್ಸನ್ನು ಮಾಡಿದರೆ ಅಲ್ಲಿ ಮ್ಯೂಸಿಷಿಯನ್ನ ಮಾತ್ರ ಅವ್ರು ಕಾಣ್ತಾರೆ, ಅಲ್ಲೇ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಸೊ ಇದೆಲ್ಲ ಬಹಳಷ್ಟು ಇಂಥ ಕೆಲವು ಸೂಕ್ಷ್ಮಗಳಿವೆ ಸ್ಟೇಜ್ ಕ್ರಾಫ್ಟ್ ಇಂದು, ಅದನ್ನೆಲ್ಲ ನಾವು ಹಾಗಾದರೆ ಇನ್ನೊಂದು ನನ್ನ ಒಂದು ಪ್ರಶ್ನೆ ಮಿಡ್ಲಲ್ಲಿ, ಅಂದರೆ ಈಗ ದೊಡ್ಡ ಮಟ್ಟದ್ದು ಅಂದರೆ ಲಾರಿ ಅದರಲ್ಲೆಲ್ಲ ಬೈಕು, ಈ ಸಣ್ಣ ಮಟ್ಟದ್ದು ಅಂತ ಅಂದರೆ ಈ ರೀತಿ ವ್ಯಾನ್ಗಳಲ್ಲಿ ಅಂತ ಆಯಿತು. ಹಾಗಾದರೆ ಒಬ್ಬ ಜಾದೂಗಾರ, ಬಡವ ಜಾದೂಗಾರ ಆಗಲಿಕ್ಕೆ ಆಗೋದಿಲ್ವಾ? ಆಗ್ಬೋದು. ಅವನಿಗೆ ವ್ಯಾನು ಬೇಡ, ಲಾರಿಯೂ ಬೇಡ. ಅವನು ಈ ಸಣ್ಣ ಮಟ್ಟದಲ್ಲಿ ಕ್ಲೋಸ್ ಅಪ್ ಮ್ಯಾಜಿಕ್ ಅಥವಾ 1 man ಪರ್ಸನ್ ಮ್ಯಾಜಿಕ್ ಅಂತ ಒಬ್ರು ಮಾಡಿ ತೋರಿಸುವಂತದ್ದು ಅಂಥದ್ದನ್ನು ಅಭ್ಯಾಸ ಮಾಡಬೇಕು. ಅವನು ಯಾವುದು ದೊಡ್ಡ ಮಟ್ಟಿಗೆ ಹೋಗಬಾರ್ದು. ಅದರಲ್ಲಿ ಕೂಡ ಬಹಳ ಚಂದ ಒಳ್ಳೆ ಐಟಮ್ಸ್ಗಳಿವೆ, ಅಂಥದ್ದನ್ನು ಪ್ರಾಕ್ಟೀಸ್ ಮಾಡಿದರೆ ಅವನಿಗೆ ಯಾರದು ಇಲ್ಲದೆ ಒಬ್ಬನೇ ಹೋಗಿ ಮಾಡಿ ಬರ್ಬೋದು. ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಇದ್ದಾರೆ, ಗಂಡ ಹೆಂಡತಿ ಇಬ್ಬರೇ ಪ್ರೋಗ್ರಾಮ್ ಕೊಡೋರಿದ್ದಾರೆ, ಅಥವಾ ಒಬ್ಬೊಬ್ಬರೇ ಹೋಗಿ ಪ್ರೋಗ್ರಾಮ್ ಕೊಡೋರಿದ್ದಾರೆ, ಅವರು ಸಕ್ಸಸ್ ಆಗ್ತಾರೆ. ಈಗ ನಮ್ಮ ಕರ್ನಾಟಕದ ಅಡ್ವಾಂಟೇಜ್ ಏನಂದರೆ, ಹೋದಾಗ ಅವ್ರು ಏನು ದುಡ್ಡು ಕೊಡ್ತಾರೋ, ಸಂಭಾವನೆ ಏನು ಕೊಡ್ತಾರೋ ಅದು ಪೂರ್ತಿ ಅವನಿಗೆ ಒಬ್ಬನಿಗೆ ಬರ್ತದೆ. ಕರೆಕ್ಟ್. ಅಲ್ಲಿ ಹಂಚುವುದು ಬೇರೆಯವರಿಗೆ ಹೋಗುದಿಲ್ಲ. ಕರೆಕ್ಟ್ ಸರ್. ಇನ್ನೊಂದು ಏನು ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಒಳ್ಳೆಯ ಜಾದೂಗಾರರು ಅಂತ ಇದ್ದಾರೆ ಈಗ ಸದ್ಯ, ಅಂದರೆ ಸಂಖ್ಯೆಯ ಲೆಕ್ಕದಲ್ಲಿ? ಕೆಲಕ್ಕೆ ನನಗೆ ಸರಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಇದ್ದಾರೆ, ಕೆಲವರು ಇದ್ದಾರೆ, ಮಾಡ್ತಾ ಇದ್ದಾರೆ. ಇಡೀ ಭಾರತ ದೇಶದಲ್ಲಿ ಅಂದರೆ ಒಂದು ಅಂದಾಜು ಎಷ್ಟು ಇರ್ಬೋದು? ಸಂಖ್ಯೆ ಲೆಕ್ಕಕ್ಕೆ ಸಾವಿರಾರು ಜನ ಇದ್ದಾರೆ. ಕರೆಕ್ಟ್. ಆದರೆ ಅದರಲ್ಲಿ ಸರಿ ಫುಲ್ಲಿ ಡೆಡಿಕೇಟೆಡ್ ಆಗಿ ಮಾಡುವುದು ಎಷ್ಟು ಜನ ಅಂತೇಳಿ ನೋಡಬೇಕು. ಕರೆಕ್ಟ್. ಇರಲಿಕ್ಕೆ ಸಾವಿರಾರು ಜನ ಇದ್ದಾರೆ. ಯಾಕೆಂದರೆ ನಾನು ಆಗ ಹೇಳಿದಾಗೆ ಈಗಿನವರಿಗೆ ಕಲೀಲಿಕ್ಕೆ ಅವೆನ್ಯೂಸ್ಗಳು ತುಂಬ ಇದೆ. ಕರೆಕ್ಟ್. ಮೊದಲಾದರೆ ಗುರುಮುಖೇನ ಕರಿತಾ ಇದ್ರು, ಈಗ ಅದರ ಅಗತ್ಯವೇ ಇಲ್ಲ. ಕರೆಕ್ಟ್. ಗುರು ಯಾವುದು? ಟಿವಿ, ಯೂಟ್ಯೂಬ್, ಸಿಡಿಗಳು ಇಂಥ ನೋಡಿಕೊಂಡು ಮಾಡ್ತಾರೆ. ಅದೇ ಗುರುಗಳು ಅವರಿಗೆ. ಇನ್ನು ಮುಂದಕ್ಕೆ ಈಗಿನ ಈ ಕಾಲಘಟ್ಟದ ನಂತರಕ್ಕೆ ಈಗ
ಪ್ರೇಕ್ಷಕರು ಕಡಿಮೆ ಇದ್ದಾರೆ, ಅರ್ಧ ಗಂಟೆಯದ್ದು 1 ಗಂಟೆಯದ್ದಕ್ಕೂ ನೋಡಲಿಕ್ಕೆ ಜನ ಇಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ಉಂಟು. ಇನ್ನು ಮುಂದಕ್ಕೆ ಈ ಜಾದು ಎನ್ನುವಂತಹ ಒಂದು ಅದ್ಭುತ ಕಲೆಯ ಅಂದರೆ ರಮ್ಯಾದ್ಭುತವನ್ನು ತೋರಿಸುವಂತಹ ಕಲೆ, ಕೇವಲ ಒಬ್ಬ ವ್ಯಕ್ತಿ ತನ್ನ ಕೈಚಳಕದಿಂದ ಒಂದು ವಿಶಿಷ್ಟವಾದುದನ್ನು ಒಂದು ಬೇರೆಯ ಲೋಕಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥ ಒಂದು ವಿಶಿಷ್ಟ ಕಲೆ ಇದು. ಈ ಕಲೆ ಉಳಿದು ಬೆಳೆಯುವುದು ಹೇಗೆ? ನಿಮ್ಮ ಏನು ಅಂದರೆ ನಿಮ್ಮ ಯಾವ ರೀತಿಯಲ್ಲಿ ನೀವು ಅದರ ಬಗ್ಗೆ ಆಶಾಭಾವನೆಯನ್ನು ಹೊಂದಿದ್ದೀರಿ? ಈ ಕಲೆ ಖಂಡಿತವಾಗಿಯೂ ಸಾಯೋದಿಲ್ಲ, ಹಾಂ, ಇದು ಬೆಳೀತದೆ. ಯಾಕೆಂದರೆ ಹೊಸ್ತು ಪ್ರಯೋಗಗಳನ್ನು ಈಗಿನವರು ಮಾಡ್ತಾ ಇದ್ದಾರೆ. ಹಾಂ, ಆ ಹೊಸ ಪ್ರಯೋಗಗಳನ್ನು ನೋಡುವ ಪ್ರೇಕ್ಷಕರು ಕೂಡ ಖಂಡಿತವಾಗಿ ಮುಂದೆ ಬರ್ತಾರೆ. ಅವರು ಜಾದುವನ್ನು ಮೆಚ್ಚಿ ಪ್ರೋತ್ಸಾಹ ಖಂಡಿತ ಕೊಡ್ತಾರೆ. ಈ ಫುಲ್ ಆಶಾವಾದ ನನಗಿದೆ. ಮ್ಯಾಜಿಕ್ ಅಂತೂ ಖಂಡಿತ ಸಾಯುವುದಿಲ್ಲ. ಸರ್, ಇಷ್ಟು ಹೊತ್ತು ಮ್ಯಾಜಿಕ್, ಜಾದು ಎನ್ನುವಂಥ ಈ ಒಂದು ವಿಚಾರದ ಬಗ್ಗೆ ಬಹಳ ಚೆನ್ನಾಗಿ, ಅಂದರೆ ನನಗೆ ಇದರ ಬಗ್ಗೆ ಹೆಚ್ಚಿನ ಯಾವುದೇ ಮಾಹಿತಿ ಇರಲಿಲ್ಲ. ಅಂದರೆ ಕೇವಲ ನಾವು ದೂರದಲ್ಲಿ ನೋಡಿದ್ದಷ್ಟೇ. ಎಲ್ಲೋ ಕೆಲವೊಮ್ಮೆ ನಮ್ಮ ಗೆಳೆಯರ ಬಳಗದಲ್ಲಿ ಯಾರಿಂದನೋ ಒಂದು ಸಣ್ಣ ಟ್ರಿಕ್ ಕಲ್ತ್ಕೊಂಡು ಅದನ್ನು ಅವರು ನಮ್ಮ ಮುಂದೆ ಮತ್ತೆ ಮಾಡ್ತಾ ಅದೊಂದು ನಮಗೆ ಅದ್ಭುತವಾಗಿ ಕಾಣಿಸ್ತಾ ಇದ್ರು. ಅಂಥ ಒಂದು ಇದರಲ್ಲಿ ಈ ಬಗ್ಗೆ ತಿಳಿದು ಬಹಳಷ್ಟು ವಿಚಾರಗಳನ್ನು ಇವತ್ತು ನೀವು ಕೆಲವು ಪ್ರಾತ್ಯಕ್ಷಿಕೆಯ ಮೂಲಕ, ಮತ್ತು ಜಾದು ಎನ್ನುವಂಥದ್ದು ಕಲೆ ಅದು ಹೇಗೆ ಕೇವಲ ಮನರಂಜನೆ ಮಾತ್ರ ಅಲ್ಲದೆ ಒಂದು ಸಾಮಾಜಿಕವಾದಂತಹ ಜವಾಬ್ದಾರಿಯ ಅನ್ನುವಂಥದ್ದು ಒಬ್ಬ ಕಲಾವಿದನಿಗೆ ಎಷ್ಟು ಮುಖ್ಯ, ಅದನ್ನು ಸಮಾಜಕ್ಕೆ ಯಾವ ರೀತಿಯಿಂದ ಅವನು ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವನು ಕೊಡ್ಬೋದು ಎನ್ನುವುದರ ಎಲ್ಲದರ ಬಗ್ಗೆ ಬಹಳ ಒಂದು ಮನ ಮುಟ್ಟುವ ಹಾಗೆ ನೀವು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ ಸರ್. ನಿಮಗೆ ಒಂದು ಏನು ಕಲಾಭಿಮಾನಿಯಾದಂತಹ ನನ್ನ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಾನು ಮ್ಯಾಜಿಕನ್ನು ಎಂಟರ್ಟೈನ್ಮೆಂಟ್ ಅಲ್ಲದೆ ಕನ್ಸ್ಟ್ರಕ್ಟಿವ್ ಪರ್ಪಸ್ಸಿಂದ ನಡೆಸ್ತಾ ಇದ್ದೇನೆ. ಒಂದು ಸಲ ಬೆಳಗಾಂ ಟೂರಿಗೆ ಹೋಗಿದ್ದೆ. ಬೆಳಗಾಂನ ಟೂರ್ ಪ್ರೋಗ್ರಾಮ್ಗೆ ಹೋದಾಗ ಅಲ್ಲಿ KLE ಹಾಸ್ಪಿಟಲ್, ಭಾಳ ಫೇಮಸ್ ಹಾಸ್ಪಿಟಲ್, ಅಲ್ಲಿ ವಿಸಿಟ್ ಮಾಡಿ ಪೇಷಂಟ್ಗಳಿಗೆ ಅವ್ರ ಹತ್ರ ಕೂತ್ಕೊಂಡು ಬೇರೆ ಬೇರೆ ಮ್ಯಾಜಿಕ್ ಐಟಮ್ಸ್ಗಳು ಅವ್ರಿಗೆ ತೋರಿಸ್ತಾ ಇದ್ದೆ. ಅವರು ಖುಷಿ ಆಗ್ತಾಯಿತ್ತು. ಅವರ ಮನಸ್ಸಿಗೆ ಖುಷಿ ಆದರೆ, ಅವರಿಗೆ ಮನಸ್ಸು ತೃಪ್ತಿ ಬಂತು, ಸಂತೋಷ ಆದರೆ ಅವರು ಬೇಗ ಗುಣ ಆಗ್ತಾರೆ. ದುಃಖದಲ್ಲಿರೋ ದುಃಖವನ್ನು ತೆಗಿಬೇಕು. ಸೊ ಹಾಗೆ ತೋರಿಸುವಾಗ ಒಬ್ಬರು ನನ್ನ ಹತ್ರ ಬಂದು ಹೇಳಿದರು, ನಮ್ಮ ಅಪ್ಪನಿಗೆ ನಾಳೆ ಆಪರೇಷನ್ ಇದೆ, ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾರಪ್ಪ, ಆಪರೇಷನ್ ಬೇಡ, ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ ಹೇಳಿದರು. ನಾನು ಅವ್ರ ರೂಮಿಗೆ ಹೋದೆ. ರೂಮಿಗೆ ಹೋದಾಗ ಅವ್ರು ಮಲ್ಕೊಂಡಿದ್ರು. ಅವ್ರ ಹತ್ರ ಎಲ್ಲ ಸುಖ ದುಃಖ ಎಲ್ಲ ಮಾತಾಡಿದೆ. ಆಮೇಲೆ ಕೇಳಿದೆ ಅವ್ರ ಹತ್ರ, ಮತ್ತು ಹೇಗಿದ್ದೀರಿ, ಯಾವ ಇಲ್ಲಿಂದ ಡಿಸ್ಚಾರ್ಜು ಅಂತ ಕೇಳಿದೆ. ಅವಾಗ ಅವ್ರು ಹೇಳಿದರು, ಡಿಸ್ಚಾರ್ಜ್ ಅಲ್ಲ, ನಾಳೆ ಆಪರೇಷನ್ ಉಂಟು ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು ಅಂತ ಹೇಳಿದ್ರು. ಸ್ವಲ್ಪ ಚಪ್ಪೆ ಹೇಳಿದ್ರು. ಅದ್ಯಾಕೆ ನೀವಾಗ ಸಪ್ಪೆಯಾಗಿ ಹೇಳ್ತಾ ಇದ್ದೀರಿ ಆಪರೇಷನ್ ಮಾಡಬೇಕು ಅಂತ ಹೇಳಿ? ಎಂಥದ್ದು ಆಗೋದಿಲ್ಲ, ಆಪರೇಷನ್ ಮಾಡಿದ್ದು ಏನಾಗೋದಿಲ್ಲ. ನೋಡಿ, ನಿಮಗೆ ಇರುವಂಥ ಆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಖಂಡಿತ ನಿಮ್ಮ ಮಕ್ಕಳಿಗಿಲ್ಲ ಅಂತ ಹೇಳಿದೆ. ಅಷ್ಟು ಹೇಳಿದ ಕೂಡಲೇ ಅವ್ರಿಗೆ ಈಗ ಒಂದ್ಸಲ ಮುಖ ನೋಡಿದ್ರು. ಆಮೇಲೆ, ಯಾಕೆ ನಿಮಗೆ ಸಂಶಯ ಉಂಟಾ? ನಿಮ್ಮ ಕಾನ್ಸಂಟ್ರೇಷನ್ ಪವರ್, ವಿಲ್ ಪವರ್, ನಿಮ್ಗೆ ಎಂಥ ವಿಲ್ ಪವರ್ ಉಂಟು ಅಂತ ಹೇಳಿದರೆ ನೀವು ನಂಬಲಿಕ್ಕೆ ಇಲ್ಲ ಅಂತ. ಕರೆಕ್ಟ್. ಹೌದಾ ಅಂತ ಹೇಳಿ, ಹೌದು ನೋಡಿ, ನಾನು ನಿಮ್ಗೆ ಬೇಕಾದ್ರೆ ತೋರಿಸ್ತೇನೆ, ನಿಮ್ಮ ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಉಂಟು ಅಂತ ತೋರಿಸ್ತೇನೆ ನಾನು ನಿಮಗೆ. ಒಂದು ಸಣ್ಣ ಉದಾಹರಣೆ ಹೇಳಿ. ಕೂತ್ಕೊಂಡ್ರು ಹಾಸಿಗೆಗೆ. ನಾನು ಹೇಳಿದೆ, ನೋಡಿ ಇದು ಸ್ಪೂನ್. ಕರೆಕ್ಟ್. ಈ ಸ್ಪೂನನ್ನು ನಾನು ಇಲ್ಲಿ ಇಟ್ಟಿದ್ದೆ. ಹೌದು. ನೋಡಿ, ಇಲ್ಲಿ ನನ್ನ ಹತ್ರ ಕೆಲವು ಸ್ಪೂನ್ ಇದ್ದೆಲ್ಲ ಚಿತ್ರಗಳಿವೆ. ಕರೆಕ್ಟ್. ಹೌದು. ಸ್ಪೂನ್ನ ಚಿತ್ರಗಳಿವೆ, ಸ್ಪೂನ್ಗಳಿವೆ ಇದರಲ್ಲಿ 1 2 3 4 ಸ್ಪೂನ್ಗಳು. ಹೌದು, ಉಂಟು. ಈಗ ನಾನು ಇದರಿಂದ ನೋಡಿ, ಈ ಸ್ಪೂನ್ ಇದೆಲ್ಲ ಸರಿ ನೋಡಿ, ಸ್ಪೂನನ್ನು, ಈ ಸ್ಪೂನನ್ನು ನಾನು ತೆಗೆದು, ಇದೇ ಸ್ಪೂನು ತೆಗಿತೇನೆ ನೋಡಿ, ತೆಗೆದು ನೋಡಿ, ಇಲ್ಲಿ ಈ ನಿಜವಾದ ಸ್ಪೂನ್ನ ಮೇಲೆ ಇಡ್ತಾ ಇದ್ದೇನೆ. ಕರೆಕ್ಟ್. ಸ್ಪೂನನ್ನು ತೆಗೆದು ನಾನು ಅಲ್ಲಿ ನಿಜವಾದ ಸ್ಪೂನ್ ಮೇಲೆ ಇಡ್ತೇನೆ. ನೀವು ಈಗ ನಿಮ್ಮ ವಿಲ್ ಪವರ್ನ ನೀವು ಯೋಚನೆ ಮಾಡಬೇಕು. ಈ ಸ್ಪೂನು, ಸ್ಟೀಲ್ನ ಸ್ಪೂನು ಬೆಂಡ್ ಆಗಬೇಕು ಅಂತ ನೀವು ಆಲೋಚನೆ ಮಾಡಿ. ಏನಾಗ್ತದೆ ಹೇಳಿದ್ರು, ನೀವು ಆಲೋಚನೆ ಮಾಡಿ, ವಿಲ್ ಪವರ್ನಲ್ಲಿ ನೀವು ಯೋಚನೆ ಮಾಡಿ, ಅದನ್ನು ಸ್ಟ್ರಾಂಗ್ ಆಗಿ ಇದನ್ನೇ ಥಿಂಕ್ ಮಾಡಿ ಅಂತ ಹೇಳಿದೆ. ಆಯ್ತು, ಮಾಡಿದೆ ಅಂತ ಹೇಳಿದ್ರು. ಮಾಡಿದ್ರ ನೋಡಿ, ಈ ಸ್ಪೂನ್ ಇದೆಯಲ್ಲ, ನಿಮ್ಮ ವಿಲ್ ಪವರಿಂದ ಆ ಸ್ಪೂನು ಬೆಂಡ್
ಬೆಂಡ್ ಆಗಬೇಕು. ನೋಡಿ ಈಗ ನಿಮ್ಮ ವಿಲ್ ಪವರ್ ಎಷ್ಟಿದೆ ಅಂತ ಹೇಳಿದ್ರೆ ಈ ನಿಜವಾದ ಸ್ಟೀಲ್ ಸ್ಪೂನ್ ಅನ್ನು ಬೆಂಡ್ ಮಾಡ್ಲಿಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಈ ಚಿತ್ರದಲ್ಲಿದೆ ಅಲ್ಲ ಸ್ಪೂನು, ಇದು ಬೆಂಡ್ ಆಗಿದೆ. ಇನ್ನು ನೋಡಿ ನಿಮ್ಮ ವಿಲ್ ಪವರ್ ನೋಡಿ, ಇನ್ನೊಂದು ಚಿತ್ರ ಸ್ಪೂನ್ ಇದೆ ಅಲ್ವಾ, ನೋಡಿ ಈ ಸ್ಪೂನ್ ಅನ್ನ ನಾನು ಅದನ್ನೇ ನೋಡಿ ತೆಗಿತಾ ಇದ್ದೇನೆ, ತೆಗೆದು ನೋಡಿ ಇಲ್ಲಿಟ್ಟಿದ್ದೇನೆ. ಈಗ ನೀವು ಆಲೋಚನೆ ಮಾಡಿ, ಈ ಸ್ಪೂನು ಆಗ ಬೆಂಡ್ ಆಗ್ಬೇಕು ಅಂತೇಳಿ, ಈಗ ಟ್ವಿಸ್ಟ್ ಆಗ್ಬೇಕು ಅಂತ ಆಲೋಚನೆ ಮಾಡಿ ವಿಲ್ ಪವರ್ ನೋಡಿ ನಿಮ್ದು ಎಷ್ಟು ಸ್ಟ್ರಾಂಗ್ ಅಂತೇಳಿ. ಈಗ ನೋಡಿ ನಿಮ್ಮ ವಿಲ್ ಪವರ್ ಇಂದ ಈ ಸ್ಪೂನು ಬೆಂಡ್ ಮಾತ್ರ. ಇದು ಹೌದು, ಟ್ವಿಸ್ಟ್ ಆಗಿದೆ. ಸ್ಪೂನ್ ಟ್ವಿಸ್ಟ್ ಆಗಿದೆ. ನಿಮ್ಮ ವಿಲ್ ಪವರ್ ಅಷ್ಟು ಉಂಟು ಈಗ ನಿಮಗೆ. ನಿಜವಾದ ಸ್ಟೀಲ್ ಸ್ಪೂನ್ ಅದು ಬಿಡಿ, ಆದರೆ ಚಿತ್ರದಲ್ಲಿರೋ ಸ್ಪೂನ್ ಅನ್ನಾದರೂ ನಿಮಗೆ ಟ್ವಿಸ್ಟ್ ಮಾಡಲಿಕ್ಕೆ ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಇದೆ. ಇದು 2 ಉದಾಹರಣೆ ಕೊಟ್ಟೆ ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಈಗ ಈ ಒಂದು ಕೊನೆಯದು ನೋಡಿ ಇಲ್ಲಿದೆ, ಕರೆಕ್ಟ್. ಇದನ್ನು ತೆಗೆದು ನೋಡಿ ನಾನು ಇಲ್ಲಿಡ್ತಾ ಇದ್ದೇನೆ. ಈಗ ಇದೇನಿರಲಿ ಸರಿ, ಈ ಸ್ಪೂನು ಬೆಂಡಾಗಬೇಕು ಅಥವಾ ಬೇಡ, ಚಿತ್ರದಲ್ಲಿ ಸ್ಪೂನ್ ತುಂಡಾಗಬೇಕು ಅಂತ ಆಲೋಚನೆ ಮಾಡಿ. ವಿಲ್ ಪವರ್ ತುಂಡಾಗಬೇಕು ಅಂತ ಮಾಡಿದ್ರ. ಈಗ ನೋಡಿ ಚಿತ್ರದಲ್ಲಿರೋದು ನಿಜ ಸ್ಪೂನ್ ಅಲ್ಲ, ಅದು ತುಂಡಾಗಬೇಕು ಅಂತ ನೀವು ಆಲೋಚನೆ ಮಾಡಿದ್ರ. ಕರೆಕ್ಟ್. ಮತ್ತೆ ಯಾಕೆ ಸ್ವಾಮಿ ನಿಮಗೆ ವಿಲ್ ಪವರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ? ನಿಮ್ಮ ವಿಲ್ ಪವರ್ ಅಷ್ಟು ಸ್ಟ್ರಾಂಗ್ ಉಂಟು. ನಾಳೆ ಆಪರೇಷನ್ಗೆ ಹೋಗುವಾಗ ನೀವು ಇದನ್ನೇ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಕೊಡಿ, ನನಗೆ ಒಳ್ಳೆ ವಿಲ್ ಪವರ್ ಉಂಟು, ನನಗೆ ಏನಾಗೋದಿಲ್ಲ, ನಾನು ಹುಷಾರಾಗಿ ಬರ್ತೇನೆ ಆಪರೇಷನ್ ಅಂತ ಆಲೋಚನೆ ಮಾಡಿ ಧೈರ್ಯ ಮಾಡ್ಕೊಳ್ಳಿ ನೀವು ಅಂತ ಹೇಳಿ. ಅಷ್ಟೇ ಹೇಳ್ಬಿಟ್ಟು ನಾನು ಆ ರೂಮ್ ಬಿಟ್ಟು ಹೋದೆ. ಮರುಸ ಬೆಳಿಗ್ಗೆ ಓಟಿಗೆ ಹೋಗುವಾಗ ಅವ್ರ ಮಗ ಅವನು ಸ್ವಲ್ಪ ಹೆದರ್ಕೊಂಡಿದ್ದಾನಂತೆ. ಆಗ ಅಪ್ಪ ಮಗನಿಗೆ ಹೇಳಿದಂತೆ, ಯಾಕೆ ಹೆದರ್ಕೊಳ್ತಿರೋದು, ಏನಾಗೋದಿಲ್ಲ ನನಗೆ ಅಂತೇಳಿ. ಆಪರೇಷನ್ ಆಗಿದೆ, ಹುಷಾರಾಗಿದ್ದಾರೆ, ಬಂದಿದ್ದಾರೆ, ಡಿಸ್ಚಾರ್ಜ್ ಮಾಡ್ಕೊಂಡಿದ್ದಾರೆ. ಕರೆಕ್ಟ್. ಅವರ ಮನಸ್ಸಿಗೆ ಧೈರ್ಯ, ಅಂಥ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಧೈರ್ಯ ತುಂಬಬೇಕು. ಸೊ ಅದನ್ನು ನಮಗೆ ಈ ರೀತಿಯ ಮ್ಯಾಜಿಕ್ನಲ್ಲಿ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ.